ಇದು ವಿಶ್ವಾಸದ ಪ್ರತಿಬಿಂಬ. ಲಿಂಕ್ ಸಿಕ್ಕಿದೆಯಲ್ಲ ಸರ್ ಪ್ರೋಗ್ರಾಮ್ ಇದು? ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಂದು ಅವೇರ್ನೆಸ್ ಅನ್ನು ಕೊಡಬೇಕು, ಒಂದು ಜಾಗೃತಿಯನ್ನು ಮೂಡಿಸಬೇಕು ನಮ್ಮ ಜನರಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಪ್ರೈಮ್ ಟೈಮ್ ಕಾರ್ಯಕ್ರಮ ತಮಗೋಸ್ಕರ. ಶನಿವಾರ ನಡೆದಿರುವಂತಹ ಒಂದು ಘಟನೆ, ಡಿಸೆಂಬರ್ 13ರಂದು ನಡೆದಿರುವಂತಹ ಒಂದು ಘಟನೆ ಯಾವ ರೀತಿ ಇದೆ ಅಂತ ಬಂದಾಗ ಇಡೀ ನಮ್ಮ ಕರಾವಳಿ ಭಾಗ ಮಾತ್ರ ಅಲ್ಲ, ಇಡೀ ನಮ್ಮ ನಾಡಿನ ಕಬಡ್ಡಿ ಕ್ಷೇತ್ರಕ್ಕೆ ಬಹಳಷ್ಟು ಅಪಾರವಾಗಿರುವಂತಹ ನಷ್ಟ ಆಗಿರುವಂತಹ ದಿನ. ಕಾರಣ, ಕರಾವಳಿ ಭಾಗದಲ್ಲಿ ಕಬಡ್ಡಿ ಮೈದಾನದಲ್ಲಿ ಬಾಹುಬಲಿಯಂತೆ ಎದುರಾಳಿಗಳನ್ನು ಸಮರ್ಥವಾಗಿ ಸೋಲಿಸಬಲ್ಲಂತಹ ಅತ್ಯದ್ಭುತವಾಗಿರುವಂತಹ ಕಬಡ್ಡಿ ಪಟು ಒಬ್ಬರು ಈ ಒಂದು ವಿಧಿಯ ಆಟಕ್ಕೆ, ಕ್ರೂರ ವಿಧಿಯ ಆಟಕ್ಕೆ ಬಲಿಯಾಗ್ತಾರೆ. ಅವರ ಬಗ್ಗೆ ಇಡೀ ನಮ್ಮ ತುಳುನಾಡು ಕರಾವಳಿ ಭಾಗ ಕಂಬನಿ ಮಿಡಿತಾ ಇದೆ. ಯಾಕಂದರೆ ಗಟ್ಟಿ ಮುಟ್ಟಾಗಿದ್ದಂತಹ ಕೇವಲ 26 ವರ್ಷ, ಇನ್ನೂ ಕೂಡ ಬಾಳಿ ಬದುಕಬೇಕು, ಜೊತೆಗೆ ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕಾಗಿರುವಂತಹ ಯುವಕ 26 ವರ್ಷದ ಪ್ರೀತಮ್ ಶೆಟ್ಟಿ ವಿಧಿವಶರಾಗ್ತಾರೆ. ಕಬಡ್ಡಿ ಆಟ ಆಡುವಂತಹ ಸಂದರ್ಭಗಳಲ್ಲೇ ಮೈದಾನದಲ್ಲೇ ಅವರು ಎದೆ ಉರಿ ಅನ್ನುವಂತಹ ನಿಟ್ಟಿನಲ್ಲಿ ಸಿಗ್ನಲ್ ಅನ್ನು ಕೊಡ್ತಾರೆ. ಎದೆ ಉರಿ ಆಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ಅವರು ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದೇನೋ ಅನ್ನುವಂಥದ್ದು ಊಹಿಸಿದರೇನೋ ಕಾಣುತ್ತೆ, ಗೊತ್ತಿಲ್ಲ. ಆದರೆ ಆಸ್ಪತ್ರೆಗೆ ಹೋಗಬೇಕು ಅನ್ನುವಷ್ಟರ ಹೊತ್ತಿನಲ್ಲೇ ಅವರು ವಿಧಿವಶರಾಗ್ತಾರೆ. ಆದರೆ ಈ ಸುದ್ದಿ ಏನಿದೆ ನೋಡಿ, ಇಡೀ ನಮ್ಮ ಕರಾವಳಿ ಭಾಗ ಜೊತೆಗೆ ನಾಡಿನಲ್ಲೂ ಕೂಡ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಸಮಸ್ಯೆಗಳು, ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗ್ತಾ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ವೃದ್ಧಾಪ್ಯ ಅಂದರೆ ಒಂದು ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ, ಹೃದಯಾಘಾತ ಅಂತ ಬಂದಾಗ ಒಂದು ಏಜ್ ಲಿಮಿಟ್ಸ್ ಅನ್ನುವಂಥದ್ದು ಇತ್ತು, ವೃದ್ಧಾಪ್ಯದ ಹೊತ್ತಿನಲ್ಲಿ ಆಗ್ತಾ ಇದ್ರು ಅನ್ನೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಯುವಕರೇ ಬಹಳಷ್ಟು ಹಾರ್ಟ್ ಅಟ್ಯಾಕ್ಗಳಿಗೆ ಒಳಗಾಗಿ ಸಾವನ್ನಪ್ತಾ ಇದ್ದಾರೆ. ಆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಪುಣೆಯಲ್ಲಿ ನಡೆದಿರುವಂತಹ ಘಟನೆ ಕೂಡ ತಮಗೆ ಗೊತ್ತಿದೆ. ಕ್ರಿಕೆಟ್ ಆಡುವಂತಹ ಸಂದರ್ಭಗಳಲ್ಲಿ 35 ವರ್ಷ ಪ್ರಾಯದ ಕ್ರಿಕೆಟ್ ಆಟಗಾರರು ಸಾವನ್ನಪ್ಪಿರುವಂತಹ ಘಟನೆ ಕೂಡ ತಮ್ಮ ಕಣ್ಣ ಮುಂದೆ ಇದೆ. ಅದೇ 2 ವಾರಗಳ ಅಂತರದಲ್ಲೇ ನಮ್ಮ ಕರಾವಳಿ ಭಾಗದ ಅತ್ಯದ್ಭುತವಾಗಿರುವಂತಹ ಅದ್ಭುತ ದೈತ್ಯ ಪ್ರತಿಭೆ ಕಬಡ್ಡಿ ಕ್ರೀಡಾಪಟು ಪ್ರೀತಮ್ ಶೆಟ್ಟಿ ಅವರು ವಿಧಿವಶರಾಗ್ತಾರೆ. ಹೀಗೆ ಬಹಳಷ್ಟು ಸಮಸ್ಯೆಗಳನ್ನು, ಬಹಳಷ್ಟು ಪ್ರಶ್ನೆಗಳನ್ನು ಈ ಒಂದು ಸಾವು ಹುಟ್ಟು ಹಾಕಿದೆ. ಅಂದರೆ ಈ ಹಾರ್ಟ್ ಅಟ್ಯಾಕ್ಗಳು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಅಂತ ಬಂದಾಗ ಅದರಲ್ಲೂ ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಯಾಕಂದರೆ ಇವರು ಕಬಡ್ಡಿ ಪಟು ಆಗಿದ್ರು, ಕಬಡ್ಡಿ ಕ್ರೀಡಾಪಟು ಆಗಿದ್ದಂಥ ಸಂದರ್ಭಗಳಲ್ಲಿ ಇವರು ಅತ್ಯದ್ಭುತವಾಗಿ ದೇಹದ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ತಾರೆ, ಸೊ ಎಕ್ಸಸೈಸ್ಗಳನ್ನು ಮಾಡ್ತಾರೆ. ಜೊತೆಗೆ ಬಹಳಷ್ಟು ಅವರ ಆಹಾರ ಕ್ರಮಗಳು ಕೂಡ ಅತ್ಯದ್ಭುತವಾಗಿರಬಹುದೇನೋ. ಆದರೆ ಇಂತಹ ಕಬಡ್ಡಿ ಕ್ರೀಡಾಪಟುಗಳಿಗೆ ಈ ರೀತಿ ಆಗುತ್ತೆ, ಅಥವಾ ಜಿಮ್ನಲ್ಲಿ ಹೋದವರಿಗೆ ಈ ರೀತಿ ಆಗುತ್ತೆ, ಅಥವಾ ಕ್ರಿಕೆಟ್ನಲ್ಲಿ ಹೋದವರಿಗೆ ಈ ರೀತಿ ಆಗುತ್ತೆ ಅಂತ ಬಂದಾಗ ಹಾಗಾದರೆ ಏನು ಕತೆ ಅನ್ನುವಂಥದ್ದು ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಆಗಿ ಹೋಗಿದೆ. ಸೊ ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮ ಅವೇರ್ನೆಸ್ ಅನ್ನು ಮುಟ್ಟಿಸಬೇಕು, ಜೊತೆಗೆ ಜಾಗೃತಿಯನ್ನು ಮುಟ್ಟಿಸಬೇಕು, ಜೊತೆಗೆ ಇತ್ತೀಚಿನ ಆಧುನಿಕ ಕಾಂಪಿಟೇಟಿವ್ ಯುಗದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿನ ವಹಿಸಬೇಕು ಅಂತ ಹೇಳ್ತಾ, ಜೊತೆಗೆ ಅಗಲಿದಂತಹ ಆತ್ಮಕ್ಕೆ, ಪ್ರೀತಮ್ ಶೆಟ್ಟಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನೋದು ನಾವು ಕೇಳುವಂತಹ ವಿಚಾರ. ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಕರಾವಳಿ ಭಾಗದ ಪ್ರತಿಯೊಬ್ಬರು ಕೂಡ ಈ ಸಂದರ್ಭ ಹೇಳ್ತಿರುವಂಥದ್ದು ಇಷ್ಟೇ, ಮಿಸ್ ಯು ಪ್ರೀತಮ್ ಅನ್ನುವಂಥದ್ದು. ಕ್ರೂರ ವಿಧಿಯ ಆಟಕ್ಕೆ ಬಲಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಕಬಡ್ಡಿಯ ಮೈದಾನದಲ್ಲಿ ಬಾಹುಬಲಿಯಂತೆ ಅಬ್ಬರಿಸ್ತಾ ಇದ್ದಂತಹ ಪ್ರೀತಮ್ ಶೆಟ್ಟಿ ಅವರ ಕಬಡ್ಡಿ ಆಟದ ನೆನಪುಗಳು ಇನ್ನೂ ನೆನಪು ಮಾತ್ರ. ಆದರೆ ಅವರ ನೆನಪುಗಳು ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಜೊತೆಗೆ ನಮ್ಮ ತುಳುನಾಡಿನ ಹೆಮ್ಮೆಯ ಉಡುಪಿಯ ಪ್ರೀತಮ್ ಶೆಟ್ಟಿ ಅವರ ಈ ಒಂದು ಅಕಾಲಿಕವಾಗಿರುವಂತಹ ಸಾವು, ತುಂಬಲಾಗಿರುವಂತಹ ನಷ್ಟ ನಮ್ಮ ಕಬಡ್ಡಿ ಕ್ಷೇತ್ರಕ್ಕೆ. ಸೊ ಹಾಗಿದ್ದಾಗ ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಬನ್ನಿ. ಕಬಡ್ಡಿ ಆಡುತ್ತಿದ್ದಾಗ 26 ವರ್ಷದ ಯುವಕ ಹೃದಯಾಘಾತದಿಂದ ಸಾವು. ಭಯಬೇಡ, ಕಾಳಜಿ ವಹಿಸಿದರೆ ನಿಮ್ಮ ಹೃದಯ ಸೇಫ್.
ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಕಬಡ್ಡಿ ಆಡ್ತಾ ಇದ್ದಾಗಲೇ ಸಾವನ್ನಪ್ಪಿರುವ ದುರ್ಘಟನೆ ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದಿದೆ. ಯುವಕರಲ್ಲಿ ಹೃದಯಾಘಾತದ ಸಮಸ್ಯೆ ಇತ್ತೀಚೆಗೆ ಹೆಚ್ಚು ವರದಿಯಾಗ್ತಾ ಇದ್ದು, ಕ್ರೀಡಾಪಟುಗಳು ಕೂಡ ಬಲಿಯಾಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಪುಣೆಯಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ಕ್ರಿಕೆಟಿಗನೊಬ್ಬ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅದಾಗ ಕೆಲವೇ ವಾರಗಳಲ್ಲಿ ಇದೀಗ ಕಬಡ್ಡಿ ಆಟಗಾರ ಬಲಿಯಾಗಿದ್ದಾರೆ. ಕಾರ್ಕಳದ ಮುಟ್ಲುಪಾಡಿಯ ನಡುಮನೆ ನಿವಾಸಿಯಾಗಿರುವ 26 ವರ್ಷದ ಯುವಕ ಪ್ರೀತಂ ಶೆಟ್ಟಿ ಸಾವನ್ನಪ್ಪಿರುವ ಯುವಕ. ಡಿಸೆಂಬರ್ 13ರ ಶುಕ್ರವಾರ ರಾತ್ರಿ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕಬಡ್ಡಿ ಆಡ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಆಟ ಆಡ್ತಾ ಇರುವಾಗಲೇ ಪ್ರೀತಂ ಅವರಿಗೆ ಎದೆ ನೋವು, ಗ್ಯಾಸ್ಟ್ರಿಕ್ನಿಂದ ಎದೆಯುರಿ ಸಮಸ್ಯೆ ಎಂದು ನಿರ್ಲಕ್ಷ್ಯ. ಆಟ ಆಡ್ತಾ ಇರುವಾಗಲೇ ಪ್ರೀತಂ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ಗ್ಯಾಸ್ಟ್ರಿಕ್ನಿಂದ ಎದೆಯುರಿ ಸಮಸ್ಯೆ ಆಗಿರಬಹುದು ಅಂತ ಅವರು ನಿರ್ಲಕ್ಷ್ಯ ಮಾಡಿದ್ರು. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಮಾಧ್ಯಮ ವರದಿಗಳು ತಿಳಿಸಿವೆ. ಡಿಫೆಂಡರ್ ಆಗಿ ಆಡ್ತಾ ಇದ್ದ ಪ್ರತಿಭಾವಂತ ಆಟಗಾರ. ಮೈದಾನದಲ್ಲಿ ಬಾಹುಬಲಿಯಂತೆ ಅಬ್ಬರಿಸುತ್ತಿದ್ದ ಪ್ರೀತಂ ಶೆಟ್ಟಿ. ಪ್ರೀತಂ ಅವರು ಡಿಫೆಂಡರ್ ಆಗಿ ಆಡ್ತಾ ಇದ್ದು ಪ್ರತಿಭಾವಂತ ಆಟಗಾರ. ಮೈದಾನದಲ್ಲಿ ಬಾಹುಬಲಿಯಂತೆ ಅಬ್ಬರಿಸ್ತಾ ಇದ್ರು. ಕಬಡ್ಡಿಯಲ್ಲಿ ರಾಜ್ಯದ ಪ್ರತಿಭಾವಂತ ಆಟಗಾರನಾಗಿದ್ದ ಪ್ರೀತಂ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಗೂ ಹೋಗಿ ಆಡ್ತಾ ಇದ್ರು. ಅಲ್ಲದೆ ಅರಬ್ ರಾಷ್ಟ್ರಗಳಲ್ಲೂ ಹೋಗಿ ಆಡಿದ್ರು. ಪ್ರತಿಭಾವಂತ ಆಟಗಾರನೊಬ್ಬನನ್ನ ನಾವು ಕಳೆದುಕೊಂಡಿದ್ದೇವೆ ಅಂತ ಅವರು ಪ್ರತಿನಿಧಿಸುತ್ತಿದ್ದ ಉಡುಪಿ ತಂಡದ ಸದಸ್ಯರು ಪ್ರತಿಕ್ರಿಯೆ ನೀಡಿದ್ದಾರೆ. ಇದೇ ಮೊದಲಲ್ಲ. ಇತ್ತೀಚೆಗೆ ಕ್ರಿಕೆಟ್ ಆಡುತ್ತಿದ್ದ ಯುವಕನೊಬ್ಬ ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ಸಂಭವಿಸಿತ್ತು. ನವೆಂಬರ್ 28ರಂದು ಪುಣೆ ನಗರದ ಗರ್ವರೆ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯ ಆಡುತ್ತಿದ್ದ 35 ವರ್ಷದ ಕ್ರಿಕೆಟಿಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಆರಂಭಿಕ ಆಟಗಾರನಾಗಿ ಬ್ಯಾಟಿಂಗ್ ನಡೆಸಲು ಮೈದಾನಕ್ಕೆ ಬಂದಿದ್ದ ಇಮ್ರಾನ್ ಪಟೇಲ್ ಪಿಚ್ನಲ್ಲಿ ಇರುವಾಗ ದಿಢೀರನೆ ಎದೆನೋವು ಅಂತ ಹೇಳಿದ್ದಾರೆ. ಮೈದಾನದ ಅಂಪೈರ್ಗಳಿಗೆ ತಮಗಾಗ್ತಾ ಇರುವ ಎದೆ ಹಾಗೂ ತೋಳಿನ ಭಾಗದ ನೋವಿನ ವಿಷಯ ತಿಳಿಸಿ ಮೈದಾನದಿಂದ ಹೊರಹೋಗಲು ಅನುಮತಿ ಪಡೆದ್ರು. ಆದರೆ ಪೆವಿಲಿಯನ್ ಕಡೆಗೆ ಹಿಂತಿರುವಾಗ ಇಮ್ರಾನ್ ದಿಢೀರನೆ ಕುಸಿದು ಬಿದ್ದು ಸಾವನ್ನಪ್ಪಿದ್ರು. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಸಾಮಾನ್ಯವಾಗುತ್ತಿದೆ. ಗಟ್ಟಿಮುಟ್ಟಾಗಿರುವ ಯುವಕರು ಕೂಡ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಜೀವನ ಶೈಲಿಯಲ್ಲಿ ಕೆಲವೊಂದು ನಿರ್ಲಕ್ಷ್ಯ ವಹಿಸುವುದು ಇದಕ್ಕೆ ಪ್ರಮುಖ ಕಾರಣವಾಗುತ್ತಿದೆ. ಈ ಅಭ್ಯಾಸಗಳಿಂದ ದೂರವಿರಿ. ಆಟಗಾರರು ದುಶ್ಚಟಗಳಿಂದ ದೂರವಿದ್ರೆ ಒಳ್ಳೆಯದು. ಮಾದಕ ವಸ್ತುಗಳ ಸೇವನೆ, ದುರಭ್ಯಾಸಗಳು ಪ್ರಾಣಕ್ಕೆ ಕಂಟಕವಾಗಬಹುದು. ಆಡುವ ಹುಮ್ಮಸ್ಸಿನಲ್ಲಿ ಪೈನ್ ಕಿಲ್ಲರ್, ನೋವಿನಿಂದ ದಿಢೀರ್ ಮುಕ್ತಿ ಪಡೆಯಲು ನೋವು ನಿವಾರಕ ಮಾತ್ರೆಗಳ ಸೇವನೆ ಒಳ್ಳೆಯದಲ್ಲ. ಎನರ್ಜಿ ಡ್ರಿಂಕ್ಸ್ ಹೆಸರಲ್ಲಿ ಸೇವಿಸುವ ಕೆಲವು ಪಾನೀಯಗಳು ಆರೋಗ್ಯಕ್ಕೆ ಮಾರಕವಾಗಬಹುದು. ಹೀಗಾಗಿ ವೈದ್ಯರ ಸಲಹೆಯೊಂದಿಗೆ ಆರೋಗ್ಯಕರ ಪಾನೀಯ ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಆಗಾಗ ಆರೋಗ್ಯ ತಪಾಸಣೆ ನಡೆಸ್ತಾ ಇರಬೇಕು. ಹೃದಯ ಸಂಬಂಧಿ ಸಮಸ್ಯೆಗಳಿದ್ರೆ ವೈದ್ಯರ ಸಲಹೆಯಂತೆ ಔಷಧಿ ಹಾಗೂ ಆಹಾರ ಕ್ರಮ ಪಾಲಿಸಬೇಕು. ಜಿಮ್ಮಿಗೆ ಹೋಗುವವರಲ್ಲಿಯೂ ಹೃದಯಾಘಾತದ ನಿದರ್ಶನ. ನಿರಂತರವಾಗಿ ಜಿಮ್ಮಿಗೆ ಹೋಗುವವರಲ್ಲಿಯೂ ಹೃದಯಾಘಾತದ ನಿದರ್ಶನಗಳು ವರದಿಯಾಗ್ತಾ ಇವೆ. ವೈದ್ಯರ ಪ್ರಕಾರ ನಿಯಮಿತ ವ್ಯಾಯಾಮವು ದೇಹಕ್ಕೆ ಒಳ್ಳೆಯದಾಗಿದ್ದರೂ ಅದರಿಂದ ಕೆಲವೊಂದು ಅಪಾಯಗಳೂ ಇವೆ. ಒಬ್ಬೊಬ್ಬರ ದೇಹವು ಒಂದೊಂದು ರೀತಿಯಲ್ಲಿ ವ್ಯಾಯಾಮಗಳಿಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತಿದೆ. ಹೀಗಾಗಿ ಜಿಮ್ಗೆ ಹೋಗುವ ದಿನಚರಿ ಆರಂಭಿಸುವ ಮುನ್ನ ಸಂಪೂರ್ಣ ಆರೋಗ್ಯ ತಪಾಸಣೆಗೆ ಒಳಗಾಗುವುದು ಒಳ್ಳೆಯದು. ಆಗ ವೈದ್ಯಕೀಯ ಪರಿಸ್ಥಿತಿಗಳನ್ನು ಗುರುತಿಸಬಹುದು. ರೋಗ ನಿರ್ಣಯ ಮಾಡದ ಅಥವಾ ಆರೋಗ್ಯ ಸಮಸ್ಯೆ ಹೊಂದಿರುವವರು ಹೃದಯಾಘಾತ ಎದುರಿಸುವ ಅಪಾಯ ತುಸು ಹೆಚ್ಚು ಅಂತ ವೈದ್ಯರು ಹೇಳುತ್ತಾರೆ. ಇನ್ನೂ ಕೂಡ ಬಾಳಿ ಬದುಕಬೇಕು, ಜೊತೆಗೆ ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರುವಂತಹ ಪ್ರೀತಂ ಶೆಟ್ಟಿಯವರ ಈ ಒಂದು ಅಕಾಲಿಕ ಮರಣ. ಕೇವಲ 26 ವರ್ಷ ಪ್ರಾಯ. ನಮ್ಮ ಉಡುಪಿ ಮುಟ್ಲಪಾಡಿಯ ಸಮೀಪ ಇರುವಂತಹ ಪ್ರೀತಂ ಶೆಟ್ಟಿಯವರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಅವರು ಅಂದು ಬಾಳಿ ಬದುಕಿದಂಥದ್ದು, ಜೊತೆಗೆ ಅವರ ಜೊತೆ ಇದ್ದಂತಹ ಗೆಳೆಯರು ಇನ್ನೂ ಕೂಡ ಆ ಒಂದು ಸಾವನ್ನು ಮರೆಯಲಾಗ್ತಾ ಇಲ್ಲ ಅವರಲ್ಲಿ. ಸೊ ಹಾಗಿದ್ದಾಗ ಈ ಒಂದು ಕಬಡ್ಡಿ ಕ್ಷೇತ್ರದಲ್ಲಿ ಆಗಿರುವಂತಹ ಈ ಒಂದು ನಷ್ಟ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಹಳಷ್ಟು ಇಂತಹ ಒಂದು ಹಾರ್ಟ್ ಅಟ್ಯಾಕ್ಗಳು ಬಹಳಷ್ಟು ಜಾಸ್ತಿ ಆಗ್ತಾಯಿದೆ. ಏನು ಕಾರಣ ಅನ್ನೋಂಥದ್ದೇ ಪ್ರಶ್ನೆ. ಹಾಗೆ ಯಾವ ರೀತಿ ಬದುಕಬೇಕು ಅನ್ನೋದೇ ಪ್ರಶ್ನೆ. ಅಡ್ಡಾದಿಡ್ಡಿಯಾಗಿದ್ದಿದ್ರೆ ಪರವಾಗಿಲ್ಲ ಅಂತ ಅಂದ್ಕೊಳ್ಬೋದು. ಆದರೆ ಫಿಟ್ನೆಸ್ ಕಾಯ್ದುಕೊಂಡಿರುವಂಥ ಇಂಥ ಕ್ರೀಡಾಪಟುಗಳು, ಜಿಮ್ಗೆ ಹೋಗುವಂತಹ ವ್ಯಕ್ತಿಗಳು ಈ ರೀತಿ ಆಗ್ತಾ ಇದೆ ಅಂತ ಬಂದಾಗ ಭಯ ಆಗುವಂಥ ಸಹಜ. ಸೊ ಹಾಗಿದ್ದಾಗ ಆದರೆ ಭಯ ಪಡುವಂಥದ್ದು ಬೇಡ, ಕಾಳಜಿ ಇರಬೇಕು, ಜಾಗೃತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವೂ ಕೂಡ ಹೌದು. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರು,
ಸೀನಿಯರ್ ಹಾರ್ಟ್ ಸ್ಪೆಷಲಿಸ್ಟ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಕಾರ್ಡಿಯಾಲಜಿ KMC ಹಾಸ್ಪಿಟಲ್ ಮ್ಯಾಂಗ್ಳೂರ್. ಇದರ ಡಾಕ್ಟರ್ ನರಸಿಂಹ ಪೈ ಅವರಿದ್ದಾರೆ. ನಮ್ಮ ಮಂಗಳೂರು ಕಂಡಂತಹ ನಾಡು ಕಂಡಂತಹ ಖ್ಯಾತ ಹೃದ್ರೋಗ ತಜ್ಞರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ಡಾಕ್ಟರ್ ನರಸಿಂಹ ಪೈ ಅವರಿಗೆ ನಮಸ್ಕಾರ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಮ್ ಶೆಟ್ಟಿ ಅವರು, ಅವರ ನೆನಪುಗಳು ಪದೇ ಪದೇ ಕಾಡ್ತಾ ಇರುತ್ತೆ. ಜೊತೆಗೆ ಅವರು ಕಬಡ್ಡಿ ಮೈದಾನದಲ್ಲಿ ಆಡಿದಂತಹ ರೀತಿಗಳು ಯಾವತ್ತೂ ಕೂಡ ಈಗಲೂ ಕೂಡ ನಾವು ಯೂಟ್ಯೂಬ್ಗಳನ್ನು ನೋಡಿದಾಗ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಿದ್ದಾಗ ನಮ್ಗಳ ಕತೆ ಇದಾದರೆ ಅವರ ಗೆಳೆಯರಿಗೆ ಈ ಸಾವನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ನಮ್ಮ ಗೆಳೆಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಪ್ರೀತಮ್ ಶೆಟ್ಟಿ ಅವರು, ಅವರ ಆಪ್ತ ಗೆಳೆಯರು ನಮ್ಮ ಜೊತೆ ಸುಹಾಸ್ ಶೆಟ್ಟಿ ಮುಟ್ಲುಪಾಡಿ ಅವರಿದ್ದಾರೆ. ತಮಗೂ ಕೂಡ ಆತ್ಮೀಯವಾಗಿರುವಂಥ ಸ್ವಾಗತ. ಸುಹಾಸ್ ಶೆಟ್ಟಿ ಅವರಿಗೆ ನಮಸ್ತೆ. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕೆಲವು ಪ್ರಶ್ನೆಗಳು, ಕೆಲವೊಂದಲ್ಲ ಹಲವಾರು ಪ್ರಶ್ನೆಗಳು ಯಾಕೆ ಬರುತ್ತೆ ಇಂತಹ ಸಾವುಗಳನ್ನು ನೋಡಿಕೊಂಡು, ಇಂತಹ ವಿಚಾರಗಳನ್ನು ನೋಡಿಕೊಂಡು. ಸೊ ಹಾಗಿದ್ದಾಗ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ವೈದ್ಯರ ಜೊತೆಯೂ ಕೂಡ ನಾವು ಬಹಳಷ್ಟು ವಿಚಾರಗಳನ್ನು ಜಾಗೃತಿಯ ವಹಿಸುವ ನಿಟ್ಟಿನಲ್ಲಿ ಕೇಳಬೇಕಾಗುತ್ತೆ ಪ್ರಶ್ನೆಗಳನ್ನು. ಹಾಗಿದ್ರೆ ಇದಕ್ಕೆ ಪರಿಹಾರ ಇಲ್ವಾ, ಅಥವಾ ನಮ್ಮ ಆಹಾರ ಕ್ರಮಗಳು, ಜೀವನ ಕ್ರಮಗಳು ಏನು ಕತೆ, ಯಾತಕ್ಕೋಸ್ಕರ ಈ ರೀತಿ ಆಗುತ್ತೆ? ಸೊ ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರೋಂಥದ್ದು ಮುಟ್ಲುಪಾಡಿ ಸುಹಾಸ್ ಶೆಟ್ಟಿ ಅವ್ರ ಜೊತೆ. ಪ್ರಥಮವಾಗಿ ತಮ್ಮ ಜೊತೆ ನಾನು ಬರ್ತೀನಿ. ಸರ್, ಸುಹಾಸ್ ಶೆಟ್ರೆ, ಈ ಒಂದು ಗೆಳೆಯನ ಅಕಾಲಿಕವಾಗಿರುವಂತಹ ಒಂದು ಸಾವು ಏನು ಹೇಳ್ತೀರಾ ಸುಹಾಸ್ ಶೆಟ್ರೆ? ಎಲ್ಲ ಗೊತ್ತಿರೋ ಹಾಗೆ ಮುಟ್ಲುಪಾಡಿ ಅನ್ನುವಂಥದ್ದು ಒಂದು ಕಾರ್ಕಳ ತಾಲೂಕಿನ ಒಂದು ಗ್ರಾಮೀಣ ಪ್ರದೇಶ. ನಿರಂತರವಾಗಿ ಬಸ್ಗಳಿಂದ ಅಥವಾ ಪೇಟೆಯಿಂದ ಬಹಳಷ್ಟು ದೂರ ಇರುವಂತ ಒಂದು ಹಳ್ಳಿ. ಪ್ರೀತಮ್ ಮುಟ್ಲುಪಾಡಿಯ ಒಂದು ಪ್ರತಿಷ್ಠಿತ ಒಂದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಬೆಳೆದವನು. ನಮ್ಮೂರಿನ ಶಾಲೆಯಲ್ಲೇ, ಸರ್ಕಾರಿ ಶಾಲೆಯಲ್ಲೇ ಓದಿ ದ್ವಿತೀಯ PUC ತನಕ ಕೂಡ ಮುನಿಯಾಲಿನ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಒಂದು ಓದಿ ಬೆಳೆದಂತ ಹುಡುಗ. ಕಬಡ್ಡಿ ಈ ಭಾಗದಲ್ಲಿ ಒಂದು ಅತ್ಯಂತ ಜನಪ್ರಿಯ ಕ್ರೀಡೆ. ಮಮತಾ ಪೂಜಾರಿ ಇರ್ಬೋದು, ಸುಖೇಶ್ ಹೆಗ್ಡೆ ಅವರು ಇರ್ಬೋದು, ಇವರೆಲ್ಲ ಕೂಡ ನಮ್ಮ ಕಾಲೇಜುಗಳಲ್ಲೇ ಓದಿ ಬೆಳೆದವರು. ಮತ್ತೆ ಈ ಭಾಗದಲ್ಲಿ ಕಬಡ್ಡಿಗೆ ಒಂದು ವಿಶೇಷವಾದ ಪ್ರೀತಿ. ಅದೇ ರೀತಿ ಪ್ರೀತಮ್ಗೆ ಕೂಡ ಕಬಡ್ಡಿಯ ಮೇಲೆ ಪ್ರೀತಿ ಬರುತ್ತೆ. ಜೊತೆಗೆ ಪ್ರೀತಮ್ನ ದೇಹ ಕೂಡ, ಆತನ ದೇಹ ಕೂಡ ಕಬಡ್ಡಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ನೀಡಿ ಪ್ರೀತಮ್ ಮುಂದೆ SDM ಕಾಲೇಜಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿತಾನೆ. SDM ನಲ್ಲಿ ಕೂಡ ನಮ್ಮೂರಿನ ತುಂಬಾ ಹಳೆ ವಿದ್ಯಾರ್ಥಿಗಳೇ ಇದ್ರು. ಹಾಗಾಗಿ ಅವರೆಲ್ಲ ಸಹಾಯದಿಂದ SDM ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯನ ಪ್ರತಿನಿಧಿಸ್ತಾನೆ. ವಿಶ್ವವಿದ್ಯಾನಿಲಯದ ಮಟ್ಟದ ಪಂದ್ಯದಲ್ಲಿ SDM ಗೆದ್ದಾಗ ಆತ ಬೆಸ್ಟ್ ಡಿಫೆಂಡರ್ ಆಗಿ ಪ್ರಶಸ್ತಿ ಕೂಡ ಬಂದಿತ್ತು. ಹೀಗೆ ಹಲವಾರು ಪ್ರಶಸ್ತಿಗಳು ಆತನಿಗೆ ಬಂದಿತ್ತು. ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ. ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ಮಹಾರಾಷ್ಟ್ರದಲ್ಲಿ ಆಡಿದ್ದ. ಇತ್ತೀಚೆಗೆ ದುಬೈಯಲ್ಲಿ ಹೋಗಿ ಒಂದು ಪಂದ್ಯ ಆಡಿದ್ದ. ಹೀಗೆ ಲೋಕದ ಕಣ್ಣಿಗೆ ಒಬ್ಬ ಪ್ರೀತಮ್ ಕೇವಲ ಕಬಡ್ಡಿ ಆಟಗಾರನಾಗಿದ್ರೆ, ಇನ್ನು ನಮ್ಮ ಪಾಲಿಗೆ ಅವನು ಕೇವಲ ಕಬಡ್ಡಿ ಆಟಗಾರ ಅಲ್ಲ, ಇಲ್ಲಿರುವಂತ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ಆತನ ಸಕ್ರಿಯ ಸದಸ್ಯ ಇತ್ತು. ಇದು ನಮ್ಮೂರಿನ ಭಜನಾ ಮಂಡಳಿ ಇರ್ಬೋದು. ಆತ ಒಬ್ಬ ಉತ್ತಮ ಕಂಗೀಲು ಜಾನಪದ ನೃತ್ಯವನ್ನ ಮಾಡ್ತಾ ಇದ್ದ. ಭಜನಾ ಮಂಡಳಿಯಲ್ಲಿ ಭಜನೆ ಹೇಳ್ತಾ ಇದ್ದ, ಕುಣಿತಾ ಇದ್ದ. ಗಣೇಶೋತ್ಸವ ಸಮಿತಿಯಲ್ಲಿ ಸಕ್ರಿಯವಾಗಿ ಸದಸ್ಯ. ಹೀಗೆ ಯಾವ್ದೆಲ್ಲ ಸಂಘ ಸಂಸ್ಥೆ ಇದೆಯಾ ಅವೆಲ್ಲದರಲ್ಲಿ ಕೂಡ ಸಕ್ರಿಯನಾಗಿದ್ದ ಪ್ರೀತಮ್. ಇವತ್ತು ಅವನ ಕೆಲವು ಕಬಡ್ಡಿಯ ವಿಡಿಯೋಗಳನ್ನ ಬಿಟ್ಟು ಬೇರೆ ವಿಡಿಯೋಗಳನ್ನ ನೋಡುವಾಗ ಆತ ಅತಿ ಹೆಚ್ಚು ಖುಷಿಯಾಗಿದ್ದ. ಬಟ್ ಕಬಡ್ಡಿಯಲ್ಲಿ ಬಹಳ ಕನಸುಗಳಂತ ಕಂಡಿದ್ದ ಅವರು. ನಾನು ಕಬಡ್ಡಿಯಲ್ಲಿ ನನಗೊಂದು ಉದ್ಯೋಗ ಸಿಗ್ಬೇಕು, ಒಳ್ಳೆ ಹೆಸರು ಮಾಡಬೇಕು ಬಹಳ ದೊಡ್ಡ ಕನಸಿತ್ತು. ಆದ್ರೆ ವಿಧಿಯ ಲೀಲೆ ಏನಿದೆ ಇವತ್ತು ಕರೆಬೇಕಾದ್ರೆ, ಆದ್ರೆ ಅವನ ಆ ಮರಣ ಇಷ್ಟು ಬೇಗ 26ನೇ ವರ್ಷಕ್ಕೆ ಒಂದು ಹೃದಯಾಘಾತ ಆಗುತ್ತೆ ಅನ್ನುವಂಥದ್ದು ನಮ್ಗೆಲ್ಲ ಬಹಳ ದೊಡ್ಡ ಶಾಕಿಂಗ್ ಅನ್ನು ನೀಡುವಂಥದ್ದು. ಮತ್ತೆಲ್ಲ ನಮ್ಮೆಲ್ಲ ಮನಸ್ಸಿನಲ್ಲಿ ಬಹಳ ದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಆಗೋದು ಇವತ್ತು ಅವನ ಮರಣ ನಮ್ಮನ್ನ ಮನಸ್ಸನ್ನ ಕಾಡ್ತಾ ಇದೆ ಅಲ್ವಾ? ನಿಜ. ಜೊತೆಗೆ ಸುಹಾಸ್ ಅವರೇ, ತಮ್ಮ ಗೆಳೆಯರು ಅಂದ್ರೆ ತಾವೆಲ್ಲ ಒಂದೇ ಊರಿನವರು, ಇಬ್ರು ಕೂಡ ಮುಟ್ಲುಪಾಡಿ ಅಲ್ವಾ? ಸೊ ಹಾಗಿದ್ದಾಗ ಅಂದ್ರೆ ಅವರು ಈ ಹಿಂದೆ ಏನಾದ್ರು ಈ ರೀತಿ ಅವರುಗಳಿಗೆ ಎದೆ ನೋವು ಕಾಣಿಸಿಕೊಳ್ಳುವಂಥದ್ದು ಅಥವಾ ಈ ರೀತಿ ಇನ್ಸಿಡೆಂಟ್ಗಳು ಏನಾದ್ರು ಹೇಳಿದ್ರಾ, ಆಗ್ತಾ ಇತ್ತಾ? ಅಥವಾ ಅವರ ವಂಶದಲ್ಲಿ ಏನಾದ್ರು ಅಂದ್ರೆ ಕುಟುಂಬದಲ್ಲಿ ಈ ರೀತಿ ಸಮಸ್ಯೆಗಳು ಯಾರಿಗಾದ್ರೂ ಇತ್ತಾ? ಏನ್ ಕತೆ? ಇಲ್ಲ, ಆತ ನಿರಂತರವಾಗಿ ಕಬಡ್ಡಿಯನ್ನ ಆಡ್ತಾ ಇದ್ದವನು. ಮತ್ತೆ SDM ನಲ್ಲಿ ಆತನ ವಿದ್ಯಾಭ್ಯಾಸ ಮುಗಿದ್ರು ಕೂಡ SDM ನ ಕ್ಲಬ್ ಮತ್ತೆ ಅವನ ಜೂನಿಯರ್ಸ್ ಜೊತೆಗೆ ಅವನು ನಿರಂತರವಾಗಿ ಕಬಡ್ಡಿಯನ್ನ ಆಡ್ತಾ ಇದ್ದ. ಹಾಗೂ ಬೇರೆ ಬೇರೆ ಟೀಮ್ ಅವರ ಜೊತೆಗೆ ಅತಿಥಿ ಆಟಗಾರನಾಗಿ ಕೂಡ ಕಬಡ್ಡಿಯನ್ನ ಆಡ್ತಾ ಇದ್ದ. ಮತ್ತೆ ಪ್ರಾಕ್ಟೀಸ್ ಅನ್ನ ಕೂಡ ಮಾಡ್ತಾ ಇದ್ದ. ಫಿಟ್ನೆಸ್ ಅನ್ನ ಕೂಡ ಮೇಂಟೈನ್ ಮಾಡಿದ್ರು. ಮತ್ತೆ ನಮ್ ಜೊತೆ ಇವತ್ತಿರುವಾಗ ಬೇರೆ ಬೇರೆ ಸಮಯದಲ್ಲಿ ನಾವು ಪ್ರವಾಸಗಳನ್ನ ಹೋಗ್ತಾ ಇರುವಾಗ ಅಥವಾ ನಾವು ಕೂತ್ಕೊಂಡು ಮಾತಾಡುವಾಗ ಯಾವತ್ತೂ ಕೂಡ ಎದೆ ನೋವನ್ನ ಮತ್ತು ಹೇಳಿದ್ದೆ ನಮ್ಗೆ ನೆನಪು ಇಲ್ಲ, ಮತ್ತೆ ಅವ್ನು ಹೇಳು ಕೂಡ ಇದೆ.
ಆದ್ರೆ ಆ ದಿನ ಆ ಕಬಡ್ಡಿಯ ದಿನ ಮಾತ್ರ ಬೆಳಿಗ್ಗೆ ಒಂದ್ ಸ್ವಲ್ಪ ಎದೆ ನೋವು ತರ ಬರ್ತಾ ಇದೆ. ಹಾ. ಅಂದ್ರೆ ಅದಕ್ಕೆ ಕಾರಣ ನಾನು 2 ದಿನ ಡ್ರೈವ್ ಮಾಡಿದೆ, ಮೋಸ್ಟ್ಲಿ ಡ್ರೈವಿಂಗ್ ಮಾಡ್ಲಿಕ್ಕೆ ಹೋಗಿ ಎದೆ ನೋವು ಬಂದಿರ್ಬೋದೇನೋ ಅಂತ, ಗ್ಯಾಸ್ಟ್ರಿಕ್ ನಿಂದ ಎದೆ ನೋವು ಬಂದಿರ್ಬೋದು ಏನೋ ಅಂತ ಹೇಳಿದ್ದಾರೆ. ಬಿಟ್ರೆ ಕೇವಲ ಅದೇ ದಿನ ಅವನು ಯಾವತ್ತು ತೀರಿ ಹೋದ್ ನಮ್ಮನ್ನ ಬಿಟ್ಟು ಹೋದ್ನ ಆ ದಿನ ಬೆಳಿಗ್ಗೆ ಮಾತ್ರ ಎದೆ ನೋವು ಅಂತ ಹೇಳಿದ್ದಾನೆ. ಇಲ್ಲಿ ಕೆಲವು ಸ್ನೇಹಿತರ ಜೊತೆ ಹೇಳಿದ್ದಾರೆ. ಅಂದ್ರೆ ಬಹಳ ತೀವ್ರವಾಗಿ ಏನಲ್ಲ, ನಾರ್ಮಲ್ ಆಗಿ ಎದೆ ನೋವು ಆಗ್ತಾ ಇದೆ, ಮೋಸ್ಟ್ಲಿ ಡ್ರೈವಿಂಗ್ ಮಾಡಿದ ಪರಿಣಾಮ ಏನು ಅಂತ ಹೇಳಿದ್ದಾನೆ. ಬಿಟ್ರೆ ಅದ್ರ ಹಿಂದೆ ಯಾವತ್ತೂ ಕೂಡ ಅವನು ಹೇಳಿದ್ದಿಲ್ಲ, ಮತ್ತೆ ಅವನಿಗೆ ಈ ರೀತಿ ಯಾವತ್ತೂ ಕೂಡ ಗೊತ್ತಿಲ್ಲ, ಫ್ಯಾಮಿಲಿಯವರಿಗೂ ಗೊತ್ತಿಲ್ಲ, ಆಪ್ತ ಸ್ನೇಹಿತರಿಗೂ ಗೊತ್ತಿಲ್ಲ. ಓಕೆ, ಡ್ರೈವ್ ಅಂತ ಹೇಳಿದಾಗ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಲ್ಲಿ ಡ್ರೈವ್ ಮಾಡಿದ್ದಾನೆ. ಅವನ ಇನ್ನೊಬ್ಬ ನಮ್ಮ ಸ್ನೇಹಿತನ ಮದುವೆ ಇತ್ತು, ಆ ಮದುವೆ ಕಾಗದವನ್ನ ಕೊಡ್ಲಿಕ್ಕೆ ಮತ್ತೆ ಶಾಪಿಂಗ್ ಮಾಡ್ಲಿಕ್ಕೆ 1-2 ದಿನ ಅವನು ಫುಲ್ ಅವನ ಜೊತೆಗೆ ಹೋಗಿದ್ದಾನೆ. ಹಾಗಾಗಿ ಮೋಸ್ಟ್ಲಿ ಅದರ ಪರಿಣಾಮ ನನಗೆ ಅದು ಸ್ವಲ್ಪ ಸುಸ್ತಾಗಿರ್ಬೋದು ಅಂತ ಗೆಸ್ ಮಾಡಿದ್ದಾನೆ ಕಾರ್ ಡ್ರೈವಿಂಗ್ ಮಾಡಿ. ಓಕೆ ಓಕೆ, ಅಂದ್ರೆ ಕಾರ್ ಡ್ರೈವ್ ಮಾಡಿ ಈ ಕೆಲಸಗಳನ್ನ ಮಾಡಿ ತದನಂತರ ಕಬಡ್ಡಿ ಆಡ್ಲಿಕ್ಕೂ ಕೂಡ ಅವ್ರು ಮಂಡ್ಯಕ್ಕೆ ಹೋಗ್ತಾರೆ. ಅದು ಮರುದಿನ, ಹಿಂದಿನ ದಿನ ಅಂತ ಡ್ರೈವ್ ಮಾಡಿದ್ದು, ಮರುದಿನ ಬೆಳಿಗ್ಗೆ ಅವನು ಹೇಳಿದ್ದು, ಮಂಡ್ಯಕ್ಕೆ ಹೋಗುವ ದಿನ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅವನು ಈ ರೀತಿ ಹೇಳಿದ್ದಾನೆ, ನೋವಿದೆ. ಆದ್ರೆ ಗ್ಯಾಸ್ಟ್ರಿಕ್ ಇಂದ ಇರ್ಬೋದು ಅಥವಾ ಸುಸ್ತಾಗಿದ್ರಿಂದ ಇರ್ಬೋದು ಅನ್ನೋದನ್ನ ಗೆಸ್ ಮಾಡಿದ್ರೆ, ಜೊತೆಗೆ ಅವನ ಸ್ನೇಹಿತರು ಕೂಡ ಅದೇ ರೀತಿ ಹೇಳಿದ್ದಾರೆ, ಈ ರೀತಿ ಆಗಿದೆ. ಓಕೆ ಓಕೆ, ಗ್ಯಾಸ್ಟ್ರಿಕ್ ಅನ್ನುವಂತಹ ನಿಟ್ಟಿನಲ್ಲಿ ಏನೋ ಒಂದು ನಾವು ನಿರ್ಲಕ್ಷ್ಯ ಮಾಡ್ತೀವಿ, ಆ ರೀತಿ ಆಗಿರಬಹುದು. ಎಸ್ ಓಕೆ, ಎಸ್ ಸುಹಾಸ್ ಶೆಟ್ರೆ ಬರ್ತೇನೆ. ಅದೇ ರೀತಿ ಸರ್, ಎಸ್ ಸರ್, ಡಾಕ್ಟರ್ ನರಸಿಂಹ ಪೈ ಸರ್, ಖ್ಯಾತ ಹೃದ್ರೋಗ ತಜ್ಞರು. ಸದ್ಯದ ಪರಿಸ್ಥಿತಿಯಲ್ಲಿ ಈ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈ ಒಂದು ಇನ್ಸಿಡೆಂಟ್ ಮಾತ್ರ ಅಲ್ಲ ಸರ್, ಬಹಳಷ್ಟು ಇನ್ಸಿಡೆಂಟ್ ಆಗ್ತಾ ಇದೆ. ಜೊತೆಗೆ ನಮ್ಮ ಪ್ರೀತಮ್ ಶೆಟ್ರು ಇನ್ನೂ ಕೂಡ ಬಾಳಿ ಬದುಕಬೇಕು, ಸಾಧನೆ ಮಾಡಬೇಕಾಗಿತ್ತು ಕಬಡ್ಡಿ ಕ್ಷೇತ್ರದಲ್ಲಿ, ನಮ್ಮ ತುಳುನಾಡಿನ ಹೆಮ್ಮೆ ಯುವಕ. ಸೊ ಈ ಒಂದು ಸಾವು ಏನು ಹೇಳ್ತೀರಾ ಸರ್? ಅಂದರೆ ಒಂದು ನೋವು ಕಾಣಿಸಿಕೊಂಡಿತ್ತಂತೆ, ಗ್ಯಾಸ್ಟ್ರಿಕ್ ಅನ್ನುವಂಥದ್ದು. ಎಸ್, ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೊದಲು ಪ್ರೀತಮ್ ಶೆಟ್ಟಿ ಅವರ ಆತ್ಮಕ್ಕೆ ಮತ್ತು ಅವರ ಅಪಾರ ಅಭಿಮಾನಿಗಳಿಗೆ ಮತ್ತು ಕುಟುಂಬದವರಿಗೆ ಈ ದುಃಖವನ್ನು ಸಹಿಸುವ ಶಕ್ತಿ ಪರಮಾತ್ಮನ ಕೊಡಲಿ ಅಂತ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಅವರೀಗ ಏನು ರೋಗ ಲಕ್ಷಣಗಳು ಹೇಳಿದರು ಅದರ ಪ್ರಕಾರ ಅವರಿಗೆ ಹೃದಯಾಘಾತ ಆಗಿರಬಹುದು ಅಂತ ಸಂಭವ ಮೊದಲನೇದಾಗಿ ಕಾಣ್ತಾ ಉಂಟು. ಯಾಕಂತ ಹೇಳಿದರೆ, ಈ ಎದೆ ನೋವು ಬರುವುದು ಮತ್ತು ಸಡನ್ನಾಗಿ ಒಬ್ಬ ವ್ಯಕ್ತಿ ಕುಸಿದು ಬೀಳುವುದು, ಇದು ನಾವು ಸಡನ್ ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತೇವೆ. ಈಗ ಹಲವಾರು ಕಾರಣಗಳಿಗೆ ಈ ಸಡನ್ ಕಾರ್ಡಿಯಕ್ ಅರೆಸ್ಟ್ ಸಂಭವಿಸುತ್ತದೆ. ಅದರಲ್ಲಿ ಒಂದು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ನಾವೇನು ಹೇಳ್ತೀವಿ. ಕೆಲವರಿಗೆ ಎದೆ ಬೇನೆ ಇರದೆ ಸಡನ್ನಾಗಿ ಕುಸಿದು ಬೀಳ್ತಾರೆ. ಅಂಥವರಿಗೆ ಈ ಎದೆ ಬಡಿತದ್ದು ಸಮಸ್ಯೆಗಳು ಅಥವಾ ಎರಿಥ್ಮಿಕ್ ಡೆತ್ಸ್ ಅಂತ ಹೇಳ್ತೇವೆ, ಅದು ಆಗುವ ಸಾಧ್ಯತೆಗಳು ಜಾಸ್ತಿ. ಬಟ್ ಈಗ ಅವರ ಆಪ್ತ ಮಿತ್ರರ ಈ ಕಥನವನ್ನು ಕೇಳ್ತಾ ಇರುವಾಗ ನನಗೆ ಕಾಣ್ತದೆ ಇದು ಹೃದಯಾಘಾತ ಆಗಿರುವ ಸಾಧ್ಯತೆಗಳು ಜಾಸ್ತಿ ಅಂತ. ಯಾಕಂತ ಹೇಳಿದರೆ ಅವರು ಏನು ಕೋರಿಲೇಟ್ ಮಾಡ್ತಾ ಇರ್ಬೋದು, ಬಟ್ ಈ ಪಂದ್ಯ ನಡೆದದ್ದು ಸಾಯಂಕಾಲದ ಹೊತ್ತಿಗೆ, ಮತ್ತು ಅದೇ ದಿನ ಬೆಳಿಗ್ಗೆ ಅಂದರೆ ಸೋಮವಾರ ಅವನಿಗೆ ಎದೆ ನೋವು ಕಾಣಿಸಿಕೊಂಡಿತ್ತು. ಅವರು ಅದನ್ನು ಗ್ಯಾಸ್ಟ್ರಿಕ್ ಇರಬಹುದು ಅಥವಾ ಸುಸ್ತಿನಿಂದ ಇರಬಹುದು ಅಂತ ಗ್ರಹಿಸಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ECG ಅಥವಾ ಹಾರ್ಟಿದ್ದು ಸ್ಕ್ಯಾನಿಂಗ್ ಏನಾದರೂ ಮಾಡಿದ್ದಿದ್ರೆ ಪಂದ್ಯವನ್ನು ಆಡುವುದು ತಪ್ಪಿತ್ತು ಮತ್ತು ಅವನ ಜೀವ ಕೂಡ ಉಳಿಬಹುದಿತ್ತು ಅಂತ ನನಗೆ ವೈದ್ಯನಾಗಿ ಅನಿಸ್ತಾ ಉಂಟು. ಯಾಕಂತ ಹೇಳಿದರೆ, ಸಾಧಾರಣ ಹೃದಯಾಘಾತ ಆಗುವ 1-3 ಅಂಶ ಜನರಿಗೆ ಅದರ ಏನೋ ಒಂದು ವಾರ್ನಿಂಗ್ ಸಿಂಪ್ಟಮ್ಸ್ ಇರಬಹುದು, ಅದು ಖಂಡಿತವಾಗಿಯೂ ಕಾಣಿಸಿಕೊಳ್ತದೆ. ನಾವು ನಮ್ಮ ಭಾಷೆಯಲ್ಲಿ ಅನ್ಸ್ಟೇಬಲ್ ಎಂಜೈನಾ ಅಂತ ಹೇಳ್ತೇವೆ. ಅಂದರೆ ವಿಪರೀತವಾಗಿ ಸುಸ್ತಾಗುವುದು, ದಣಿಯುವುದು, ಎದೆಬೇನೆ ಕಾಣುವುದು, ಮತ್ತು ಮುಂಚೆ ಈ ರೀತಿ ಆಗ್ತಿರ್ಲಿಲ್ಲ, ಬಟ್ ಇವತ್ತೇನೋ ಐ ಆಮ್ ನಾಟ್ ಫೀಲಿಂಗ್ ಕಂಫರ್ಟೇಬಲ್ ಅನ್ನೋ ಒಂದು ಭಾವನೆ ಒಂಥರ ವಾರ್ನಿಂಗ್ ಆಗಿದ್ದಿರಬಹುದು ಅಂತ ನನಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಈ ಪಂದ್ಯಾಟದ ವೇಳೆಗೆ ಅತಿಯಾದ ಒತ್ತಡ ಇರ್ತದೆ. ಯಾವುದೇ ಸ್ಪೋರ್ಟ್ ಇರ್ಬೋದು, ಕ್ರಿಕೆಟ್ ಗೆಲ್ಲಬೇಕು, ಅದನ್ನು ನಾನು ಅತಿಯಾಗಿ ಪ್ರಯತ್ನ ಮಾಡಬೇಕು, ನನ್ನ ತಂಡಕ್ಕೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ಮತ್ತು ಇಮೋಷನಲ್ ಆಗಿ ಕೂಡ ಯು ಗೆಟ್ ವರ್ಕ್ಡ್ ಅಪ್. ಈಗ ನೀವು ಕ್ರಿಕೆಟ್ ಪಂದ್ಯವನ್ನು ನೋಡ್ತಾ ಇದ್ರೆ ವೀಕ್ಷಕರಿಗೂ ಹೃದಯಾಘಾತ ಆಗ್ತದೆ, ಆಟಗಾರರ ಮೇಲೆ ಎಷ್ಟು ಒತ್ತಡ ಇರಬಹುದು ಅಂತ ನೀವು ಗ್ರಹಿಸಿರ್ಬೋದು. ಸೊ ಈ ಅತಿಯಾದ ಸ್ಟ್ರೆಸ್ ಸಂದರ್ಭದಲ್ಲಿ ಈ ವಾರ್ನಿಂಗ್ ಇದ್ದಿರಬಹುದು, ಅದು ಉಲ್ಬಣವಾಗಿರ್ಬೋದು ಅವರು ಆಟ ಆಡ್ತಾ ಇರುವಾಗ. ಮತ್ತು ಅಲ್ಲಿಂದ ಅವನನ್ನು ಕುಸಿದ ಬಿದ್ದ ಸಂದರ್ಭದಲ್ಲಿ ತಕೊಂಡು ಪಕ್ಕದ ಆಸ್ಪತ್ರೆಗೆ ಸಾಗಿಸುವಷ್ಟು ಸಮಯ ಪ್ರಾಬಬ್ಲಿ ಇದ್ದಿತ್ತು ಅಂತ ಕಾಣ್ತದೆ. ಈ ಘಟನಾ ನಾನು ಪ್ರತ್ಯಕ್ಷವಾಗಿ ನೋಡಲಿಲ್ಲ, ಬಟ್ ಹಾಗಿರುವಾಗ ಹೃದಯಾಘಾತ ಆಗುವ ಸಾಧ್ಯತೆಗಳು ಜಾಸ್ತಿ ಈ ಕೇಸಲ್ಲಿ ಅಂತ ನನಗೆ ಕಾಣ್ತಾ ಉಂಟು. ನೀವು ಮತ್ತೊಂದು ಪ್ರಶ್ನೆ ಕೇಳಿದ್ರಿ, ಈ ಯುವಕರಲ್ಲಿ ಯಾಕೆ ಹೃದಯಾಘಾತ ಜಾಸ್ತಿ ಆಗ್ತಾ ಉಂಟು?
ಒಂದು ಒತ್ತಡ ಇರ್ಬೋದು. ಈಗ ಒತ್ತಡ ಜೊತೆಗೆ ಸರ್ ಇಲ್ಲಿ ಒಂದು ಮತ್ತೊಂದು ವಿಷಯ, ಈ ಅಂದ್ರೆ ಅವರು ಗಮನಿಸಿದ್ರಂತೆ, ಅಂದ್ರೆ ನೋವು ಇದೆ ಅಂತ ಬಂದಾಗ ಆಯಸ್ಸು ಅಂದ್ರೆ ಟಯರ್ಡ್ನೆಸ್ ನಾರ್ಮಲ್ ಆಗಿ ಬರುತ್ತೆ ಸರ್. ಡಿಫ್ರೆನ್ಶಿಯೇಟ್ ಹಾಗಾದ್ರೆ ಹೇಗೆ? ನೀವು ಹೇಳಿದಂಥ ಟಯರ್ಡ್ನೆಸ್ ಅಲ್ಲಿ ಆಗಿರುವಂಥ ಟಯರ್ಡ್ನೆಸ್ ಮತ್ತೆ ನೀವು ಹೇಳಿದಂತ ಅಂದ್ರೆ ಹಾರ್ಟ್ ಅಟ್ಯಾಕ್ ಮುನ್ಸೂಚನೆ ಕೊಡುವಂಥ ಟಯರ್ಡ್ನೆಸ್ ಅದು ಸರ್. ಜೊತೆಗೆ ಇನ್ನೊಂದು ಕಡೆ ಬರುವಂಥ ಪ್ರಶ್ನೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಈ ನಾವು ನೆಗ್ಲೆಕ್ಟ್ ಮಾಡೋದು ಅದೇ ಸರ್. ಸೊ ಹಾಗೆ ಒಂದು ವಿಚಾರ ಸರ್, ಬರ್ತೇನೆ ನಾನು ಒಂದು ಕರೆಯನ್ನು ತೆಗೆದುಕೊಂಡು, ಬಹಳಷ್ಟು ಕರೆಗಳು ಬರ್ತಾ ಇದೆ, ಜನರ ಒಂದು ಗೊಂದಲಗಳು ಅಥವಾ ಅವರ ಒಂದು ಡೌಟ್ಗಳು ಏನಾದ್ರು ಇದ್ರೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನನ್ನ ಹೆಸರು ಪ್ರಕಾಶ್ ಕಾಂಚನ್ ಅಂತ ಹೇಳಿ. ಪ್ರಕಾಶ್ ಅವರು, ಎಸ್ ಸರ್, ಮಾತಾಡಿ ಸರ್. ಎಸ್ ಸರ್. ಪ್ರಕಾಶ್ ಕಾಂಚನ್, ಬಂಟ್ವಾಳ ತಾಲೂಕು ಸರಪಾಡಿ ಅಜ್ಜಿಲಮಂಗಲ ಗ್ರಾಮದಿಂದ. ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ ಸರ್? ಸರ್ ಅಂದ್ರೆ ಬಹಳ ಬೇಜಾರ ವಿಷಯ. ಅವರದ್ದು ಪ್ರೀತಮ್ ಶೆಟ್ಟಿ ನಮ್ಮ ಕಬಡ್ಡಿಯಲ್ಲಿ ತುಂಬಾ ಆಸಕ್ತಿ ಇರುವವರು ನಾವು ಕೂಡ. ಯಾಕಂದ್ರೆ ಅವರ ಬಗ್ಗೆ ಅಭಿಮಾನ ಯಾಕಂತಂದ್ರೆ ಪರಿಚಯ ಅವರು ನಾವು ಮಾತಾಡಿಲ್ಲ. ಆದ್ರೂ ನಮಗೆ ಈ ಬಂಟ್ವಾಳದ ಈ ಭಾಗದಲ್ಲಿ ಕೂಡ ನಮ್ಗೆ ಅವರದ್ದು ಕೆಲವು ಆಟದ ವೈಖರಿಗಳು ನಮ್ಗೆ ನೆನಪಿಗೆ ಬರ್ತಾ ಇದೆ ಈಗ ಕೂಡ. ಯಾಕಂದ್ರೆ ನಾವು ಕಬಡ್ಡಿ ಭಾಗ ನಮ್ಮ ನೋಡಿ SDM ನಲ್ಲಿ ಇರುವಂತ ಎಲ್ಲ ತಾರೆಯರು ಕೂಡ ನಮ್ಗೆ ಅವರು ಸ್ಟಾರ್ ಆಟಗಾರರು ಅಲ್ಲಿ ಇರೋದಿಲ್ಲ. ಸಚಿನ್ ಪ್ರತಾಪ್ ಇರ್ಬೋದು, ದೀಕ್ಷಿತ್ ಕಡಪ, ಪ್ರೀತಮ್ ಶೆಟ್ಟಿ, ಗೌಡ, ಇವರೆಲ್ಲ ಆಟ ನಾವೆಲ್ಲವನ್ನು ನೋಡಿದ್ದೇವೆ. ಇತ್ತೀಚೆಗೆ ಲಾಸ್ಟಲ್ಲಿ ಒಂದು 2 ತಿಂಗಳ ಮುಂಚೆ ನಮ್ಮ ಬಂಟ್ವಾಳ ತಾಲೂಕಿನ ಮನ್ಯಾವತು ಗ್ರಾಮದ ಇಲ್ಲೊಂದು ನಮ್ಮ ಸಹಪಾಠಿಗಳು ಒಂದು ಆಯೋಜನೆ ಮಾಡಿದ್ರು ಪಂದ್ಯಕೂಟ, ಮುಕ್ತ ಕಬಡ್ಡಿ. ಅದರಲ್ಲಿ ಯಂಗ್ ಬ್ರಿಗೇಡ್ ಬಲಯೂರ್ ಅನ್ನುವಂತ ಒಂದು ಸಂಘಟನೆ ಅವರು ಆಯೋಜನೆ ಮಾಡಿದಂತ ಪಂದ್ಯಾಟ, ಅದರಲ್ಲಿ ಕೂಡ ಅವರು ಭಾಗ್ಯಕ್ಕೆ ಬಂದಿದ್ರು. ಫೈನಲ್ ಅಲ್ಲಿ ಚಾಂಪಿಯನ್ ಆಗಿದ್ದಾರೆ ಅವರು, ಪ್ರೀತಮ್ ಶೆಟ್ಟಿ ಅವರು. ಅದೇ ನಮ್ಮ SDM ನ ಮುಖ್ಯ ಎಕ್ಸ್ಪ್ರೆಸ್ ಹೆಸರುಗಳಂತ ಶಶಾಂಕ್ ಆಚಾರ್ಯ, ಗೌಡ, ರತನ್, ಪ್ರೀತಮ್ ಶೆಟ್ಟಿ ಬಹಳಷ್ಟು ಬಲಿಷ್ಠ ತಂಡ ಆಗಿತ್ತು. ಅವರ ಆಟ ಕೂಡ ಭಯಂಕರ ಡಿಫೆಂಡ್ ಆದವರು ಏನೋ ಮಾತೇ ಇಲ್ಲ ಸರ್. ನಾವು ಅವರೊಂದು ಆ ತಂಡದ ಅಭಿಮಾನ ನಮ್ಗೆ. ಈಗ ಆಲೋಚನೆ ಇದ್ದಂತ ಭರತ್ ಶೆಟ್ಟಿ ಅನ್ಬೋದು, ವಿಶ್ವರಾಜ್, ಇವರೆಲ್ಲರ ಬಗ್ಗೆ ನಮ್ಗೆ ಅದೆಲ್ಲ ನಾವು ನೋಡಿದ್ದೇವೆ. ಆದ್ರೆ ಈ ರೀತಿ ಒಂದು ಆಟ ಆಗಿದೆ ಅಂತ ಅವರು ವಾಟ್ಸಪ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಅವ್ರಿಗೆ ನಾವು ಮಾತಾಡಿ ಎಲ್ಲ ಪರಿಚಯವಿಲ್ಲ, ಅಂದ್ರೆ ಅಭಿಮಾನ ಇದೆ, ನೋಡಿ ಗೊತ್ತಿದೆ, ಅವ್ರು ಫಾಲೋ ಮಾಡ್ತೇವೆ ನಾವು ಪ್ರತಿ ಸಾರಿ. ಆನ್ಲೈನ್ ನಲ್ಲಿ ಇರ್ಲಿ, ಯಾವ್ದು ಪಂದ್ಯಾಟ ಇರ್ಲಿ, ಒಂದು ಪಂದ್ಯ ನೆನಪಿದೆ ಸರ್, ಅವರದ್ದು ಪಂದ್ಯಾಟ ಅಂತಂದ್ರೆ ಆಳ್ವಾಸ್ ಮತ್ತು SDM ಗೆ ಒಂದು ಮಂಗಳೂರಲ್ಲಿ ಚಾಂಪಿಯನ್ ನಡೆದಂತ ಪಂದ್ಯಾಟದಲ್ಲಿ ಎಂತ ಅದ್ಭುತವಾದ ಆಟವನ್ನು ಆಡಿದ್ದಾರೆ ಅವರು. ಅಂದ್ರೆ ಅದು ಏನು ಅಂತ ಪಂದ್ಯಾಟ ಇಲ್ಲ ಸರ್. ಇದೇ ಪ್ರೀತಮ್ ಶೆಟ್ಟಿ ಅಲ್ವಾ? ನೋಡ್ಲಿಕ್ಕಿಲ್ಲ ಸರ್. ಪ್ರಥಮ ಅವಧಿಯಲ್ಲಿ ನೋಡ್ಬೇಕಾದ್ರೆ 6 ಮತ್ತು 19 ಅಂಕ ಮುನ್ನಡೆ. ನಿಜ. ದ್ವಿತೀಯ ಅವಧಿ ಮುಗಿಬೇಕಾದ್ರೆ ಪಂಜಾಬ್ನಲ್ಲಿ 33 SDM, 31 ಆಳ್ವಾಸ್. ಇಂಥ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ಅದು 26ರ ವಯಸ್ಸಿನಂತ ಹುಡುಗ ಬಹುಶಃ ನೋಡ್ಲಿಕ್ಕೂ ಅಷ್ಟೇ ಸ್ಫುರದೃತಿ ಅವರು. ಮಾತಿನಲ್ಲಿ ಸ್ವಲ್ಪ ಸರಳತೆ, ಸಜ್ಜನಿಕೆ ಬಹಳಷ್ಟು ನಮ್ಗೆ ಎಲ್ಲರಿಗೂ ಮೆಚ್ಚುವಂತ ಒಂದು ಅವರ ವ್ಯಕ್ತಿತ್ವ ಅಂತ ಹೇಳ್ಬೋದು. ಬಹುಶಃ ಈ ಹೊತ್ತಿನಲ್ಲಿ ಅಂತವ್ರು ನಾವು ಕಳೆದುಕೊಂಡದ್ದು ನಮ್ಮ ಕಬಡ್ಡಿ ರಂಗಕ್ಕಲ್ಲ, ಇದು ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ತುಂಬಾ ಥ್ಯಾಂಕ್ ಯು. ಇಲ್ಲ, ನಿಮ್ಮ ಮಾತುಗಳನ್ನ ಕೇಳಿದಾಗ ಗೊತ್ತಾಗುತ್ತೆ, ತಮ್ಮ ಮಾತುಗಳನ್ನ ಕೇಳಿದಾಗ ಗೊತ್ತಾಗುತ್ತೆ ಸರ್, ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರಿ, ಬಹಳಷ್ಟು ಬೇಸರ ಇದೆ. ಈ ಒಂದು ಸಾವು ಇಡೀ ನಮ್ಮ ಕಬಡ್ಡಿ ಕ್ಷೇತ್ರಕ್ಕೆ ನಷ್ಟ, ನಮ್ಮ ನಾಡಿನ ಜೊತೆಗೆ ನಮ್ಮ ಕರಾವಳಿ ಭಾಗದ್ದು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್, ಧನ್ಯವಾದ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದನ್ನೇ ನಾವು ಕೇಳ್ತಾ ಇರೋದು ಸರ್. ಈಗ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ಸರ್ ನವೀನ್ ಅಂತ ಹೇಳಿ ಹನ್ನೊಂದಹಳ್ಳಿಯಿಂದ KR ನಗರ. ಓಕೆ, ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ ಸರ್? ಸರ್ ನಮ್ಗೆ ಎಡದ ಕಡೆ ನೋವು ಬರ್ತಾ ಇರ್ತದೆ, ಅಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ತುಂಬಾ ಇದೆ ಸರ್. ಮತ್ ನಾನು ECG, TMT, ಎಕೋ ಎಲ್ಲ ಮಾಡಿಸಿದೀನಿ, ತೋರಿಸ್ತಾ ಇರ್ತೀನಿ ಸರ್. ಒಂದ್ ತಿಂಗಳಿಗೆ 2 ತಿಂಗಳು ಒಂದ್ಸಲ ತೋರಿಸ್ತಾ ಇರ್ತೀನಿ, ನೋವು ಬಂದಾಗ ತೋರಿಸ್ತೀನಿ. ಆದ್ರೆ ಅವ್ರ ಡಾಕ್ಟರ್ ಏನು ತೊಂದರೆ ಇಲ್ಲಪ್ಪ ಅಂತ ಹೇಳಿ ಕಳಿಸ್ತಾರೆ ಸರ್. ತುಂಬಾ ಪದೇ ನೋವು ಬರ್ತಾನೆ ಇರ್ತದೆ, ಅದು ಏನಕ್ಕೆ ಅನ್ನೋದು ಗೊತ್ತಾಗ್ತಿಲ್ಲ ಸರ್. ಓಕೆ, ಡಾಕ್ಟರ್ ಹತ್ರ ಕೇಳೋಣ. ನಿಲ್ಲಿ ಸರ್, ಲೈನಲ್ಲಿ. ಎಸ್ ಸರ್. ಅವರು ಆಲ್ರೆಡಿ ಏನು ಸ್ಕ್ರೀನಿಂಗ್ ಟೆಸ್ಟ್ಗಳಿದೆ ಅದನ್ನು ಮಾಡಿದ್ದಾರೆ, ಸ್ಕ್ಯಾನಿಂಗ್ ಮಾಡಿದ್ದಾರೆ, ವಾಕಿಂಗ್ ಟೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆ ಕಾರಣದಿಂದ ಹೃದಯದಲ್ಲಿ ಅಷ್ಟು ತಡೆ ಅಥವಾ ಬ್ಲಾಕೇಜ್ ಇರುವ ಸಾಧ್ಯತೆಗಳು ಕಡಿಮೆ. ಅವರಿಗೆ ಮತ್ತು ಸಂಶಯ ಇದ್ದರೆ ಅವರು ಪರ್ಸನಲ್ ಆಗಿ ವೈದ್ಯರನ್ನು ಸಂಪರ್ಕಿಸಬಹುದು, ಅಥವಾ CT ಆಂಜಿಯೋಗ್ರಾಮ್ ಅಂತ ಹೇಳ್ತೇವೆ, ಈ ರಕ್ತನಾಳದ
ಪಿಕ್ಚರನ್ನು ತೆಗೆಯುವಂಥ ಕಂಪ್ಯೂಟ್ರಲ್ಲಿ ತೆಗೆಯುವಂಥ ವಿಧಾನ, ಅದನ್ನು ಮಾಡಿಸ್ಕೊಂಡು ಅವರ ಸಂಶಯವನ್ನು ತೀರಬಹುದು. ಬಟ್ ಇದರಲ್ಲಿ ಏನು ಸೀರಿಯಸ್ ಇದ್ದಾಗೆ ಅವರು ಹೇಳುವ ಹಾಗೆ ಕಾಣುವುದಿಲ್ಲ. ಬಟ್ ಅವರು ಒಂದು ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ, ನೀವು ಕೇಳುವ ಪ್ರಶ್ನೆ ಅದು ಒಂದ್ಸಲ ಅವರಿಗೆ ಒಂದು ಭಯ ಇರಬಹುದು ಅಲ್ವಾ? ಈಗ ನಾರ್ಮಲ್ ಆಗಿ ಜನರಿಗೆ ಮಿಸ್ ಆಗುವುದು ಅಸಿಡಿಟಿಯಿಂದ ನನಗೆ ಈ ರೀತಿ ನೋವು ಬರ್ತಾ ಉಂಟಾ ಅಥವಾ ಹೃದಯಾಘಾತದಿಂದ. ಬರ್ತೇನೆ ಒಂದು ವಿಚಾರ ಅವರನ್ನು ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸರ್? ಸರ್ ತುಂಬಾ ಸ್ವಲ್ಪ ಸೀನ್ ಇದೆ ಮತ್ತೆ ಸ್ಥಿತಿ ಅಂಜನ ಮಾಡ್ತಿದ್ದೀನಿ ಸರ್, ಎಲ್ಲ ಅಂತಾರೆ. ಹೇಳಿ ಸರ್. ಸ್ಥಿತಿ ಅಂಜನ ಮಾಡ್ತಿದ್ದೀನಿ ಸರ್, ಅದಕ್ಕೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಓಕೆ, ಪರವಾಗಿಲ್ಲ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಸದ್ಯ ನೀವು ಡಾಕ್ಟರನ್ನ ಭೇಟಿ ಮಾಡಿ ಕೇಳಬಹುದು ಅಲ್ವಾ ಸರ್? ಹೌದು. ಓಕೆ ಓಕೆ. ಸಿಟಿ ಅಂಜೋ ನಾರ್ಮಲ್ ಇದೆ ಅಂತ ಹೇಳಿದ್ರು ಅವರು. ಓಕೆ, ಸಿಟಿ ಅಂಜೋ ನಾರ್ಮಲ್ ಇದ್ರೆ ನಥಿಂಗ್ ಟು ವರಿ. ಓಕೆ ಓಕೆ, ಎಸ್ ಸರ್, ಏನು ಭಯ ಪಡುವಂತ ಅವಶ್ಯಕತೆಗಳಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಓಕೆ ಅಲ್ಲ ಸರ್? ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರುಳಿಂದ ಸರ್? ಯತಿನ್ ಅವ್ರು. ನಮಸ್ತೆ ಸರ್, ಯತಿನ್ ಅವ್ರು, ಮಾತಾಡಿ ಸರ್. ಹಾ, ನಮ್ಮ ಒಂಜಿ ಕಬಡ್ಡಿ ಪ್ಲೇಯರ್ ಒಂಜಿ ಕಲ್ಯಾಣದುಲ್ಲ ಬಾರಿ ಬೇಜಾರದ ಸಂಗತಿ ನಿಜ. ಎಂಜಿನ ಗೊತ್ತುಂಟು ನಮಕ್ ದುಮ್ಮಪುರ ಎಂಜಿನ ಗೊತ್ತನೆ ವಯಂ ಶಾಲೆ ಗೋದಾ ಅಂತ ಬಂತೇರು ಶಾಲೆಡು ಪೂರ ನಮ್ಮ ಓ ಟ್ರೈನಿಂಗ್ ಇತ್ತನ ಕಬಡ್ಡಿ ಅವಡು ಎನ್ನ ವೈಟ್ ಲಿಫ್ಟಿಂಗ್ ಅವಡು ಓಲ ಗೋದಾಡು ಪೋತಿನ ಎನಿ ಮುಟ್ಟ ಕಂಪ್ಲೇಂಟ್ ಇತ್ತು ಸರ್. ಶಾಲೆ ಕಲ್ತಿನ ವೈಟ್ ಲಿಫ್ಟಿಂಗ್ ಅವಡು ಕಬಡ್ಡಿಗೆ ಸ್ಪೋರ್ಟ್ಸ್ ಗೋಪಿನ ಕಂಪ್ಲೇಂಟ್ ಇನಿ ಜಿಮ್ ಹೋಗ್ತಿನಾಗ ಮಾತ್ರ ಈ ಆಟ ಗವಂತಿನ ಕಾರ್ಯಕ್ರಮ ಬರೋದು. ಓಕೆ ಓಕೆ, ಬಗ್ಗೆ ರೆಸ್ಟೋರೆಂಟ್ ಗೊತ್ತೇನೆ ನಮ್ಮ ತಿನ್ಪಿನ ಇನಿ ವಸ್ತುಲು. ಓಕೆ, ಫುಡ್. ಓಕೆ, ಎಸ್ ಸರ್. ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್ ಯತಿನ್ ಸರ್, ಥ್ಯಾಂಕ್ ಯು. ಸ್ವಲ್ಪ ಮೇಲೂ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಗಳಿಂದ ಸರ್? ನಾನು ಶಶಿಕಿರಣ್ ಅಂತೇಳಿ, ಬಡಗಬೆಳ್ಳೂರು, ಪೊಳಲಿ. ಶಶಿಕಿರಣ್ ಅವರು, ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ನಾನು ಒಂದು 4 ವರ್ಷ ಕಬಡ್ಡಿ ಮಾಡಿದ್ದೇನೆ. ನಮ್ಮ ಗ್ರೌಂಡ್ ಅಲ್ಲಿ ಕೂಡ ಬಂದು ಆಡಿದಂತ ತುಂಬಾ ಮಿಸ್ ಮಾಡಿಕೊಡ್ತೇವೆ, ನೋವಾಗ್ತಾ ಉಂಟು ಅಲ್ವಾ? ಕಬಡ್ಡಿ ಬಂದು ನನಗೆ ಸ್ವಲ್ಪ ಡಾಕ್ಟರ್ ಒಂದು ವಿಷಯ ಕೇಳಲಿಕ್ಕೆ ಇತ್ತು. ಎಸ್ ಸರ್, ಕೇಳಿ ಸರ್. ಈಗ ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಬಾರಿ ಒಳ್ಳೇದು ಅಂತ ಹೇಳ್ತಾರೆ, ಎಲ್ಲ ವಿಷಯಕ್ಕೂ ಆರೋಗ್ಯದ ದೃಷ್ಟಿಯಿಂದ ಎಕ್ಸರ್ಸೈಸ್ ಬಾರಿ ಒಳ್ಳೇದು. ಹೌದು. ಕಬಡ್ಡಿ ಅವರದ್ದು ತುಂಬಾ ಎಕ್ಸರ್ಸೈಸ್ ಮಾಡ್ತಾರೆ, ಆದ್ರೂ ಈ ತರ ಯಾಕೆ ಆಗ್ತಾ ಇದೆ? ಮತ್ತೆ ಕಲಾವಿದರ ಘಟನೆಗಳು ಕೂಡ ಇದೆ, ಹಾಗೆ ಸಂಬಂಧಿಸಿದ ರಂಗಸ್ಥಳದಲ್ಲಿ ಅವರೆಲ್ಲ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿದವರೇ ಆ ರೀತಿ. ಮತ್ತೆ ಯುವಕರು ಜಾಸ್ತಿ ಬಲಿಯಾಗ್ತಿದ್ದಾರೆ ಈ ರೀತಿಯಲ್ಲಿ. ಜನರಲ್ಲಿ ಒಂದು ತಪ್ಪು ಕಲ್ಪನೆ ಅಥವಾ ಎಂತ ವಿಷಯ ಅಂತ ನಮಗೆ ಗೊತ್ತಿಲ್ಲ. ಕೆಲವು ಹೇಳ್ತಾರೆ ವ್ಯಾಕ್ಸಿನೇಷನ್ ಇಂದ ಆಗಿದೆ ಅಂತ ಸಮಸ್ಯೆಗಳು, ಅದು ಕೂಡ ಒಂದು ಜನರಲ್ಲಿ ಹರದಾಡುವಂತ ವಿಷಯ. ಕೆಲವು ವಿಷಯಗಳು ಈಗ ರೀಸೆಂಟ್ಲಿ ನನ್ನ ತಮ್ಮ ಒಂದು 8 ದಿವಸದ ಕೆಳಗಡೆ ಎದೆ ನೋವು ಕಂಡು ಬಂದು ತೀವ್ರವಾಗಿತ್ತು. ಮತ್ತೆ ನಾವು ಹಾಸ್ಪಿಟಲ್ಗೆ ಹೋದಾಗ ಏನಿಲ್ಲ, ಆತರ 2-3 ಘಟನೆಗಳಾದ ಅದು ಇಲ್ಲ ಆ ತರನೇ ಅಂತ ಅನಿಸಿ ಬಿಡ್ತಾರ. ಯಾವ ರೀತಿ ಇದಕ್ಕೆ ಒಂದು ಪರಿಹಾರ ಈ ವ್ಯವಸ್ಥೆಗೆ ಈ ಒಂದು ಒಂಥರ ಈ ತರ ಆಗುದು ಅಂತ ಹೇಳಿದ್ರೆ ಚಿಕ್ಕ ಪ್ರಾಯದಲ್ಲಿ ಒಂದು ಬೇಸರದ ಸಂಗತಿ. ಈಗ ಪ್ರೀತಮ್ ಅಂತ ಹೇಳಿದ್ರೆ ಪ್ರೀತಮ್ ತುಂಬಾ ವರ್ಕೌಟ್ ಮಾಡಿರುವಂತ ಹೌದಪ್ಪ. ಇಲ್ಲ, ನೀವು ಕೇಳಿದ ಪ್ರಶ್ನೆಗಳು ಈ ರೀತಿ ಆಗಿರುವುದು ನಮ್ಗೆ ಎಲ್ಲ ಬಾರಿ ಬೇಸರ. ಮುಂದೆ ಈಗ ಆಗಿದೆ ಅನಾಹುತ ಆಗಿದೆ, ಏನ್ ಮಾಡುವಂತಿಲ್ಲ. ಮುಂದೆ ಯಾರಿಗೂ ಈ ರೀತಿ ಆಗದಾಗಿ ಏನಾದ್ರೂ ಸಲಹೆ ಸೂಚನೆಗಳು ಯಾವ್ದಾದ್ರು? ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಬರ್ತೀನಿ ಸರ್. ಬಹಳಷ್ಟು ಕರೆಗಳು ಬರ್ತಾ ಇದೆ, ಸ್ವಲ್ಪ ಕರೆಯನ್ನು ಹೋಲ್ಡ್ ಮಾಡಿ ನಾನು ಬರ್ತೇನೆ ಸರ್. ಎಸ್ ಸರ್, ಈಗ ತುಂಬಾ ಪ್ರಶ್ನೆಗಳನ್ನು ಕೇಳಿದ್ದಾರೆ, ನಾನು ಅನಲೈಸ್ ಮಾಡ್ತಾ ಇದ್ದೆ. ಬಟ್ ಎಲ್ಲರದ್ದು ಕನ್ಸರ್ನ್ ಒಂದೇ. ಈಗ ಮುಂಚಿನ ಕಾಲದಲ್ಲಿ ವ್ಯಾಯಾಮ ಶಾಲೆಗೆ ಹೋಗಿ ವ್ಯಾಯಾಮ ಮಾಡ್ಕೊಂಡಿದ್ದವರು ಅವರಿಗೆ ಏನೂ ಆಗಿಲ್ಲ. ಈಗಿನ ಕಾಲದಲ್ಲಿ ಜಿಮ್ಮಿಗೆ ಹೋಗುವವರಿಗೆ ಮಾತ್ರ ಹೀಗೆ ಯಾಕೆ ಆಗ್ತಾ ಉಂಟು? ಅದು ಸಾಮಾನ್ಯರಿಗೆ ಬರುವಂಥ ಸಹಜವಾದ ಪ್ರಶ್ನೆ. ಅದನ್ನು ನಾವು ಒಂದು ಸ್ವಲ್ಪ ಸಮಯ ಕೊಟ್ಟು ಗಮನಿಸಬೇಕು. ಯಾಕಂತ ಹೇಳಿದರೆ ಮುಂಚೆ ಕೂಡ ವ್ಯಾಯಾಮ ಮಾಡ್ತಿದ್ರು, ಇವತ್ತು ಕೂಡ ವ್ಯಾಯಾಮ ಮಾಡ್ತಾ ಇದ್ದಾರೆ. ಮಾಡುವಂಥ ಸ್ಥಳ, ಮಾಡುವಂಥ ರೀತಿ, ಅವರು ಅನುಸರಿಸುವಂಥ ಪದ್ಧತಿಗಳು ಬದಲಾಗಿದೆ. ಈಗ ನೀವು ನೋಡ್ಬೋದು, ಜಿಮ್ಮಿಗೆ ಹೋಗುವವರು ಕೆಲವರು ಏನು ಮುಂಚೆ ತಪಾಸಣೆ ಮಾಡದೆ ಸಡನ್ನಾಗಿ ಒಂದೇ ಸಮಯದಲ್ಲಿ ಒತ್ತಡವನ್ನು ತಗೊಂಡು ಈ ಜಿಮ್ ಅಥವಾ ಥ್ರೆಡ್ಮಿಲ್ ಮಾಡುವಾಗ ಕುಸಿದು ಬಿದ್ದಿರುವಂಥ ಘಟನೆಗಳನ್ನು ನಾವು ನೋಡಿದ್ದೇವೆ. ಈಗ ಮೊದಲನೇ ಘಟನೆ ಎಲ್ಲರಿಗೂ ಇದು ನಮ್ಮನ್ನು ಅಲ್ಲಾಡಿಸಿದ್ದು ನಮ್ಮ ಸಿನಿಮಾ ನಟರಾದ ಪುನೀತ್ ರಾಜ್ಕುಮಾರ್ ನಿಧನದ ವಾರ್ತೆ. ಅದರಿಂದ
ಹಲವಾರು ಸೆಲೆಬ್ರಿಟೀಸ್ಗಳು ಈ ರೀತಿ ಜಿಮ್ಮಲ್ಲಿ ಕುಸಿದು ಬಿದ್ದದನ್ನು ನಾವು ನೋಡಿದ್ದೇವೆ. ಇತ್ತೀಚೆಗೆ ಆಟಗಾರರು ಕುಸಿದು ಬಿದ್ದದನ್ನು ನೋಡ್ತಾ ಇದ್ದೇವೆ. ಸೊ ಅನಿಯಮಿತವಾದ ಒತ್ತಡ ಸಡನ್ ಆಗಿ ಒಂದೇ ದಿನ ಮಾಡ್ತಾ ಇರುವಾಗ ಈ ರೀತಿ ಹಾರ್ಟಿದು ರಕ್ತನಾಳಗಳು ಒಡೆದು ಹೋಗುವ ಅಥವಾ ಪ್ಲಾಕ್ ರಪ್ಚರ್ ಅಂತ ನಾವು ಹೇಳ್ತೇವೆ. ಮುಂಚೆ ಬ್ಲಾಕ್ ಇಲ್ಲದೇ ಇರ್ಬೋದು, ಬಟ್ ಸಡನ್ ಆಗಿ ಒತ್ತಡ ಆಗುವಾಗ ಈ ಪ್ಲಾಕ್ ರಪ್ಚರ್ ಆಗಿ ಹೃದಯಾಘಾತವಾಗಿ ವ್ಯಕ್ತಿಗಳು ಕುಸಿದು ಬೀಳ್ತಾರೆ. ಸೊ ಯಾವುದೇ ಈ ಕಠಿಣ ಎಕ್ಸಸೈಸ್ ಇರ್ಬೋದು ಅಥವಾ ಜಿಮ್ ಇರ್ಬೋದು, ಸ್ಟೇಜ್ ರೀತಿಯಲ್ಲಿ ಮಾಡಬೇಕು. ನಾನು ಇವತ್ತೇ 6 ಕಿಲೋಮೀಟರ್ ಓಡ್ತೇನೆ ಅಂತ ಹೇಳಿದರೆ ಆಗುವುದಿಲ್ಲ. ಶುರು ಮಾಡುವಾಗ 5 ರಿಂದ 10 ನಿಮಿಷ, ಒಂದು ವಾರ 10 ದಿನ ಬಿಟ್ಟು ಅದನ್ನು 15 ನಿಮಿಷ, ಒಂದು ತಿಂಗಳು ಬಿಟ್ಟು ಅದನ್ನು ಒಂದು 20 ನಿಮಿಷ, ಈ ರೀತಿ ಗ್ರೇಡೆಡ್ ಮಾಡಿದರೆ ನಿಮ್ಮ ಹೃದಯ ಮತ್ತು ನಿಮ್ಮ ಈ ಬಾಡಿ ಅದಕ್ಕೆ ಒಗ್ಗಿಕೊಳ್ತದೆ. ಈಗ ಸಡನ್ ಆಗಿ ನಾನು ಓಡುದಿಲ್ಲ ಅಂತ ನೆನೆಸ್ಕೊಳ್ಳಿ, ನನಗೆ ಇವತ್ತು ಮ್ಯಾರಥಾನ್ ಓಡಿ ಅಂತ ಹೇಳಿದರೆ ಅದು ಕಷ್ಟ ಮತ್ತು ಅನ್ಡ್ಯೂ ಸ್ಟ್ರೆಸ್ಸನ್ನು ನಮ್ಮ ಬಾಡಿ ಮೇಲೆ ಹಾಕ್ತದೆ. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಇದು ಜಿಮ್ಮಲ್ಲಿ ಆಗ್ತಾ ಇರ್ಬೋದು. ಯಾಕಂತೇಳಿ ನನ್ನ ಫ್ರೆಂಡ್ ಮಾಡ್ತಾನೆ ಮಾರೆ ಎಲ್ಲ ವರ್ಕೌಟ್ ಮಲ್ಪೋಡು, ಈಗ ವರ್ಕೌಟ್ ಮಲ್ಸಿಕೊಂಡ ಇಂಚಿನ ಪಾಯಿಂಟ್ ಅಂತ ಈ ಯುವಕರು ಮಾತಾಡ್ತಾರೆ. ಬಟ್ ಅವ್ರು ಹೇಗೆ ಮಾಡ್ತಾರೆ, ನಾವು ಹೇಗೆ ಮಾಡ್ತಾರೆ ಅಂತ ಪದ್ಧತಿಯನ್ನು ಅನಲೈಸ್ ಮಾಡಿಕೊಂಡು ಅವ್ರು ಜಿಮ್ಮನ್ನು ಒಂದು. ಎರಡನೇದು ಆಹಾರ ಪದ್ಧತಿಯಿಂದ ಇರ್ಬೋದು. ಯಾಕಂತ ಹೇಳಿದರೆ ಈಗ ಎಲ್ಲರಿಗೂ 6 ಪ್ಯಾಕ್ಸ್ ಬೇಕು, ಫಿಟ್ನೆಸ್ ಬೇಕು. ಸಿಂಪಲ್ ಸೊಲ್ಯೂಷನ್ ಏನು, ಜಿಮ್ ಟ್ರೈನರ್ ಹತ್ರ ಹೋಗುದು, ಅವರು ಪ್ರೋಟೀನ್ ಪೌಡರ್ ಕೊಡ್ತಾರೆ, ಒಳ್ಳೆ ಬಾಡಿ ಬರ್ತದೆ. ಅದರ ಒಳಗಡೆ ಸ್ಟಿರಾಯ್ಡ್ ಇರ್ಬೋದು, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎರಡನೇದು ಅದರಲ್ಲಿ ಬೇರೆ ಎಂಥ ವಸ್ತುಗಳು ಅಡಗಿ ಉಂಟು ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇದರ ಪ್ರೋಟೀನ್ ಪೌಡರ್ ಇಸ್ ನಾಟ್ ವೆರಿ ಗುಡ್ ಬಿಕಾಸ್ ಆಲ್ ಆಫ್ ದೆಮ್ ಕ್ಯಾನ್ ಇನ್ಕ್ರೀಸ್ ಯುವರ್, ಇಟ್ ಮೇ ಕಂಟೈನ್ ಸಮ್ anabolic steroids also. We have seen some athletes who just want to perform overnight taking steroids. ನೀವು ಒಲಿಂಪಿಕ್ಸ್ ಅಲ್ಲಿ ಇದೆಲ್ಲ ನೋಡಿರ್ಬೋದು, ಕೆಲವು ಅಥ್ಲೀಟ್ಗಳಿಗೆ ಡಿಸ್ಕ್ವಾಲಿಫೈ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಅವರು ಸಡನ್, ಈಗ ನಿನ್ನೆಕ್ಕಿಂತ ಪಂದ್ಯದ ದಿನ ನಾನು ಅತ್ಯುತ್ತಮವಾಗಿ ಆಡಬೇಕಂತ ಸ್ಟ್ರೆಸ್ ಇರುವಾಗ ಇದನ್ನು ಕೆಲವರು ಸೇವನೆ ಮಾಡ್ತಾರೆ. ಆಲ್ ದಿಸ್ ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ದ ಹಾರ್ಟ್. ಸೊ ದೇರ್ ಮೇ ಬಿ ಕೆಲವು ಫ್ಯಾಕ್ಟರ್ಸ್ ವಿಚ್ ಆರ್ ನಾಟ್ ಸೀನ್ ಆನ್ ದ ಫೋರ್ ಫ್ರಂಟ್ ಬಟ್ ಮೇ ಬಿ ಪ್ಲೇಯಿಂಗ್ ಅ ರೋಲ್ ಅಂತ ನನಗೆ ಅನಿಸ್ತಾ ಉಂಟು. ಇಲ್ಲದ್ರೆ ಅವ್ರು ಹೇಳಿದ್ದನ್ನು ನನಗೆ ನಿಜವಾಗಿ ಮನಸ್ಸಿಗೆ ಹೋಯ್ತು. ಯಾಕಂದರೆ ಹಳೆದು ಕಾಲದಲ್ಲಿ ಕೂಡ ವ್ಯಾಯಾಮ ಮಾಡ್ತಿದ್ರು, ಈಗ ಜಿಮ್ಮಿಗೆ ಹೋಗಿ ಮಾತ್ರ ಯಾಕೆ ತಿರ್ತಾ ಇದ್ದಾರೆ. ಸೊ ವಿ ವಿಲ್ ಹ್ಯಾವ್ ಟು ಲುಕ್ ಇನ್ ಟು ಆಲ್ ದೀಸ್ ಆಸ್ಪೆಕ್ಟ್. ವೈ ಓನ್ಲಿ ಯಂಗ್ಸ್ಟರ್ಸ್ ಹೂ ಆರ್ ಗೋಯಿಂಗ್ ಟು ಜಿಮ್ who may not be adapted to routine work are collapsing on treadmill and gym. So this is something which to be avoided, something which has to be taken seriously. Yes sir, yes. ಎರಡನೇ ಹಂತದ ಕ್ವೆಶ್ಚನ್ ಕೇಳಿದ್ರು ಅವರು. ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ರಾಮಚಂದ್ರ ಅಂತ ಹೇಳಿ. ಎಲ್ಲಿಂದ ಸರ್? ಮುನಿಯಾಲ್. ಓಕೆ, ನಮಸ್ತೆ ಸರ್ ರಾಮಚಂದ್ರ ಸರ್, ಮಾತಾಡಿ ಸರ್. ಪ್ರೀತಮ್ ಶೆಟ್ಟಿ ಆತ್ಮೀಯ ಗೆಳೆಯ, ಅವನನ್ನು ಕಳ್ಕೊಂಡ್ರೆ ತುಂಬಾ ನೋವಿದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ, ನಮ್ಮ ಸರ್ಕಾರದ ಕೆಲವು ನಿಲುವುಗಳಿಂದ ನಮ್ಮ ಆಟಗಾರರಿಗೆ ತೊಂದರೆಗಳು ಆಗ್ತವೆ ಅಂತ ಹೇಳಿ ನನ್ನ ಅನಿಸಿಕೆ. ಯಾಕಂದ್ರೆ ಇವತ್ತು ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಹೋಲಿಸಿದ್ರೆ ಅಲ್ಲಿ ಯೂನಿವರ್ಸಿಟಿ ಆಡಿದವರಿಗೆ, ನ್ಯಾಷನಲ್ ಆಡಿದವರಿಗೆ ಪಕ್ಕ ಜಾಬ್ ಆಗುತ್ತೆ. ಇಲ್ಲಿ ಯಾವುದೇ ಕಾರ್ಪೊರೇಟ್ ಲೆವೆಲ್ ಅಲ್ಲೂ ಕೂಡ ಯೂನಿವರ್ಸಿಟಿ ಆಡಿದವರಿಗೆ, ನ್ಯಾಷನಲ್ ಆಡಿದವರಿಗೆ ಜಾಬ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಹುಡುಗರು ಎಲ್ಲೆಲ್ಲಿ ಆಗುವಂತಹ ದೇಶೀಯ ಕ್ರೀಡಾಕೂಟದಲ್ಲಿ ಆಡ್ಬೇಕಾಗುತ್ತೆ. ಅವರಿಗೆ ಖರ್ಚಿರುತ್ತೆ, ಅವರ ಜೀವನ ಹೋಗ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಪ್ರೀತಮ್ ಶೆಟ್ಟಿ ಅಂತ ಮಕ್ಕಳು ಆಡ್ತಾ ಇದ್ದಾರೆ. ಸರ್ಕಾರದ ಒಂದು ನಿರ್ಲಕ್ಷ್ಯತನ ಅಂದ್ರೆ ನಮ್ಮ ಕ್ರೀಡಾಪಟುಗಳನ್ನ ನಡೆಸಿಕೊಳ್ಳುವಂತ ಒಂದು ನಿರ್ಲಕ್ಷ್ಯತನ ಇದೆಯಲ್ಲ, ಅದು ದೊಡ್ಡ ಒಂದು ಪೆಟ್ಟು ಕಬಡ್ಡಿಗೆ. 12 ವರ್ಷದಿಂದ 12 ವರ್ಷ ಹಿಂದೆ ಒಂದ್ಸಲ ಕಾರ್ಪೊರೇಟ್ ಲೆವೆಲ್ ಜಾಬ್ ಆಗಿದೆ ಬಿಟ್ರೆ 10-12 ವರ್ಷದಿಂದ ಯಾವುದೇ ಆಟಗಾರರಿಗೆ ಜಾಬ್ ಆಗಿಲ್ಲ. ಅದೊಂದು ದೊಡ್ಡ ಹೊಡೆತ ಒಂದು ಕಬಡ್ಡಿಗೆ. ಆದ್ರಿಂದ ಅವರು ಇಷ್ಟು ದೂರ ಎಲ್ಲೋ ಒಂದು ನಾಗಮಂಗಲಕ್ಕೆ ಹೋಗಿ ಆಡ್ಬೇಕಾಯ್ತು ಅವನು. ಮತ್ತೆ ಗೆಲ್ಲೇಬೇಕು, ಹಣಕ್ಕೋಸ್ಕರ, ಅವನಿಗೆ ಜೀವನಕ್ಕೋಸ್ಕರ ನಾನು ಗೆದ್ರೆ ಮಾತ್ರ ನನ್ಗೊಂದು ಇಷ್ಟೊಂದು ಸಿಗುತ್ತೆ ಅಂತ ಹೇಳಿ ಒಂದು ಆಸೆ ಇರುತ್ತೆ. ಡೈಲಿ ಮ್ಯಾಚ್ ಆಡುವಾಗ ಈಗ ಹೇಳ್ತಾರೆ ಏನೋ ಮಾತ್ರ ತಗೊಳ್ತಾರೆ ಅದು ಅಂತ ಹೇಳಿ. ಅಗತ್ಯವಾಗಿ ಕೆಲವು ಆಟಗಾರರಿಗೆ ಅದು ಅಗತ್ಯ ಇದೆ, ನನ್ನ ಅನಿಸಿಕೆ. ದೂರ ಆಗ್ಬೇಕಂತಾದ್ರೆ ಒಂದು ಸ್ಪಷ್ಟವಾದಂತಹ ದಾರಿ ಆಗಿದ್ರೆ ಜಾಬ್ ಅವ್ರಿಗೆ ಕೊಡ್ಬೇಕು. ಸರ್ಕಾರ ಆಗಲಿ ಅಥವಾ ಕಾರ್ಪೊರೇಟ್ ಲೆವೆಲ್ ಯಾವ್ದು ಕಂಪನಿಗಳು. ಈಗ ಮಂಗಳೂರಲ್ಲಿ ತುಂಬಾ ಕಂಪನಿಗಳಿವೆ. ಮಂಗಳೂರಿನಲ್ಲಿ ತುಂಬಾ ಕಬಡ್ಡಿ ಆಟಗಾರಿದ್ದಾರೆ, ನ್ಯಾಷನಲ್ ಲೆವೆಲ್ ಆಡಿದವರು ಇದ್ದಾರೆ. ಅವರಿಗೆ ಜಾಬ್ ಆಗ್ಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಬರ್ತೇನೆ. ಜೊತೆಗೆ ಸುಹಾಸ್ ಅವ್ರ ಜೊತೆ ನಾನು ಬರ್ತೇನೆ. ಬಿಫೋರ್ ದಟ್ ಸರ್, ಇನ್ನೊಂದು ವಿಚಾರಗಳು ಅಂದರೆ ಬಹಳಷ್ಟು ಕಾರ್ಯಗಳಿದೆ, ಸ್ವಲ್ಪ ಬರ್ತೇನೆ, ಸ್ವಲ್ಪ ಕಾಲ್ ಹೋಲ್ಡ್ ಮಾಡಿ. ಎಸ್ ಸರ್, ಇಲ್ಲಿ ಈಗ
ಸುಹಾಸ್ ಅವರ ವಿಚಾರಕ್ಕೆ ನಮ್ಮ ಪ್ರೀತಮ್ ಅವರ ವಿಚಾರಕ್ಕೆ ಬಂದಾಗ ಬರುವಂತಹ ಪ್ರಶ್ನೆಗಳು, ಒಂದು ಕಡೆ ಸುಹಾಸ್ ಅವರು ಈಗಾಗಲೇ ಹೇಳಿದ್ರು ಬೆವರ್ತಾ ಇದೆ ಅಥವಾ ಅವರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಇಗ್ನೋರ್ ಮಾಡಿದ್ರು. ಸೊ ಹಾಗಿದ್ದಾಗ ಒಂದು ಕಡೆ ನಾರ್ಮಲ್ ಬೆವರುವಿಕೆ, ಆಯಾಸ, ಯಾಕಂದರೆ ನಾವು ಬೆವರ್ತದೆ ಅಂತ ಬಂದಾಗ ನೆಗ್ಲೆಕ್ಟ್ ಮಾಡ್ಬೋದು, ಯಾಕಂದರೆ ಬಿಕಾಸ್ ಅವರು ಟ್ರಾವೆಲ್ ಮಾಡಿದ್ರಂತೆ. ಸೊ ಟ್ರಾವೆಲ್ ಮಾಡಿದಾಗ ಆ ಒಂದು ಆಯಾಸ ಅಥವಾ ಈ ಹಾರ್ಟ್ ಅಟ್ಯಾಕ್ನ ಮುನ್ಸೂಚನೆ ಕೊಡುವಂಥ ಆಯಾಸ ಜೊತೆಗೆ ಈ ಗ್ಯಾಸ್ಟ್ರಿಕ್ ಮತ್ತು ಹಾರ್ಟ್ ಅಟ್ಯಾಕ್ನ ಕೊಡುವಂಥ ನೋವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಸರಿ? ನೋಡಿ, ಯಾವುದೇ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಇದು ನೋವು 10 ರಿಂದ 15 ನಿಮಿಷ ಉಳಿಯುವುದಿಲ್ಲ. ಟ್ರಾನ್ಸಿಯಂಟ್ ಬರ್ತದೆ ಹೋಗ್ತದೆ 15 ನಿಮಿಷ. ನಿಮಗೆ ಈಗ 10-15 ನಿಮಿಷ ಕಂಟಿನ್ಯೂ ಆಗಿ ಡಿಸ್ಕಂಫರ್ಟ್ ಉಂಟು ಎದೆ ಭಾಗದಲ್ಲಿ, ಅಥವಾ ನಿಮ್ಮ ಲೆಫ್ಟ್ ಕೈಗೆ ಹೋಗ್ತದೆ, ಕುತ್ತಿಗೆ ಹತ್ರ ಹಿಡಿದಾಗ ಆಗ್ತದೆ, ಅತಿಯಾಗಿ ಬೆವರು ಬರ್ತದೆ, ಇದೆಲ್ಲ ಹೃದಯಾಘಾತದ ಲಕ್ಷಣಗಳು. ಇದು ಗ್ಯಾಸ್ಟ್ರಿಕ್ ಅಲ್ಲ. ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇದ್ದರೆ ಅಥವಾ ನೀವು ಫುಡ್ ತಗೊಂಡ್ರೆ ಅದು ಜಾಸ್ತಿ ಆಗ್ತದೆ, ಅಥವಾ ಈ ಖಾಲಿ ಹೊಟ್ಟೆಯಲ್ಲಿದ್ದರೆ ಅದು ಜಾಸ್ತಿ ಆಗ್ತದೆ. ಸೊ ಇದು ಹಾರ್ಟಿಗೆ ಸಂಬಂಧಪಟ್ಟದ್ದು ಇರುವುದಿಲ್ಲ. ಇದು ಮೋಸ್ಟ್ಲಿ ಅಸಿಡಿಟಿ ಇರ್ಬೋದು ಅಂತ ನಾವು ಗ್ರಹಿಸ್ತೇವೆ. ಬಟ್ ಏನಿದ್ರು, ಯಾವುದೇ ನೋವಿದ್ರು ಒಂದು ECG ಅನ್ನು ಮಾಡಿದರೆ ನಿಮಗೆ ಹೃದಯಾಘಾತ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಆಗ್ತದೆ. ECG ಮಾಡಲಿಕ್ಕೆ ಇವತ್ತಿನ ದಿನದಲ್ಲಿ ಏನೂ ಕಷ್ಟ ಇಲ್ಲ. ಯಾವ ಸಣ್ಣ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೂಡ ನೀವು ಹೋಗಿ ಒಂದು ECG ಮಾಡಿ ಅದು ನಾರ್ಮಲ್ ಇದ್ದರೆ ನಿಮಗೆ ಹೃದಯಾಘಾತ ಇಲ್ಲ ಅಂತ ಕನ್ಫರ್ಮ್ ಆಯಿತು. ಹೌದಾ ಅಲ್ಲ? ಅದು ಇಲ್ಲದಿದ್ದರೆ ಮತ್ತು ನೋವು ಉಲ್ಬಣಿಸಿದರೆ ಮತ್ತೆ ಹೈಯರ್ ಲೆವೆಲ್ ಟೆಸ್ಟ್ಗಳನ್ನು ನಾವು ನಡೆಸಬಹುದು. ಬಟ್ ಒಂದು ಬೇಸಿಕ್ ಟೆಸ್ಟ್ ECG ಎಂಬುದು ಎಲ್ಲಿ ಕೂಡ ಮಾಡ್ಬೋದಿತ್ತು ಅಂತ ನನಗೆ ಕಾಣ್ತದೆ. ಇದರ ಇಂಪಾರ್ಟೆನ್ಸ್ ಏನು ಗೊತ್ತಾ? ಈ ಹೃದಯ, ಹೌದು, ಅಟ್ಯಾಕ್ ಉಂಟಾ ಇಲ್ಲ ಖಂಡಿತವಾಗಿ ಗೊತ್ತಾಗ್ತದೆ, ಖಂಡಿತವಾಗಿ ಗೊತ್ತಾಗ್ತದೆ. ಇಂಪಾರ್ಟೆನ್ಸ್ ಏನು ಗೊತ್ತಾ? ಈ ಹೃದಯಾಘಾತದಿಂದ ಆಗುವಂಥ ಸಾವು ಮ್ಯಾಕ್ಸಿಮಮ್ ಆಗುವುದು ಮೊದಲನೇ 3 ಗಂಟೆಯಲ್ಲಿ, ಫಸ್ಟ್ 3 ಅವರ್ಸಲ್ಲಿ. ಮತ್ತು ಯಂಗ್ಸ್ಟರ್ಸಲ್ಲಿ ಡೆತ್ ಆಗೋದು ಫಸ್ಟ್ 1 ಅವರಲ್ಲಿ. ನಿಮಗೆ ಅರ್ಥ ಆಯ್ತಾ? ಈಗ ಯಾರಿಗೂ ಎದೆ ನೋವು ಬಂತು, ಅವರ ಎದೆ ನೋವಿನಿಂದ ಹೃದಯಾಘಾತದಿಂದ ಸಾಯುವಂಥ ಪ್ರೊಬಬಿಲಿಟಿ ಮ್ಯಾಕ್ಸಿಮಮ್ ಫಸ್ಟ್ 1 to 3 ಅವರ್ಸಲ್ಲಿ. ಯಾಕಂತ ಹೇಳಿದರೆ ಹೃದಯಾಘಾತ ಆಗುವಾಗ ಎದೆಯ ಲಯ ಉಂಟಲ್ಲ, ಏರುಪೇರಾಗ್ತದೆ, ಫಾಸ್ಟಾಗಿ ಹಾರ್ಟ್ ಬೀಟಿಂಗ್ ಆಗ್ತದೆ. ಆ ಕಾರಣದಿಂದ ವ್ಯಕ್ತಿ ಕುಸಿದು ಬೀಳ್ತಾನೆ. ನಾವು ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲಿ ಸಪೋಸ್ ಶಾಕಿಂಗ್ ಮಷಿನ್ ಉಂಟು, ನೀವು ಶಾಕ್ ಮಾಡಿದ್ರಿ, ವ್ಯಕ್ತಿ ಪುನಃ ಜೀವ ಪಡ್ಕೊಳ್ತಾನೆ. ಅರ್ಥ ಆಯ್ತಾ? ಈ ವಿಂಡೋ ಪೀರಿಯಡ್ ಅನ್ನು ನೀವು ಮಿಸ್ ಮಾಡ್ತೀರಾ ಗ್ಯಾಸ್ ಅಂತ ಕೂತ್ಕೊಂಡ್ರೆ. ಈಗ ಒಂದು ECG ತಗೊಂಡು ಅದು ನಾರ್ಮಲ್ ಇತ್ತು, ಮತ್ತೆ ನೀವು ಗ್ಯಾಸ್ಟ್ರಿಕ್ ಮೆಡಿಸಿನ್ ತಗೊಂಡ್ರೆ ಅಡ್ಡಿಲ್ಲ. ಅಟ್ಲೀಸ್ಟ್ ಯು ಹ್ಯಾವ್ ಡನ್ ವಾಟ್ ಹ್ಯಾಸ್ ಟು ಬಿ ಡನ್ ಮೆಡಿಕಲಿ, ಕರೆಕ್ಟ್? ಮತ್ತೆ ಪುನಃ ನೋವು ಬಂತು, ECG ಬಿಟ್ಟು ಮತ್ತೆ ಬೇರೆ ಅಂತ ಫರ್ದರ್ ಟೆಸ್ಟಿಂಗ್ ಬೇಕಾ ಬೇಡ, ಬಟ್ ಅಟ್ಲೀಸ್ಟ್ ಒಂದು ಬೇಸಿಕ್ ECG ಅನ್ನು ನಾವು ಮಾಡಲೇಬೇಕು. ಯಾವುದೇ ನೋವು ಹಾರ್ಟ್ ಇದಿರಲಿ ಇಲ್ಲದೇ ಇರಲಿ, ನಿಮಗೆ ಸಂಶಯ ಇರುವಾಗ ಒಂದು ECG ಮಾಡಲಿಕ್ಕೆ ಏನು ನಷ್ಟ ಇಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ECG ಇಂದ ಎಷ್ಟೋ ಈ ಹೃದಯಾಘಾತವನ್ನು ನಾವು ಬೇಗ ಪಿಕ್ ಮಾಡಿ ಎಷ್ಟೋ ಜೀವವನ್ನು ಉಳಿಸಲಿಕ್ಕೆ ಆಗಿದೆ. ಗ್ಯಾಸ್ಟ್ರಿಕ್ ಅಂತ ಬಂದಾಗ ಅದು 10-15 ನಿಮಿಷಗಳು, 10 ರಿಂದ 15 ನಿಮಿಷಕ್ಕಿಂತ ಜಾಸ್ತಿ ನೋವು ಇರುವುದಿಲ್ಲ. ನಿಮ್ಗೆ ಅತಿಯಾಗಿ ನೋವು ಉಂಟು, ಇದರ ಮೊದಲು ನಿಮ್ಗೆ ಈ ರೀತಿಯಾಗಿ ನೋವು ನನಗೆ ಬರಲೇ ಇಲ್ಲ, ಇಷ್ಟು ಸುಸ್ತು ನನಗೆ ಮೊದಲು ಆಗ್ಲೇ ಇಲ್ಲ, ಇದರ ಒಟ್ಟಿಗೆ ವಾಂತಿ ಬರುವುದು, ಈ ಸ್ವೆಟ್ಟಿಂಗ್ ಆಗುವಂಥದ್ದು, ಬೆವರು ಬರುವುದು, ಇದೆಲ್ಲ ಇದ್ರೆ ಭುಜಗಳ ನೋವು, ಲೆಫ್ಟ್ ಭುಜಕ್ಕೆ ನೋವು ಬರ್ತದೆ. ಸೊ ಲೆಫ್ಟ್ ಭುಜ ಮತ್ತೆ ಕೈಗೆ ನೋವು ಬರುವಂಥದ್ದು, ಸೊ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೇವೆ. ಇದೆಲ್ಲ ಇದ್ರೆ ಹೃದಯಾಘಾತ ಇರ್ಬೋದು ಅಂತ ಹೇಳ್ತೇವೆ. ಬಟ್ ಸಿಂಪ್ಟಮ್ಸ್ ನೋಡಿ 100% ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಒಂದು 80 ರಿಂದ 90% ನಾವು ಸಿಂಪ್ಟಮ್ಸ್ ನೋಡಿ ಈ ವ್ಯಕ್ತಿಗೆ ಹೃದಯದ ಕಾಯಿಲೆ ಉಂಟಾ ಇಲ್ಲ ಅಂತ ಅನುಭವಿಸಬಹುದು. ಪ್ರೀತಮ್ ನಂತವರಿಗೆ ಸಣ್ಣ ಪ್ರಾಯ, ಸೊ ನಮ್ಮ ಪ್ರೊಬಬಿಲಿಟಿ ಕೂಡ ಕಡಿಮೆ ಇರ್ತದೆ. ಈಗ ಇದೇ ಒಂದು 60 ವರ್ಷದ ವಯಸ್ಸಿನವನು ಹೇಳಿದರೆ ಹೌದು ಮಾರೆ ಹಾರ್ಟ್ ಇರುವ ಚಾನ್ಸ್ ನಿನಗೆ ಜಾಸ್ತಿ ಅಂತ ಹೇಳ್ತೇವೆ. ಬಟ್ ಎಷ್ಟೋ ಸರ್ತಿ ನಾವು ಯುವಕರನ್ನು ಈ ಕಾಂಪ್ಲೆಸೆನ್ಸಿಯಿಂದ ಕಳ್ಕೊಂಡಿದ್ದೇವೆ ಅಲ್ವಾ? ಜೊತೆಗೆ ಒಂದು ಟೈರ್ಡ್ನೆಸ್ ಅಂತ ಹೇಳಿದಾಗ ಸರ್, ಯಾಕಂದ್ರೆ ಡ್ರೈವ್ ಮಾಡಿದಾಗ ಅದು ಕೂಡ ನೀವು ನಮ್ಮ ಸೈಡ್ ಇಂದ ನೋಡಿ, ಯಾರಿಗೂ ಹಾರ್ಟ್ ಇದ ಪ್ರಾಬ್ಲಮ್ ಉಂಟು ಅಂತ ಹೇಳಲಿಕ್ಕೆ ಮನಸ್ಸಿರುವುದಿಲ್ಲ. ಅದು ಉಪ್ಪಂದ ಮಾರೆ, ಗ್ಯಾಸ್ಟ್ರಿಕ್ ಉಪ್ಪು ಅಂತ ಹೇಳುದು ನಮ್ಮ ಮನುಷ್ಯ ಸ್ವಾಭಾವಿಕ ವಾದಗಳು. ಒಂದು ಸೆಕೆಂಡ್, ನಮಗೆ ಟೆಸ್ಟ್ ಬೇಕಾ ಬೇಡ, ಅಲ್ಲಿ ಹೋದ್ರೆ ಮತ್ತೆ ಬೇರೆ ಏನಾದರೂ ಮಾಡ್ತಾರಾ ಅಂತ ಒಂದು ಭಯ ಜನರಲ್ಲಿ ಇರ್ತದೆ. ಬಟ್ ಏನಾಗ್ತದೆ, ಈ ಕಾಂಪ್ಲೆಸೆನ್ಸಿಯಿಂದ ನಾವು ಕೆಲವು ಜೀವಗಳನ್ನು ಉಳಿಸಬಹುದಿದ್ದದನ್ನು ಕಳ್ಕೊಳ್ತೇವೆ. ಈಗ ಪ್ರೀತಮ್ ನೋಡಿ, ಹಿ ಹ್ಯಾಡ್ ಅ ಬಿಗ್ ಫ್ಯೂಚರ್ ಇನ್ ಫ್ರಂಟ್ ಆಫ್ ಹಿಮ್. ಹಿ ವಾಸ್ ಯಂಗ್, ಹಿ ಹ್ಯಾಡ್ ಎವ್ರಿಥಿಂಗ್ ಟು ಗೇನ್ ಫಾರ್ had he survived, ಅಲ್ವಾ? So we should not miss youngsters, and especially in our country where we are losing lot of young working people because of cardiac disorder. Yes sir, ಬರ್ತೇನೆ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಆಕಾಶ್ ಅಂತ ಹೇಳಿ, ಉಡುಪಿಯಿಂದ ಆಕಾಶ್. ನಮಸ್ತೆ ಆಕಾಶ್, ಮಾತಾಡಿ ಸರ್. ಸರ್, ನಾನು ಪ್ರೀತಮ್ದು ಫ್ರೆಂಡ್ ಸರ್. ನಮ್ಮ ಕಾಲೇಜಲ್ಲಿ ಆಕ್ಚುಲಿ ಫಸ್ಟ್ ಇಯರ್ ಅವನು ಇಲ್ಲೇ ಇದ್ದ, ಉಡುಪಿಯಲ್ಲಿ ಜಾಯ್ನ್ ಆಗಿದ್ದ ಡಿಗ್ರಿಗೆ. ಆಟ ಆಡುವಾಗೆಲ್ಲ ಕೋಚಿಂಗ್ ಎಲ್ಲ ಒಟ್ಟಿಗೆನೆ ಇರ್ತಿದ್ವಿ.
ಸಡನ್ ವಿಷಯ ಕೇಳಿ ತುಂಬಾ ನೋವಾಯ್ತು. ಸುಹಾಸ್ ಅವರು ಇದ್ದಾರೆ, ನಾವು ಗ್ರೌಂಡ್ ಅಲ್ಲೆಲ್ಲ ಒಟ್ಟಿಗೆ ಆಟ ಆಡೋದು. ಅವನು ಏನ್ ಗ್ರೌಂಡ್ ಅಲ್ಲಿ ಏನು ಇರ್ತಿದ್ದ ಅದಕ್ಕೂ ಅವನು ಹೊರಗಿರೋ ನೇಚರ್ಗೂ ಭಾರಿ ವ್ಯತ್ಯಾಸ ಇತ್ತು ಮಾತ್ರ. ಅವನೊಮ್ಮೆ ಇನ್ವಾಲ್ವ್ಮೆಂಟ್ ಆಗಿ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅಂತ ಹೇಳಿದ್ರೆ ಅದೇ ಪ್ರೀತಮ್ಮ, ನಾವು ಹೊರಗೆ ಇರೋ ಪ್ರೀತಮ್ಮ ಅಂತ ಹೇಳಿ ನಮ್ಗೆ ಡೌಟ್ ಆಗ್ತಿತ್ತು ಅಂತ ಪ್ಲೇಯರ್ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು. ಸರ್ ನಾನೀಗ ಈ ತರ ಒಂದು ಇನ್ಸಿಡೆಂಟ್ ಆಗಿ ಹೋಯ್ತು, ಇನ್ನು ಅದನ್ನ ನಾವು ಏನು ಮಾಡ್ಲಿಕ್ಕಿಲ್ಲ. ಆದ್ರೆ ನಂದೊಂದು ಸಣ್ಣ ರಿಕ್ವೆಸ್ಟ್, ಈಗ ಸುಹಾಸ್ ಎಲ್ಲ ಇದ್ದಾರೆ ಅವ್ರ ಹತ್ರ ಏನಂದ್ರೆ, ಇನ್ನಾದ್ರೂ ನೆಕ್ಸ್ಟ್ ಅಟ್ ಲೀಸ್ಟ್ ಆ ಪ್ಲೇಯರ್ಸ್ ಒಂದು ಮೆಡಿಕ್ ನಾಲೆಜ್, ಒಂದು ಫಸ್ಟ್ ಏಡ್, ಒಂದು ಈ ತರ ಇನ್ಸಿಡೆಂಟ್ಸ್ ಆಗುವಾಗ ಅವ್ರು ಯಾವ ಟೈಪ್ ಅಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು, ಅವರಿಗೆ ಅದರ ಸಿಂಪ್ಟಮ್ಸ್ ಇರುವಾಗ ಅದಕ್ಕೆ ತಕ್ಕ ಮೆಡಿಕ್ಸ್ ಆಗ್ಲಿ, ಫಿಸಿಯೋಗಳಾಗ್ಲಿ ಅಲ್ಲಿ ಇದ್ದಾರಾ ಇಲ್ವಾ, ಅವ್ರ ಪ್ಲೇಯರ್ ಆಟ ಆಡುವ ಮುಂಚೆ ಅವ್ರ ಹೆಲ್ತ್ ಕಂಡೀಷನ್ ಯಾವ ರೀತಿ ಉಂಟು. ಅಟ್ಲೀಸ್ಟ್ ಈಗ ಕೆಲವು ಸ್ಪೋರ್ಟ್ಸ್ ಗೇಮ್, ಅಥ್ಲೆಟಿಕ್ಸ್ ಅಲ್ಲೆಲ್ಲ ಇದೆಲ್ಲ ಮಾಡಿ ಅವ್ರ ಪ್ಲೇಯರ್ಸ್ ಅನ್ನ ಅಲೋ ಮಾಡ್ತಾರೆ. ಅಂದ್ರೆ ಅನ್ಫಾರ್ಚುನೇಟ್ ಸಿಚುವೇಶನ್ಸ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಲ್ಲಿ ನಾವು ಮ್ಯಾಕ್ಸಿಮಮ್ ಮ್ಯಾಚ್ ಗಳೆಲ್ಲ ನೋಡುವಾಗ ಅವರು ಈಗ ಸದ್ಯ ಇರೋ ಸಿಚುವೇಶನ್ಸ್ ಹೇಗಂದ್ರೆ, ಸ್ಪಾನ್ಸರ್ಸ್ ಗಳ ಹಾವಳಿಗಳಿಂದ ಈ ಪ್ಲೇಯರ್ಸ್ ಗಳು ತಮ್ಮ ಹೆಲ್ತ್ ಗಳು ಕನ್ಸರ್ನ್ ಮಾಡುದಿಲ್ಲ. ಅವರು ಸ್ಪಾನ್ಸರ್ಸ್ ಇರ್ತಾರೆ, ಅವರು ಮ್ಯಾಚ್ ಆಡ್ಬೇಕು, ಅವ್ರ ಮೇಲೆ ಬರ್ಡನ್ಸ್ ಇರುತ್ತೆ, ಫಿನಾನ್ಷಿಯಲ್ ಬರ್ಡನ್ಸ್ ಇರುತ್ತೆ, ಫ್ಯಾಮಿಲಿ ಬರ್ಡನ್ಸ್ ಇರುತ್ತೆ, ಅದನ್ನ ಇಟ್ಕೊಂಡು ಇವರು ಆಟ ಆಡ್ಲಿಕ್ಕೆ ಹೋಗ್ತಾರೆ. ಅದೇ ಹೆಲ್ತ್ ಬಗ್ಗೆ ಯಾವುದೇ ಪ್ಲೇಯರ್ಸ್ ಗಳು ಕನ್ಸರ್ನ್ ತಗೊಳ್ತಾನೆ ಇಲ್ಲ. ಅದಕ್ಕೋಸ್ಕರ ನಾನೊಂದು ನಿಮ್ಮ ಚಾನಲ್ ಮುಖಾಂತರ ಒಂದು ಕೇಳ್ಕೊಡ್ದಂತಂದ್ರೆ, ಪ್ಲೇಯರ್ಸ್ ಗಳಿಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳಿದ್ದಾರೆ, ಅವ್ರು ಹೌದು ಅವರ ಒಂದು ಪ್ರಾಯದಲ್ಲಿ ಅವ್ರು ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅವ್ರ ಆ ಟೈಮ್ ಅಲ್ಲಿ ಅವ್ರ ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ, ಅಟ್ಲೀಸ್ಟ್ ಒಂದು ಅವ್ರಿಗೆ ಆ ಮೊಮೆಂಟ್, ಆ ತರ ಒಂದು ಸಿಚುವೇಶನ್ ಏನಾದ್ರು ಬರುವಾಗ ಆ ಫಸ್ಟ್ ಅವ್ರೊಂದು ರಿಯಾಕ್ಷನ್ ಯಾವ ರೀತಿ ಅವ್ರು ಮಾಡಬೇಕು, ಪ್ರಾಪರ್ ಅವ್ರಿಗೆ ಒಂದು ಮೆಡಿಕಲ್ ನಾಲೆಜ್, ಅಟ್ಲೀಸ್ಟ್ ಮಿನಿಮಮ್ ನಾಲೆಜ್ ಅವರು ಆ ಪ್ಲೇಯರ್ಸ್ ಗಳಿಗಿದ್ರೆ ನೆಕ್ಸ್ಟ್ ಟೈಮ್ ಇಂತ ಒಂದು ಸಿಚುವೇಶನ್ ಬರುವಾಗ ಏನೋ ಒಂದು 1% ಆಫ್ ಚಾನ್ಸ್, ಡಾಕ್ಟರ್ ಈಗಾಗಲೇ ಹೇಳಿದ್ರು, ಆ 1 to 3 hours ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅವರ್ಸ್ ಅಂತ ಹೇಳಿ. ಆ ಫಸ್ಟ್ ಒಂದು ಅವರಿಗೊಂದು ಪ್ರಾಪರ್ ಆದ ಒಂದು ಇದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿದಂತಾದ್ರೆ ಇಂತ ಒಂದು ಸಿಚುವೇಶನ್ಸ್ ನೆಕ್ಸ್ಟ್ ಇನ್ನು ಬಂದಾಗ ಏನೋ ಒಂದು ಚಾನ್ಸಸ್ ಉಳಿಯುವಂತ ಚಾನ್ಸಸ್ ಇರ್ಬೋದಲ್ಲ ಸರ್. ಅದೊಂದು ರಿಕ್ವೆಸ್ಟ್, ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಿ ನಿಮ್ಮ ಮಾಹಿತಿ ಮುಖಾಂತರ ಪ್ಲೇಯರ್ಸ್ ಗಳಿಗೆ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಯಾವ ಇದರಲ್ಲಿ ಅವ್ರು ಇರ್ಬೋದು, ಸ್ಪೋರ್ಟ್ಸ್ ಆಕ್ಟಿವಿಟಿ ಕಾಲೇಜ್ಗಳಲ್ಲಿ ಓಪನ್ ಮ್ಯಾಚಸ್ ಅಲ್ಲಿ ಸ್ವಲ್ಪ ಅದರ ಆ ವಿಷಯದಲ್ಲಿ ಸ್ವಲ್ಪ ಕಾಳಜಿ ತಂದ್ರೆ ಇನ್ನು ಸ್ವಲ್ಪ ನಮ್ಮ ಪ್ಲೇಯರ್ಸ್ ಗಳು ಇನ್ನು ಹೆಲ್ದಿ ಆಗಿರ್ತಾರೆ, ಇನ್ನು ಅವರಿಗೆ ಸ್ವಲ್ಪ ಇನ್ನು ಧೈರ್ಯ ಬರ್ತದೆ. ಯಾಕಂದ್ರೆ ಇಂಥ ಸಿಚುವೇಶನ್ ನಡೀತಿರುವಾಗ ಸ್ವಲ್ಪ ಭಯಗಳು, ಇನ್ನು ಭಯದ ವಾತಾವರಣ ಇನ್ನು ಎಲ್ಲ ಪ್ಲೇಯರ್ಸ್ ಗಳಿಗೆ. ಮುಂಚೆ ಹೇಳ್ತಿದ್ರು ಒಬ್ರು ಒಬೇಸ್ ಇದ್ರೆ ಅವರಿಗೆ ಆ ಇಶ್ಯೂ ಅಂತ ಹೇಳಿ, ಈಗ ಫಿಟ್ ಇರುವವರಿಗೆ ಈಗ ಯಾರಿಗೂ ಯಾವ ರೀತಿ ಇಶ್ಯೂಸ್ ಅಂತಾನೆ ಈಗ ಹೇಳಲಿಕ್ಕೆ ಆಗ್ತಿಲ್ಲ ಈಗ ಕರೆಂಟ್ ಸಿಚುವೇಶನ್. ಮತ್ತೆ ಇನ್ನು ಕೂಡ ಇನ್ನು ಆಟ ಆಡುವವರಿಗೆ ಕೂಡ, ಪ್ಲೇಯರ್ಸ್ ಕೂಡ, ಅವರ ಮನೆಯವರಿಗೆ ಕೂಡ ಭಯ ಈ ರೀತಿ ಆದ್ರೆ ಅಲ್ವಾ? ಹೌದು ಖಂಡಿತ ಸರ್. ಯಾಕಂದ್ರೆ ಈಗ ಆ ಟೀಮ್ ಅಲ್ಲಿ ಸಾಧಾರಣ ಈಗ ಸೆಕೆಂಡ್ ಡೆತ್ ಅಂತ ಈಗ ಆಲ್ರೆಡಿ ಧರ್ಮಸ್ಥಳ ಇದ್ರಲ್ಲಿ ಈಗ ಮೋಸ್ಟ್ಲಿ 2ನೇ ಪ್ಲೇಯರ್ ಈಗ ಈ ತರ ಡೆತ್ ಆಗಿರೋದು ಅವರ ಟೀಮ್ ಅಲ್ಲಿ. ಆಲ್ರೆಡಿ ಒಂದು ಏನೋ ರೀಸೆಂಟ್ಲಿ ಆಗಿದೆ ಅಂತ ಹೇಳಿ ಅವರ ಕೋಚ್ ಮುಖಾಂತರ ಗೊತ್ತಾಯ್ತು. ಹಾಗಿರುವಾಗ ಇದು ಸಾಧಾರಣ ನಾವು ಮ್ಯಾಕ್ಸಿಮಮ್ ಮ್ಯಾಚ್, ಓಪನ್ ಮ್ಯಾಚಸ್ ಎಲ್ಲ ಹೋಗುವಾಗ ಅವರು ಅಲ್ಲಿ ಒಂದು ಆ ಗೇಮ್ ಮೋಡಲ್ ಇರ್ತಾರೆ, ಅವ್ರ ಕಂಡೀಷನ್ ಯಾವ್ದು ಉಂಟು, ಹೇಗುಂಟು, ಅವ್ರ ಮೆಡಿಕಲ್ ಚೆಕಪ್ ಆಗಿದೆಯಾ ಇಲ್ವಾ, ಅವರ ಇದ್ರಲ್ಲಿ ಇರ್ತಾರೆ ಬರೀ ಯಾವ ವಿಚಾರಗಳು ಅಲ್ಲಿ ಗ್ರೌಂಡ್ ಅಲ್ಲಿ ಬರುದಿಲ್ಲ. ಆದ್ರೆ ಅದರ ಮುಂಚೆ ಆದ್ರೂ ಅಟ್ಲೀಸ್ಟ್ ಅವರ ಸ್ಟೆಬಿಲಿಟಿ ಹೇಗುಂಟು, ಅವ್ರು ಯಾವ ರೀತಿ ಇದ್ದಾರೆ. ಯಾಕಂದ್ರೆ ಒಂದು ಕಬಡ್ಡಿ ಮ್ಯಾಚ್ ಅಂತ ಬರುವಾಗ ಅವರು ಟೋಟಲಿ ಫುಲ್ ಅವರ ಕಂಪ್ಲೀಟ್ ಅವರ ಬಾಡಿ ಇದೇ ನೇಚರ್ ಚೇಂಜ್ ಆಗಿಬಿಡುತ್ತದೆ. ಕಬಡ್ಡಿ ಅದೇ ರೀತಿ ಸುಹಾಸ್ ಶೆಟ್ರೆ, ಈಗ ಒಂದು ವಿಚಾರ, ಒಂದು ರಾಮಚಂದ್ರರವರು ವಿಚಾರವನ್ನ ಹೇಳಿದ್ರು, ಅಂದ್ರೆ ಅವರಿಗೆ ಕಬಡ್ಡಿಯಲ್ಲಿ ಅವರು ಸಾಧನೆಯನ್ನ ಮಾಡ್ತಾರೆ, ಬಟ್ ಅವರಿಗೆ ಕೊಡ್ಬೇಕಾಗಿರುವಂತಹ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಈ ವಿಚಾರದ ಬಗ್ಗೆ ತಮ್ಮ ಬಳಿ ಏನಾದ್ರು ಹೇಳಿದ್ರ? ಅವರಿಗೆ ಬೇಸರ ಇದೆ ಆ ಒಂದು ವಿಚಾರದಲ್ಲಿ? ಜೊತೆಗೆ ಬಹಳಷ್ಟು ಸಲ ಪ್ರೀತಮ್ ನನ್ನ ಹತ್ರ, ವಿಶೇಷವಾಗಿ ನನ್ನ ಹತ್ರ ಹೇಳ್ತಿದ್ದ ಮಾತಿದೆ. ಅವನು ನನ್ಗೆ ಅವಕಾಶ, ಅವನು ಹೇಳ್ತಿದ್ದ, ನಾನು ಪರವಾಗಿಲ್ಲ, ನಾನು ಇಷ್ಟೇ ಆಡಿದ್ದು, ನನ್ಗೆ ಅವಕಾಶ ಸಿಗ್ಲಿಲ್ಲ. ಆದ್ರೆ ಅವನಿಗೆ ಬಹಳ ಬೇಜಾರಿದ್ದದ್ದು, ಕಳೆದ ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯ ಆಲ್ ಇಂಡಿಯಾ ಕಬಡ್ಡಿ ಮ್ಯಾಚ್ ಅನ್ನ ಗೆದ್ದಿದೆ. ನನ್ಗೆಲ್ರಿಗೂ ಕೂಡ ಗೊತ್ತಿದೆ, 36 ವರ್ಷದ ಬಳಿಕ ಮಂಗಳೂರು ವಿಶ್ವವಿದ್ಯಾನಿಲಯ ಆಲ್ ಇಂಡಿಯಾ ಕಬಡ್ಡಿಯನ್ನ ಗೆದ್ದದ್ದು, ಖೇಲೋ ಇಂಡಿಯಾದಲ್ಲಿ ಕಬಡ್ಡಿಯನ್ನ ಗೆದ್ದದ್ದು. ಅವ್ನು ಯಾವಾಗ್ಲೂ ಹೇಳೋದು, ಇವತ್ತು ಆಲ್ ಇಂಡಿಯಾ ಗೆದ್ದು 2 ವರ್ಷ ಆಗ್ತಾ ಬಂತು, ಒಬ್ನಿಗಾದ್ರೂ ಉದ್ಯೋಗ ಸಿಗ್ಲಿಲ್ಲ ಅಲ್ಲ.
ಒಬ್ಬರಿಗೂ ಉದ್ಯೋಗ ಸಿಗ್ಲಿಲ್ಲ, ಒಬ್ಬ ಕೂಡ ಪ್ರೋ ಕಬಡ್ಡಿಗೆ ಸೆಲೆಕ್ಟ್ ಆಗ್ಲಿಲ್ಲ. ಏನ್ ಅರ್ಥ ಹಾಗಾದ್ರೆ? ಇವತ್ತು ಹರಿಯಾಣದ ಆಟಗಾರರು ಬರೀ ಯೂನಿವರ್ಸಿಟಿ ಗೆದ್ರೆ ಸಾಕು, ಅವರು ಪ್ರೋ ಕಬಡ್ಡಿಯಲ್ಲಿ ಇದ್ದಾರೆ. ಬರೀ ಯೂನಿವರ್ಸಿಟಿ ಗೆದ್ರೆ ಸಾಕು, ಅವರಿಗೆ ಪೊಲೀಸ್ ಇಲಾಖೆ ಕೆಲಸ ಕೊಡುತ್ತೆ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡ್ತಾರೆ. ಬಟ್ ಕರ್ನಾಟಕದ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಆಲ್ ಇಂಡಿಯಾ ಒಬ್ಬ ಸ್ಟೂಡೆಂಟ್ ಆಗಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಅಷ್ಟೇ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಮೇಲೆ ಇಲ್ಲಿ ಸೌತ್ ಇಂಡಿಯಾ ಝೋನ್ ಅನ್ನ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಗೆಲ್ತದೆ, ಆಲ್ ಇಂಡಿಯಾವನ್ನ ಗೆಲ್ತದೆ, ಖೇಲೋ ಇಂಡಿಯಾದಲ್ಲಿ ಗೋಲ್ಡ್ ಮೆಡಲ್ ಅನ್ನ ಮಾಡ್ತಾರೆ. ಆದ್ರೆ 12 ಜನರ ತಂಡ ಏನಿದೆ ಸರ್, ಒಬ್ರಿಗೆ ಉದ್ಯೋಗ ಸಿಗ್ಲಿಲ್ಲ. ಇದು ಬಹಳ ದುರಂತ. ರಾಮಚಂದ್ರ ಅವರು ಹೇಳಿದ್ದನ್ನು ನಾನು 100% ಒಪ್ಕೊಳ್ತೇನೆ. ಇದು ನಮ್ಮ ರಾಜ್ಯದ ಆ ಕ್ರೀಡೆಗೆ ಕೊಡುವಂತ ಒಂದು ಬಹಳ ದೊಡ್ಡ ದುರಂತ. ಇವತ್ತು ಈಗ ಹೇಳಿದ್ರು, ಇವತ್ತು ಪ್ರೀತಮ್ ದುರ್ಮರಣ. ಇದಕ್ಕಿಂತ ಒಂದು ತಿಂಗಳ ಹಿಂದೆ ಅದೇ ಸಂಸ್ಥೆಯ ಒಬ್ಬ ದ್ವಿತೀಯ PUC ವಿದ್ಯಾರ್ಥಿ, ಪ್ರಥಮ PUC ವಿದ್ಯಾರ್ಥಿ ಚಿನ್ಮಯ್ ಅನ್ನುವಂತ ದುರಂತ, ಮಂಡ್ಯದ ಹುಡುಗ, ಅವನು ಕೂಡ ದುರಂತ ಮರಣವನ್ನ ಪಡ್ತಾನೆ. ಹೀಗೆ ಆದ್ರೆ ಮುಂದೆ ಯಾರ ಕಬಡ್ಡಿಗೆ ಹೋಗ್ತಾರೆ ಅನ್ನುವಂತ ಪ್ರಶ್ನೆ. ಅವರು ಹೇಗೆ ಇನ್ನೊಬ್ರು ಹೇಗೆ ಆಗಿರುವಂತದ್ದು ಚಿನ್ಮಯ್, ಅವರು ಕೂಡ ಇದೇ ರೀತಿಯ ಹೃದಯಾಘಾತದಲ್ಲಿ, ಆತನಿಗೆ ಕೂಡ ಹೃದಯದ ಸಮಸ್ಯೆ ಇತ್ತು. ಆತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ SDM ಸಂಸ್ಥೆಯನ್ನ ಪ್ರತಿನಿಧಿಸ್ತಾನೆ. ಅವನ ವಿಡಿಯೋಗಳಿದೆ. ಇವತ್ತು ಆಲ್ವಾಸ್ ಮತ್ತೆ SDM ನ ನಡುವಿನ ಪಂದ್ಯದಲ್ಲಿ ಬಹಳ ಅದ್ಭುತವಾದ ಆಟವನ್ನ ಪ್ರದರ್ಶಿಸಿ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಆಯ್ಕೆ ಆಗುತ್ತೆ. ರಾಜ್ಯ ಮಟ್ಟದ ಆಟ ಆಡ್ಲಿಕ್ಕೆ ಮಾತ್ರ ಚಿನ್ಮಯ್ ಇರುವುದಿಲ್ಲ. ಚಿನ್ಮಯ್ ಅಂತ ಒಬ್ಬ ಹುಡುಗ ಕೂಡ ಇವತ್ತು ಹೃದಯಾಘಾತದಿಂದ ಇದೇ ರೀತಿ ಸಾವನ್ನ ಆಡ್ತಾನೆ. ಕಬಡ್ಡಿ ಪಂದ್ಯದ ಮರುದಿನ, ಅವನ ಆಡಿದ ಆಟದ ಮರುದಿನದ ಈ ರೀತಿ ಸಾಯ್ತಾನೆ. ಹಾಗೆ ಇಂತಹ ಸಾವುಗಳು ನಮ್ಮಲ್ಲಿ ತುಂಬಾ ಭಯಗಳನ್ನ ಎಬ್ಬಿಸ್ತದೆ. ಆ ಸಾವಿನ ಬಗ್ಗೆ ಕೂಡ ಪ್ರೀತಮ್ ಜೊತೆ ಮಾತಾಡಿದ್ವಿ ನಾವು. ಆಗ ಕೂಡ ಅವನು ಅದು ಹಾಗಿರ್ಬೋದು, ಹೀಗಿರ್ಬೋದು, ಈಗ ನಾವು ಕೆಲವರೆಲ್ಲ ಹೇಳುವಾಗ ನಮ್ಗೆ ನಿಕಟ ಕಾರಣಗಳು ಗೊತ್ತಿಲ್ಲ. ಅಂದ್ರೆ ಕೆಲವೊಂದು ಆರೋಪಗಳು, ಕೆಲವೊಂದು ವಾಟ್ಸ್ಆಪ್ ನಲ್ಲಿ ಬರುವ ವಿಡಿಯೋಗಳು, ಬರಹಗಳು ಒಂದು ರೀತಿಯ ಭಯ ಹುಟ್ಟಿಸುತ್ತೆ ನಮ್ಗೆ ಕೂಡ, ಆಗಿರ್ಬೋದು ಏನು ಅಂತ. ಈಗ ಕಾರಣ ಏನು? ಅದೇ ಗೆಲ್ಬೇಕು ಅನ್ನುವಂತ ಹಠ. ಇವತ್ತು ಸ್ಪಾನ್ಸರ್ ನಮ್ಗೆ ದುಡ್ಡು ಸಿಗ್ಬೇಕಾದ್ರೆ ನಾವ್ ಆಡ್ಬೇಕು, ಜಾಸ್ತಿ ದುಡ್ಡು ಸಿಗ್ಬೇಕಾದ್ರೆ ನಾವು ಗೆಲ್ಬೇಕು. ನಾವ್ ಯಾಕೆ ದುಡ್ಡು ಬೇಕು, ಯಾಕೆ ಗೆಲ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ಸಾಗ್ಬೇಕು. ಜೀವನ ಸಾಗ್ಬೇಕಂತ ಹೇಳಿದ್ರೆ ಉದ್ಯೋಗ ಇಲ್ಲ. ಇವತ್ತು ನಮ್ಗೆ ಬಹಳ ಇವತ್ತು ರಾಜ್ಯ ಸರ್ಕಾರವನ್ನ ಕೇಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಕಾಕತಾಳಿ ಅನ್ನುವಂತಕ್ಕೆ ಹರೀಶ್ ಪೂಂಜಾ ಅವರು ಕೂಡ ವಿಧಾನಸಭೆಯಲ್ಲಿ ಈ ಕುರಿತು ಮಾತನಾಡಿದ್ದಾರೆ. ಕಬಡ್ಡಿ ಅಮೆಚೂರ್ ನಲ್ಲಿ ಆಗುವಂತ ಕೆಲವೊಂದು ರಾಜಕೀಯ ವಿಚಾರಗಳು, ಕಬಡ್ಡಿಯಲ್ಲಿ ನಮ್ಮ ಭಾಗದ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು, ಕರ್ನಾಟಕ ರಾಜ್ಯದ ವಿಶೇಷವಾಗಿ ನಮ್ಮ ಜಿಲ್ಲೆಯ ಆಟಗಾರರಿಗೆ, ನಮ್ಮ 2 ಜಿಲ್ಲೆಯ ಆಟಗಾರರಿಗೆ ರಾಜ್ಯ ತಂಡದಲ್ಲಿ ಅವಕಾಶ ಸಿಗ್ಬೇಕು ಅನ್ನುವ ಧ್ವನಿಯನ್ನ ಹೇಳಿದ್ದಾರೆ. ಈ ಧ್ವನಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಜೊತೆಗೆ ನಾವು ರಾಜ್ಯ ಸರ್ಕಾರವೇ ಕೊಡ್ಬೇಕು ಅಂತ ಹೇಳಲ್ಲ. ಇವತ್ತು MRPL ಅನ್ನುವಂತ ಸಂಸ್ಥೆ ಮಂಗಳೂರಲ್ಲಿದೆ, ಅಥಾನಿ ಅಂತ ಒಂದು ಸಂಸ್ಥೆಗಳು ಇವತ್ತು ನಂದಿಪುರ್ನಲ್ಲಿದೆ. ಇವತ್ತು ನವೋದಯ ಬ್ಯಾಂಕ್ ಅಂತ ದೊಡ್ಡ ದೊಡ್ಡ ಸಹಕಾರಿ ಸಂಸ್ಥೆಗಳು ನಮ್ಮ ಜಿಲ್ಲೆಗಳಲ್ಲಿದೆ. ಒಂದು 12 ಜನ ಆಟಗಾರರನ್ನ ಉದ್ಯೋಗ ಕೊಡುವಂತ ತಾಕತ್ತು ಈ ಎಲ್ಲ ಸಂಸ್ಥೆಗಳಿಗೆ ಇದೆ ಅಂತ ನಾವು ಭಾವಿಸ್ಕೊಳ್ತೇವೆ. ಆದಷ್ಟು ಬೇಗ ಇವತ್ತು ಆಲ್ವಾಸ್ ಸಂಸ್ಥೆಗಳಿರ್ಬೋದು, SDM ಇರ್ಬೋದು, ಗೋಕರ್ಣನಾಥೇಶ್ವರ ಕಾಲೇಜ್ ಇರ್ಬೋದು, ಇಲ್ಲಿಯ ಉಡುಪಿಯ ತೆಂಕನಡಿಯೂರು ಅಂತ ಕಾಲೇಜುಗಳಿರ್ಬೋದು, ಪ್ರತಿ ವರ್ಷ ಒಂದು 10 ಆಟಗಾರರನ್ನ ಒಂದು ಪದವಿ ಮುಗಿಸಿ ಹೊರಗೆ ಬರ್ತಾ ಇದ್ದಾರೆ. ಬಹಳಷ್ಟು ಪ್ರತಿಭಾನ್ವಿತ ಆಟಗಾರರು. ಹಾಗಾಗಿ ಆ ಜೊತೆಗೆ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡುವಂತವ್ರು, ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿಕೊಂಡು ಕಬಡ್ಡಿಯನ್ನ ಆಡಿ ಬಂದವರಿಗೆ ಉದ್ಯೋಗ ಕೊಡುವ ಕೆಲಸ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಕಂಪನಿಗಳು, ಪ್ರತಿಷ್ಠಿತ ಸೊಸೈಟಿಗಳು ಮಾಡಿದ್ರೆ ಒಂದು ಬಹಳ ದೊಡ್ಡ ಪರಿಣಾಮ ಆಗ್ಬೋದು. ಹೃದಯಾಘಾತ, ವಿಧಿ, ಹಣೆ ಬರ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಯಲ್ಲಿ ಒಂದು ಸಂಸಾರವನ್ನ ಸಾಗಿಸಬಲ್ಲ ಜವಾಬ್ದಾರಿ ಮತ್ತೆ ಶಕ್ತಿ ಒಬ್ಬ ಆಟಗಾರನಿಗೆ ಕೊಟ್ಟಾಗ ಆತ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಮತ್ತೆ ಮುಟ್ಲುಪಾಡಿಯಿಂದ ಮಂಡ್ಯಕ್ಕೆ ಹೋಗಿ ನಾಗಮಂಗಲಕ್ಕೆ ಹೋಗಿ ಆಡ್ಬೇಕಾದಂತ ಪರಿಸ್ಥಿತಿ ಇಂಥ ಹುಡುಗರಿಗೆ ಬರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಉದ್ಯೋಗ ನೀಡುವ ಕೆಲಸ ಈ ಸಂಸ್ಥೆಗಳಿಂದ ಆಗಬೇಕು. ಪ್ರೀತಮ್ಗೆ ಬಹಳ ಆಸೆ ಇತ್ತು. ಅವ್ನು ಹೇಳ್ತಿಲ್ಲ ನನ್ಗೆ ಸಿಗ್ಬೇಕು ಅಂತ ನಾನು ಹೇಳಿಲ್ಲ ಯಾವತ್ತು. ನನ್ಗಿಂತ ದೊಡ್ಡ ಸಾಧನೆ ಮಾಡಿದ 12 ಜನರಿಗೆ ಒಬ್ರಿಗೂ ಸಿಗ್ಲಿಲ್ಲ ಅಲ್ವಾ, ಒಬ್ರು ಪ್ರೋ ಕಬಡ್ಡಿ ಸೆಲೆಕ್ಟ್ ಆಗ್ಲಿಲ್ಲ ಅನ್ನುವಂತ ಬಹಳ ಬೇಸರದ ಮಾತು ಅವನತ್ರ ಪ್ರತಿ ಸಲ ಕೂಡ ಅವನು ಮಾತಾಡ್ತಾ ಇದ್ದ. ಒಳ್ಳೆ ವಿಚಾರ. ಅಂದ್ರೆ ಇದು ಸರ್ಕಾರದ ಕಣ್ಣು ತೆರೆಯುವಂತಾಗಲೇಬೇಕು ನೋಡೋಟ ಒಂದು ವಿಚಾರಗಳಲ್ಲಿ. ಯಾಕಂದರೆ ನಮ್ಮ ಕರಾವಳಿ ಭಾಗದಲ್ಲಿ ಅಥವಾ ನಮ್ಮ ನಾಡಿನಲ್ಲೂ ಕೂಡ ಕಬಡ್ಡಿಗೆ ಸಿಗಬೇಕಾಗಿರುವಂಥ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ. ಇದನ್ನೇ ಹೇಳ್ತಾ ಇರೋದು ಸುಹಾಸ್ ಅವರು. ಯಾಕಂದರೆ ಪ್ರೀತಮ್ ಶೆಟ್ಟರು ಕೂಡ ಇದೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಈ ಮಕ್ಕಳು ಏನು ಮಾಡ್ತಾರೆ ಅಂತ ಬಂದಾಗ ಗೆಲ್ಲಬೇಕು, ನಮ್ಮ ಎದುರಾಳಿಯನ್ನು ನಾವು ಸೋಲಿಸಬೇಕು ಅಂತ ಬಂದಾಗ ಅದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ಹೇಳ್ತೀವಿ ನೋಡೋಣ ಒಂದು ವಿಚಾರಗಳಲ್ಲಿ. ಸೊ ಹಾಗಿದ್ದಾಗ ಇಂಥ ಎಫರ್ಟ್ಗಳನ್ನು ಹಾಕಲೇಬೇಕಾಗುತ್ತೆ ಈ ಕಬಡ್ಡಿಗಳಲ್ಲಿ ಅಥವಾ ನಮ್ಮ ಬೇರೆ ಸ್ಪೋರ್ಟ್ಸ್ಗಳಲ್ಲೂ ಕೂಡ. ಏನಾದರೂ ನೋವುಗಳಾದರೆ ಪೇನ್ ಕಿಲ್ಲರ್ ತೆಗೆದುಕೊಳ್ಳುವಂಥದ್ದು, ಯಾಕಂದರೆ ನಮಗೆ ಮತ್ತೆ ಅಲ್ಲ ಸರ್ ಅಲ್ವಾ. ಸೊ ಹಾಗೆ ನಾವು ಅದನ್ನ ತೆಗೆದುಕೊಳ್ಬೇಕು. ಹೆಲ್ತ್ ಅನ್ನು ನೆಗ್ಲೆಕ್ಟ್ ಮಾಡ್ತಾರೆ. ವಿನ್ನಿಂಗ್ ಸ್ಪಿರಿಟ್ ಆಗಲೇಬೇಕು, ನಾವು ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅಂತ ಒಂದು ಉದ್ದೇಶ ಇರ್ತದೆ. ಸೊ ಅವರ ವೈಯಕ್ತಿಕವಾದ ಏನು ಆರೋಗ್ಯವನ್ನು ಉಂಟು ಅದನ್ನು ಬದಿಗಿಟ್ಟು
ಅದೇ ಸರ್ ಡಾಕ್ಟರ್ ಹೇಳಿದಾಗೆ ಒಂದು 30 ವರ್ಷದ ಒಳಗೆ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಇರಲ್ಲ, ಒಂದ್ ಸ್ವಲ್ಪ ನೆಗ್ಲಿಜಿಯನ್ಸಿ ಜಾಸ್ತಿ ಇರುತ್ತೆ, ಗೆಲ್ಬೇಕು ಅನ್ನುವಂತ ಆಸೆ. ಅದೇ ಈಗ ಬಹಳ ಮುಖ್ಯ. ಅವರು ಈಗ ವಿಶೇಷವಾಗಿ ಕಬಡ್ಡಿಯಲ್ಲಿ ನೋಡಿದ್ರು ಕೂಡ ಇವರಿಗೆ ಉದ್ಯೋಗ ಸಿಗಲಿಲ್ಲ. ಆಟಗಾರರು ಕೂಡ ಹೇಳ್ತಾ ಇದ್ರು, ನಮ್ಗೆ ಯುಟಿ ಖಾದರ್ ಅವರು ವಿಧಾನಸಭೆಗೆ ಕರೆದು ಸನ್ಮಾನ ಮಾಡಿದ್ರು, ಸನ್ಮಾನವನ್ನ ಮಾಡಿದ್ರು. ನನ್ಗೆ ಈಗ ಬಂದೆ ಪ್ರೀತಮ್ನ ಒಂದು ಈ ದುರ್ಮರಣ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಚಾನೆಲ್ಗಳು ಕೂಡ ಸುದ್ದಿಯನ್ನ ಮಾಡಿದ್ರು. ನಾನು ಆ ಸುದ್ದಿಗಾರರ ಜೊತೆ ನಮ್ಗೆ ಸಂಪರ್ಕ ಮಾಡಿದೆ, ಅವ್ರ ಹತ್ರ ಕೂಡ ಹೇಳಿದೆ ಇವತ್ತು ಅವ್ರ ಏನ್ ಸಮಸ್ಯೆ. ನಾನು ಅವತ್ತೇನ್ ಹೇಳಿಕ್ ಹೋಗ್ಲಿಲ್ಲ, ಇವತ್ತು ಈ ವಿಷಯ ಇವತ್ತು ನಮ್ಮ ಕುಟ್ಲದ ಚಾನೆಲ್ ಮುಖೇನ ಆಗಿದ್ರು ಕೂಡ ಒಂದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಆಗ್ಬೇಕಾಗಿದೆ. ಇವತ್ತು ಪ್ರೀತಮ್ನನ್ನ ನಾವು ಸ್ವಲ್ಪ ದಿನದಲ್ಲಿ ಮರಿಬಹುದು. ಪ್ರೀತಮ್ನ ಸಾವಿನ ಮುಖೇನ ಆದ್ರೂ ಕೂಡ ಆ ಒಂದು ಉದ್ಯೋಗ ನಮ್ಮ ಆಟಗಾರ ಕೇವಲ ಕಬಡ್ಡಿ ಅಂತಲ್ಲ, ಬೇರೆ ಬೇರೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಇವತ್ತು ನಮ್ಮಲ್ಲಿದೆ. ಯಾವತ್ತು ಕೂಡ ಸೌತ್ ಝೋನ್ ಅಲ್ಲಿ ಚಾಂಪಿಯನ್ ಯಾವ್ದು ಕೇಳಿದ್ರೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯ, ಅದು ಆಳ್ವಾಸ್ ಸಂಸ್ಥೆಯ ವಿದ್ಯಾರ್ಥಿಗಳು, ಅದು SDM ನ ವಿದ್ಯಾರ್ಥಿಗಳು, ಅದು ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಚಾಂಪಿಯನ್ ಆಗ್ತಾರೆ. ಆದ್ರೆ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಅವರು ಡಿಗ್ರಿ ಆದ ನಂತರ ಎಲ್ಲಿದ್ದಾರೆ ಅನ್ನುವಂಥದ್ದು, ಎಷ್ಟು ಜನರಿಗೆ ಉದ್ಯೋಗ ಆಗಿದೆ. ಇಲ್ಲಿ ಕೆಲವು ಹೆಸರುಗಳು ಬರ್ತದೆ, ಸುಖೇಶ್ ಹೆಗ್ಡೆ ಇರ್ಬೋದು, ಮಮತಾ ಪೂಜಾರಿ ಇರ್ಬೋದು, ಅಥವಾ ಅಭಿನಯ ಇರ್ಬೋದು, ಅಶ್ವಲ್ ರೈ ಇರ್ಬೋದು, ಮೊನ್ನೆ ಸುಧೀರಿಗೆ ಆಗಿರ್ಬೋದು. ಇಷ್ಟೇ ಜನರಿಗೆ ಜಾಬ್ ಆಗಿದೆ, ಉಳಿದವರಿಗೆ ಯಾವಾಗ ಜಾಬ್ ಆಗೋದು? ಆ ಪ್ರಶ್ನೆಗಳಿಗೆ ಉತ್ತರ ಬಹಳ ಬೇಗ ಸಿಗ್ಬೇಕಾಗಿದೆ. ಮಾಧ್ಯಮ ದೊಡ್ಡ ಕ್ರಾಂತಿ ಮಾಡಿದ್ರೆ ಖಂಡಿತ ಉದ್ಯೋಗ ಸಿಗ್ಬೋದು ಅನ್ನೋದು ನಮ್ಮ ಆಶೆ. ಇಲ್ಲ, 100ಕ್ಕೆ 100 ಮಾತು ಸರ್. ಥ್ಯಾಂಕ್ ಯು ಸರ್. ಬರ್ತಾನೆ ಸರ್ ಜೊತೆಗೆ. ಎಸ್ ಸರ್, ಈಗ ಒಂದು ಕರೆಯನ್ನು ತೆಗೆದುಕೊಂಡು ಬರ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಬಂಟ್ವಾಳದಿಂದ. ಎಸ್ ಸರ್, ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್. ಸರ್, ಅದೇ ಪ್ರೀತಮ್ ಶೆಟ್ಟಿ ಅವರ ಬಗ್ಗೆ ಜಾಸ್ತಿ ಮಾತಾಡುವಾಗಿಲ್ಲ ನಾವು. ಬಹುಶಃ ತುಂಬಷ್ಟು ದುಃಖದಲ್ಲಿರುವಂತಹ ಸಂದರ್ಭ, ಬಹಳಷ್ಟು ಬೇಜಾರಿದೆ. ನಮ್ಮ ಒಬ್ಬ ಅಪ್ರತಿಮ ಆಟಗಾರ, ಕಬಡ್ಡಿ ಬಗ್ಗೆ ನಾವು ಹೇಳಲಿಕ್ಕೆ ಇಲ್ಲ ಯಾರು ಕೂಡ. ಸೌಮ್ಯ ಸ್ವಭಾವದ ವ್ಯಕ್ತಿತ್ವ, ಬಹಳಷ್ಟು ಅವರ ಮಾತುಕತೆಯಲ್ಲಿ ತುಂಬಾ ಮುಗ್ಧವಾಗಿರ್ತದೆ. ಬಹಳಷ್ಟು ತಂಡದೊಟ್ಟಿಗೆ ಬರುವಾಗ ಹೋಗೋದು, ಅವರ ಜೊತೆ ನೇರವಾಗಿ ಮಾತಾಡದಿದ್ರು ಅವರ ಬಹಳಷ್ಟು ಅಭಿಮಾನ ಇದೆ ನಮ್ಗೆ. 100% ಅವರ ಬಗ್ಗೆ ಅದು ಹೇಳಲಿಕ್ಕಿಲ್ಲ ಸರ್, ಅಷ್ಟು ಅಭಿಮಾನ ಇತ್ತು. ಅಲ್ಲಿಗ ಅವರು ಶಿವರಾಜ್ ಶೆಟ್ಟಿ ಅವರಿದ್ದಾರೆ ಮುತ್ತುಪಾಡಿ, ಅವರ ಹತ್ರ ಅಂದ್ರೆ ಅವರ ಮನೆಯ ಪರಿಸ್ಥಿತಿಯಲ್ಲಿ ಈಗ ಹೇಗೆ ಇದೆ, ಯಾವ ರೀತಿ ಇದ್ದಾರೆ ಅಂತ ಸ್ವಲ್ಪ ಮಾಹಿತಿ ಬೇಕಿತ್ತು ಹಾಗೆ. ಓಕೆ. ಎಸ್ ಸರ್, ಒಳ್ಳೆಯ ಪ್ರಶ್ನೆ, ಕೇಳೋಣ ಸರ್. ಓಕೆ, ನಾನು ಕೇಳ್ತೇನೆ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ, ಯಾಕಂದರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಸೊ ಆ ಒಂದು ವಿಚಾರದಲ್ಲಿ ಸರ್ ಡಾಕ್ಟರ್, ಈಗ ಈ ಒಂದು ವಿಚಾರ ಅಂದರೆ ಇಲ್ಲಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ತಾವು ಹೇಳಿದಾಗ 1ರಿಂದ 3 ಗಂಟೆ ತನಕ ಅವಧಿಗಳಲ್ಲಿ. ಸೊ ಹೀಗಿದ್ದಾಗ ಹಾರ್ಟ್ ಅಟ್ಯಾಕ್ನ ಮುನ್ಸೂಚನೆ ಹಿಂದೆಯೂ ಕೂಡ ಬರುತ್ತೆ ಅಂತ ಹೇಳ್ತಾರೆ, ಅಂದರೆ ಪ್ರೀವಿಯಸ್ ಡೇ ಬರುತ್ತೆ ಅನ್ನೋದು ಹೌದಾ? ಇಸ್ ಇಟ್? ಅಂದರೆ ಎಲ್ಲರಿಗೆ ಬರುವುದಿಲ್ಲ, ಮತ್ತೆ ಎಲ್ಲರಿಗೂ ಬರುವುದಿಲ್ಲ. ನಾರ್ಮಲಿ ಪ್ರಾಯ ಆದವರಿಗೆ, ಶುಗರ್ ಇರುವ ಪೇಷಂಟ್ಗಳಿಗೆ ಅಂಥವರಿಗೆ ಈ ವಾರ್ನಿಂಗ್ ಸಿಂಪ್ಟಮ್ಸ್ ಇರುವುದಿಲ್ಲ. ಮತ್ತು 100ರಲ್ಲಿ 100% ಜನರಿಗೆ ವಾರ್ನಿಂಗ್ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸಡನ್ ಆಗಿ ಕುಸಿದು ಬೀಳುವುದೇ ಹೃದಯಾಘಾತದ ಮೊದಲನೇ ಲಕ್ಷಣ ಆಗಿರ್ಲಿಕ್ಕೂ ಸಾಧ್ಯತೆ ಉಂಟು. ಕೆಲವರಿಗೆ ಜಸ್ಟ್ ಪೇನ್ ಹೇಳ್ತೇವೆ, ನಮ್ಮ ಕಣ್ ಮುಂದೆ ಹೀಗೆ ಹಿಡ್ಕೊಂಡು ಕುಸಿದು ಬಿದ್ದವರನ್ನು ನಾವು ನೋಡಿದ್ದೇವೆ. ಯಾಕಂತ ಹೇಳಿದರೆ ರಕ್ತನಾಳ ಒಮ್ಮೆಲೆ ಬಂದಾಗುವಾಗ ಹಾರ್ಟ್ ಬೀಟಿಂಗ್ ಇರೆಗ್ಯುಲರ್ ಆಗಿ VT ಆಗಿ, ಅಂದರೆ ಹಾರ್ಟ್ ಬೀಟಿಂಗ್ 300-350 ಇರುವಾಗ ವ್ಯಕ್ತಿ ಕುಸಿದು ಬೀಳ್ತಾನೆ, ಯಾಕಂದರೆ ಮೆದುಳಿಗೆ ರಕ್ತ ಸಂಚಾರ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಶಾಕ್ ಕೊಟ್ಟರೆ ಮಾತ್ರ ವ್ಯಕ್ತಿ ಬದುಕಿಸ್ಲಿಕ್ಕೆ ಆಗ್ತದೆ. ಈಗ ಅವರು ಮತ್ತೊಂದು ಕ್ವೆಶನ್ ಆಗ ಕೇಳಿದರು, ಈ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡುವ ಸಂದರ್ಭದಲ್ಲಿ ಒಂದು ನಮ್ಮ ಆಟಗಾರರಿಗೆ ಇದರ ಮೊದಲನ ಮಾಹಿತಿ ಅಥವಾ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರಬೇಕು, ಏನಾದರೂ ಆದರೆ ನಾವು ಏನು ಮಾಡಬೇಕು ಅಂತ. ಎರಡನೇದು, ಈ ಆಟವನ್ನು ಆರ್ಗನೈಸ್ ಮಾಡುವವರು ಕೂಡ ಅಲ್ಲಿ ಒಂದು ಶಾಕಿಂಗ್ ಮೆಷಿನ ಅಥವಾ ಒಂದು ECG ತೆಗೆಯುವಂಥ ಮೆಷಿನ ಅಥವಾ ಆ ದಿವಸಕ್ಕೆ ಪಕ್ಕದಲ್ಲಿರುವಂಥ ಯಾವುದಾದ್ರೂ ಒಂದು ವೈದ್ಯಾಧಿಕಾರಿಯನ್ನು ಅಲ್ಲಿ ನಿಯೋಜಿಸಿ ಏನಾದರೂ ಆದರೆ ಅವರಿಗೆ ತುರ್ತು ಚಿಕಿತ್ಸೆಯನ್ನು ಕೊಡುವಂಥ ಇದನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ನೀವು ನೋಡ್ತೀರಿ, ರಾಜಕಾರಣಿಗಳು ಬರ್ತಾರೆ, ಅವರ ಜೊತೆಗೆ ಒಂದು 10 ಡಾಕ್ಟರ್ಗಳನ್ನು ಡ್ಯೂಟಿಗೆ ನಾವು ಪೋಸ್ಟ್ ಮಾಡ್ತೇವೆ, ಹೌದಾ ಅಲ್ಲ? ಒಂದು ಆ್ಯಂಬುಲೆನ್ಸ್, ಸ್ಪೆಷಲಿಸ್ಟ್ ಎಲ್ಲರೂ ಆಸ್ಪತ್ರೆಯಲ್ಲಿ ಇರಬೇಕು. ಅದೇ ಪ್ರಯಾರಿಟಿಯನ್ನು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೆಲಸ ಮಾಡುವಂತಹ ಆಟಗಾರರಿಗೂ ನಾವು ಯಾಕೆ ಕೊಡಬಾರ್ದು? ಯಾಕಂತ ಹೇಳಿದರೆ ಒಂದು ಸಾಮಾನ್ಯ ವೈದ್ಯಾಧಿಕಾರಿ, ಯಾರು MBBS ಮುಗಿಸಿದವರು, ಆ ಏರಿಯಾದಲ್ಲಿ ಇರುವಂತಹ ವೈದ್ಯಾಧಿಕಾರಿಯನ್ನು ನೀವು ಆ ದಿವಸ ಅವರಿಗೆ ಒಂದು ಈ ಗಂಟೆಯಿಂದ ಈ ಗಂಟೆವರೆಗೆ ಲಭ್ಯ ಇರಬೇಕು ಅಥವಾ ಉಪಲಬ್ಧ ಇರಬೇಕಂತ ಹೇಳಿದರೆ ಖಂಡಿತವಾಗಿಯೂ ಇಂಥ ದುರಂತಗಳನ್ನು ತಪ್ಪಿಸಲಿಕ್ಕೆ ಆದೀತು ಅಂತ ನನ್ನ ಒಂದು ಅನಿಸಿಕೆ. ಎರಡನೇದು, ದೊಡ್ಡ ಮಟ್ಟಿನಲ್ಲಿ ಇಂಥ ಈ ಸ್ಪೋರ್ಟ್ಸ್ ಇವೆಂಟ್ಸ್ ಮಾಡುವಾಗ ಪಕ್ಕದಲ್ಲಿ
ಒಂದು DC ಮೆಷಿನ್ ಅಥವಾ ಶಾಕ್ ಕೊಡುವಂಥ ಮೆಷಿನ್ ಮತ್ತು ಅಕ್ಕಪಕ್ಕದಲ್ಲಿ ಇರುವಂಥ ಆಸ್ಪತ್ರೆಗಳಿಗೆ ನಾವು ಮೊದಲಾಗಿ ತಿಳಿಸಿ ಇಡುವುದು, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು, ಇದನ್ನು ಮಾಡಿದರೆ ಇಂಥ ದುರಂತಗಳು ತಪ್ತದೆ. ಯಾಕಂತ ಹೇಳಿದ್ರೆ ಲೈಫ್ ಲಾಸ್ಟ್ ಈಸ್ ಲಾಸ್ಟ್ ಫಾರ್ ಎವರ್. ಯು ಕ್ಯಾನಾಟ್ ಗೆಟ್ ಬ್ಯಾಕ್ ಪ್ರೀತಮ್ ಆರ್ ಸಂಬಡಿ ಎಲ್ಸ್ ಅಗೇನ್. ಬಟ್ ದೀಸ್ ಆರ್ ದ ಪ್ರಿಕಾಷನ್ಸ್ ವಿಚ್ ಕ್ಯಾನ್ ಬಿ ಟೇಕನ್ ಅಟ್ ಅನ್ ಆರ್ಗನೈಸೇಷನಲ್ ಲೆವೆಲ್. ಈಗ ಯಾರು ಆರ್ಗನೈಸ್ ಮಾಡ್ತಾರೆ ಅವರು ಖಂಡಿತವಾಗಿ, ಈಗ ನೀವು ನೋಡ್ಬೋದು ಮಂಗಳ ಸ್ಟೇಡಿಯಂ ಅಲ್ಲಿ ದೊಡ್ಡ ಸ್ಪೋರ್ಟ್ಸ್ ಇವೆಂಟ್ ಮಾಡ್ತೇವೆ, ಕೆಲವು ಸರ್ತಿ ಅವರು ಮುಂಚಿತವಾಗಿ ಹೇಳ್ತಾರೆ ಈಗೀಗ ಇವತ್ತು ಇವೆಂಟ್ ಉಂಟು, ನಿಮ್ಮ ಆಸ್ಪತ್ರೆಯವರು ಯಾರಾದರೂ ಬಂದಲ್ಲಿ ಮಾಡಿ, ಖಂಡಿತವಾಗಿ ಯಾರಾದರೂ ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ. ಖಂಡಿತ ಮಾಡುವುದು ಉತ್ತಮ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಇತ್ತೀಚಿನ ದಿನದಲ್ಲಿ ಈ ಘಟನಾವಳಿಗಳು ನಡೆಯುವಾಗ ವೈದ್ಯರಲ್ಲಿ ಇದ್ದಿದ್ರೆ ಏನಾದರೂ ವ್ಯತ್ಯಾಸ ಆಗ್ತಿತ್ತಾ ಅಂತ ನನಗೆ ವೈದ್ಯನಾಗಿ ಕಾಣ್ತಾ ಉಂಟು. ಆ ಕಾರಣದಿಂದ ನಿಮ್ಮ ಈ ಕಾರ್ಯಕ್ರಮದ ಮುಖಾಂತರ ನನ್ನ ಅನಿಸಿಕೆಯನ್ನು ಹೇಳಿದ್ದು. ಒಳ್ಳೆ ಸಜೆಷನ್ ಸರ್ ಇದು. ಯಾಕಂದ್ರೆ ಬಹುಶಃ ಇದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಪ್ರತಿಯೊಬ್ರು ಕೂಡ. ಇನ್ ಸ್ಪೋರ್ಟ್ಸ್ ಡೇ ಮಾಡಿದಾಗ ಅಥವಾ ಸ್ಪೋರ್ಟ್ಸ್ ಇವೆಂಟ್ಗಳು ಮಾಡಿದಾಗ ಅಲ್ಲಿ ಕಡ್ಡಾಯವಾಗಿ ಈ ರೀತಿ ಡಾಕ್ಟರ್ಸ್ಗಳು ಇರುವಂತದ್ದು, ಜೊತೆಗೆ ಅಲ್ಲಿ ಚೆಕಪ್ ಮಾಡುವಂತಹ ವಿಚಾರಗಳು ಇದ್ರೆ ಇಂಥ ಒಂದು ಎಮರ್ಜೆನ್ಸಿ ಏನಾದರೂ ಆದ್ರೆ ಅವರನ್ನು ಅಟ್ಲೀಸ್ಟ್ ಬದುಕಿಸುವಂತ. ಈಗ ಹೇಗೆ ನೀವು ಸ್ವಿಮ್ಮಿಂಗ್ ಅಲ್ಲಿ ಹೋಗುವಾಗ ಜೀವರಕ್ಷಕ ದಳದವರು ಹೇಗೆ ಇರ್ತಾರೆ, ಅದೇ ರೀತಿ ಯು ಕ್ಯಾನಾಟ್ ಲೂಸ್ ಪ್ರೆಷಿಯಸ್ ಪ್ಲೇಯರ್ಸ್ ಲೈಕ್ ದಿಸ್ ಅಟ್ ಯಂಗ್ ಏಜ್. ದಟ್ ಈಸ್ ಒನ್ ಥಿಂಗ್. ಬಟ್ ಸೆಕೆಂಡ್ ಅವ್ರು ಏನು ಹೇಳಿದ್ರು, ಉದ್ಯೋಗದ್ದು ವಿಚ್ ಆಲ್ಸೋ ಕುಡ್ ಬಿ ಎ ವರಿ ಫಾರ್ ದ ಪ್ಲೇಯರ್ಸ್. ಹೌದು, ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನೀವು ನಿಮ್ಮ ಕೆಲಸ ಮಾಡಬೇಕು, ಅದರ ಒಟ್ಟಿಗೆ ಸ್ಪೋರ್ಟ್ಸ್ ಅನ್ನು ಕೂಡ ಆಡಬೇಕು. ಯು ಡು ನಾಟ್ ಹ್ಯಾವ್ ದ ಲಕ್ಸುರಿ ಆಫ್ ಪ್ಲೇಯಿಂಗ್ ಯುವರ್ ಸ್ಪೋರ್ಟ್ ಅಲೋನ್ without thinking of what is going to happen to the financial situation of your family and your future. Correct. I think that should be taken care of by our corporates. ಈಗ ಎಷ್ಟೋ ಅಮೌಂಟ್ ಅನ್ನು ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಮೀಸಲಾಗಿಡ್ತೀವಿ ಅಲ್ವಾ. ನೀವು ನೋಡಿರ್ಬೋದು, ಈಗ MRP ಅಲ್ಲಿ ಇರ್ಬೋದು ಅಥವಾ ಅದಾನಿ ಗ್ರೂಪಿನವರು ಇರ್ಬೋದು, ತಮ್ಮ ವರ್ಷದ ಆದಾಯದಲ್ಲಿ ಇಷ್ಟನ್ನು ಸೋಷಿಯಲ್ ರೆಸ್ಪಾನ್ಸ್ CSR ಫಂಡಿಗೆ ಕೊಡಬೇಕು. ಆ CSR ಫಂಡಿನಲ್ಲಿ ಇಂಥ ಆಟಗಾರರನ್ನು ಅವರು ಎಂಪ್ಲಾಯ್ಮೆಂಟ್ ರೀತಿಯಲ್ಲಿ ಮುಂದುವರಿಸಿದ್ರೆ ಎರಡು ಅಡ್ವಾಂಟೇಜ್ ಉಂಟು. ಒಂದು, ಆ ಫಂಡ್ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಯಿತು. ಸೆಕೆಂಡ್, ಆ ಸಂಸ್ಥೆಯವರು ಆ ವ್ಯಕ್ತಿಯನ್ನು ಸ್ಪಾನ್ಸರ್ ಮಾಡಿದಾಗೆ ಆಯಿತು, ಅವನಿಗೆ ಫೈನಾನ್ಷಿಯಲ್ ಬರ್ಡನ್ ಇರುವುದಿಲ್ಲ, ಅವ ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತದೆ. ಮುಂಚೆ ಕೆಲವು ಬ್ಯಾಂಕಿನವರು ಇಂಥ ಸ್ಪೋರ್ಟ್ಸ್ ಪ್ಲೇಯರನ್ನು ತಮ್ಮ ಎಂಪ್ಲಾಯ್ ಆಗಿ ತಗೊಂಡು ಅವರು ಬ್ಯಾಂಕನ್ನು ಪ್ರತಿನಿಧಿಸುವಂಥ ಪದ್ಧತಿಗಳಿತ್ತು. ಈಗ ಉಂಟಾ ಇಲ್ಲ ನನಗೆ ಗೊತ್ತಿಲ್ಲ, ನಾನು ಒಂದು 20 ವರ್ಷ ಮೊದಲಿದ್ದ ವಿಚಾರ ಹೇಳ್ತಾ ಇದ್ದೇನೆ. ಸೊ ಆ ರೀತಿಯಾಗಿ ಈ ನಮ್ಮ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಯವರು ಆಲೋಚನೆ ಮಾಡಿದರೆ ಒಳ್ಳೆಯದು. ಒಂದು, ಈ ಸ್ಪೋರ್ಟ್ಸಿಗೆ ಉತ್ತೇಜನ ಸಿಗ್ತದೆ, ತುಂಬ ಜನರು ಸ್ಪೋರ್ಟ್ಸ್ ಫೀಲ್ಡಿಗೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ಬೋದು, ಯಾಕಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಗ್ಯಾರಂಟಿಯಾಗಿ ಸಿಗ್ತದೆ. ಎರಡನೇದು, ಅವರು ಸ್ಪೋರ್ಟ್ಸ್ ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತದೆ, ಬೇರೆ ವಿಚಾರಗಳನ್ನು ಬದಿಗೊಟ್ಟು. ಈಗ ನೀವೊಂದು ಪತ್ರಕರ್ತರಾಗಿದ್ದೀರಿ, ನಿಮ್ಗೆ ಒಂದು ಫಿಕ್ಸ್ಡ್ ಸ್ಯಾಲರಿ ಅಂತ ಕೊಟ್ರೆ ನಿಮ್ಗೆ ಟೆನ್ಷನ್ ಇರುವುದಿಲ್ಲ, ಹೌದಾ? ನೀವು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಉತ್ತಮ, ಏನಾದರೂ ಮಾಡದಿದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಸಮ್ ಜಾಬ್ ಸೆಕ್ಯೂರಿಟಿ. ಸೊ ಅದು ಮೋಸ್ಟ್ಲಿ ಪ್ರೀತಮ್ ಅವರಿಗೆ ಮಾತ್ರ ಅಂತ ನಾನು ಹೇಳ್ತಾ ಇಲ್ಲ, ಈ ಹಳ್ಳಿ ಪ್ರದೇಶದಿಂದ ಬರುವಂತಹ ಆಟಗಾರರಿಗೆ ಆ ಸವಲತ್ತನ್ನು ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ಎಲ್ಲರಿಗೆ ಸಚಿನ್ ತೆಂಡೂಲ್ಕರ್ನಂತ ಆಟಗಾರರಿಗೆ 100 ಸ್ಪಾನ್ಸರ್ ಸಿಗ್ಬಹುದು, ಬಟ್ ಏನು ಕೆಳಗಿನ ಲೆವೆಲ್ನಲ್ಲಿ ಅತ್ಯಂತ ಪ್ರತಿಭಾವಂತ ಕ್ರಿಕೆಟ್ ಆಟಗಾರರು ಇರ್ಬೋದು, ಅವ್ರಿಗೆ ಆ ರೀತಿ ಸಪೋರ್ಟ್ ಸಿಕ್ಕುದಿಲ್ಲ. ಅವ್ರಿಗಿರ್ಬೋದು ನಾನು ದೊಡ್ಡ ಪ್ಲೇಯರ್ ಆಗಬೇಕು ನನಗೆ ಸ್ಪಾನ್ಸರ್ಶಿಪ್ ಸಿಗ್ತದೆ, ಬಟ್ ಎಳೆಯಲ್ಲಿ ಇಂಥದ್ದನ್ನು ಮಾಡಿದರೆ ಈ ಒತ್ತಡ ಎನ್ನುವುದು ಅವರ ಜೀವನದಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಬೋದು ಅಂತ ನನಗೆ ಕಾಣ್ತದೆ. ಬ್ಯೂಟಿಫುಲ್ ಸರ್. ಆಸ್ ಅ ಡಾಕ್ಟರ್, ಯು ಆರ್ ದ ಡಾಕ್ಟರ್, ಬಟ್ ಸ್ಟಿಲ್ ತಾವು ಸ್ಪೋರ್ಟ್ಸ್ ಬಗ್ಗೆ ತೆಗೆದುಕೊಂಡಿರುವಂತಹ ತಮ್ಮ ಒಂದು ವಿಚಾರ ಜೊತೆಗೆ ತಾವು ಹೇಳಿದಂಥ ಈಗ ಒಂದು ಸಜೆಷನ್ ಸರ್, ವೆರಿ ಬ್ಯೂಟಿಫುಲ್ ಆ್ಯಂಡ್ ಥ್ಯಾಂಕ್ ಯು. ಇಂತಹ ಒಂದು ಮನಸ್ಥಿತಿಗಳು ಕೂಡ ವೈದ್ಯರಲ್ಲೂ ಕೂಡ ಇದೆ ಅಂತ ಬಂದಾಗ ಹೆಮ್ಮೆ. ಜೊತೆಗೆ ಒಳ್ಳೆ ಸಜೆಷನ್ ಕೊಟ್ರಿ ಸರ್, CSRನ ವಿಚಾರವಾಗಿ ಆಗಿರ್ಬೋದು, ಜೊತೆಗೆ ಈ ಸ್ಪೋರ್ಟ್ಸ್ ಮ್ಯಾನ್ಗಳು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಆಸ್ ಎ ಡಾಕ್ಟರ್ ಆಗಿ ತಮ್ಗೆ ಗೊತ್ತಿದೆ ಸರ್, ವೆರಿ ಬ್ಯೂಟಿಫುಲಿ. ಸೊ ಹಾಗಿದ್ದಾಗ ಬಹಳಷ್ಟು ಪ್ರಶ್ನೆಗಳು, ಯಾಕಂದರೆ ಈ ಸ್ಟ್ರೆಸ್ಗಳು, ಈ ಟೆನ್ಷನ್ಗಳು ಎಲ್ಲವೂ ಕೂಡ ಅನಿವಾರ್ಯತೆಯಿಂದ ಈ ರೀತಿ ಸಮಸ್ಯೆಗಳು ಬರ್ಬೋದು ಅಂತ ಸರ್. ಜೊತೆಗೆ ವೈ ಯುವಕರು ಅನ್ನೋದು ಪ್ರಶ್ನೆ. ಈಗ ಯಾಕೆ ಯುವಕರು? ಈ ಹಿಂದೆ ಯುವಕರಿರಲಿ, ಈಗನೇ ಯುವಕರು, ಬಹಳಷ್ಟು ಯುವಕರು. ಈಗ ಈ ಪುಣೆಯಲ್ಲೂ ಕೂಡ ನಡೆದ 2 ವಾರಗಳ ಹಿಂದೆ ಪುಣೆಯಲ್ಲಿ ಕ್ರಿಕೆಟ್ ಆಡುವಾಗ ಸಾವನ್ನಪ್ಪಿರುವಂಥ, ಅಲ್ಲೂ ಕೂಡ ತಾವು ಹೇಳಿದಾಗೆ ಎಮರ್ಜೆನ್ಸಿ ಏನಾದರೂ ನಾವು ಮಾಡೋದು ಡಾಕ್ಟರ್ಸ್ಗಳಿದ್ರೆ, ಚೆಕಪ್ ಮಾಡೋದಿದ್ರೆ ಆತ ಬದುಕಿ ಉಳಿಯಬಹುದಿತ್ತೇನೋ, ಆದರೆ ಅದು ಕೂಡ ಆಗಿಲ್ಲ. ಸೊ ಹಾಗಾದರೆ ಯುವಕರೇ ಹೇಗೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ? ಜೊತೆಗೆ ಫಿಟ್ನೆಸ್ ಸರ್, ಯಾಕಂದರೆ ಫಿಟ್ನೆಸ್ಸನ್ನು ಅವರು ಉಳಿಸಿಕೊಂಡಿರ್ತಾರೆ, ಏನೋ ಅಡ್ಡದಿಡ್ಡಿಯಾಗಿ ಬದುಕ್ತಾ ಇದ್ದಾರೆ ಅಂತ ಬಂದಾಗ ಪರವಾಗಿಲ್ಲ, ಏನೋ ಆಗಿರಬಹುದೇನೋ, ಅದು ಇದೆಲ್ಲವೂ ಕೂಡ ಬಹಳಷ್ಟು ಕನ್ಫ್ಯೂಷನ್ಗಳನ್ನು ಉಂಟಾಗುತ್ತೆ. ಏನು ಹೇಳ್ತೀರಿ ಸರ್? ಅಲ್ಲ, ಒಂದು ಫ್ಯಾಕ್ಟನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನೀವೊಂದು 50 ವರ್ಷ ಮೊದಲು ನೋಡಿದರೆ ಮತ್ತು ಇಂದು ನಾವು ನೋಡಿದರೆ ಯುವಕರಲ್ಲಿ ಹೃದಯಾಘಾತದ ಪ್ರಮಾಣಗಳು ಜಾಸ್ತಿ ಆಗ್ತಾ ಉಂಟು, ಅದರಲ್ಲಿ ಏನೂ ಸಂಶಯ ಇಲ್ಲ. ಈಗ ರೀಸೆಂಟ್ ಆಗಿ ನಮ್ಮ ದೇಶದಲ್ಲಿ ICMR ಅಂತ ಸಂಸ್ಥೆ ಇದೆ, ನೀವು ಕೇಳಿರ್ಬೋದು. ಅವರ ದಾಖಲೆ ಪ್ರಕಾರ 2020ರಲ್ಲಿ
ಟೋಟಲ್ 100 ಹೃದಯಾಘಾತಗಳು ಸಂಭವಿಸಿದರೆ ಅದರಲ್ಲಿ 40ಕ್ಕಿಂತ ಕಡಿಮೆಯವರ ಪ್ರಮಾಣ ಸಾಧಾರಣ 35. ಸೊ ಆಫ್ ದ ಟೋಟಲ್ ಹಾರ್ಟ್ ಅಟ್ಯಾಕ್ಸ್ ಮೋರ್ ದೆನ್ 1/3 ಆರ್ ಯಂಗ್ಸ್ಟರ್ಸ್. So you can't deny the fact. Yes. You have to accept certain things and work on the way in which you can prevent them. And why? No, I'll come to that point. Yes, sir. The second is the incidence of both blood pressure and sugar is on the rise. Okay. And India is going to be the largest diabetic population in the world. How? And 1 out of every 2 diabetic will have a cardiac problem. So if you compound all these things, number of sugar patients going up, at younger age, number of hypertensive is going up at younger age, and coronary artery disease is blowing like an epidemic in India, whether you like it or not. In US, the average age of heart attack is about 74. In India, the average age of heart attack is 53 years. So you see, there is a 2-decade difference between what we are and what is in the West. 100%. So you, as of now, we need to accept that heart disease in youngsters is a reality. Okay. We as doctors have seen people coming with heart attacks as young as 18 years who are working in the field, who have come at 18 years, which is unthought of, alva? Correct. So that is why when we heard the story, I still feel that it could have been a heart attack with Pritam and not some other causes of death. Okay. We did not discuss all that today. Yes. And there are congenital problems like cardiomyopathies or muscle disease of the heart. There are some arrhythmias, ಅಂದರೆ ಅನುವಂಶಿಕವಾಗಿ ಹಾರ್ಟ್ ಬೀಟಿಂಗ್ ಫಾಸ್ಟ್ ಆಗಿ ಬರೋದು ಮತ್ತು ಕುಸಿದು ಬೀಳೋದು. ಸೊ ವಿ ಡಿಂಟ್ ಡಿಸ್ಕಸ್ ಆನ್ ದಟ್ ಬಿಕಾಸ್ ದಿಸ್ ಇಟ್ ಸೆಲ್ಫ್ ಇಸ್ ಅ ಮೇಜರ್ ಟಾಪಿಕ್. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ಟುಡೇ ದಟ್ ಹಾರ್ಟ್ ಡಿಸೀಸಸ್ ಇನ್ ಇಂಡಿಯಾ is happening in the younger population. And the main causes are not new risk factors, the conventional risk factors being in higher incidence. Smoking is going up, addictions in young is going up. I am not talking of only smoking and alcohol, even the drug addictions are going up in youngsters, which I think even you would accept that it is a reality, which was never heard of. You see in schools and colleges the number of people taking to drugs is on the rise, and all this is also contributing to higher incidence of heart attacks in the younger population. ಕರೆಕ್ಟ್. ಎಸ್ ಸರ್, ಇದೆಲ್ಲ ಕಾರಣ ಆಗಿರಬಹುದು ಏನು ಅನ್ನುವಂಥ ವಿಚಾರಗಳಲ್ಲಿ. ಜೊತೆಗೆ ಬಹಳಷ್ಟು ಕರೆಗಳಿದೆ, ನಾನು ಹೋಲ್ಡ್ ಮಾಡಿದೆ, ಕ್ಷಮಿಸಿ. ಬಹಳಷ್ಟು ಕರೆಗಳು. ನಾನು ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸುಧಾಕರ್ ಶೆಟ್ಟಿಗಾರ್ ಉಜಿರೆಯಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಸರ್, ನಾನು ಉಜಿರೆಯಿರೋದು. ನಾನು ಪ್ರಾರಂಭದಿಂದ ನಮ್ಮ ಮುನಿಯಾಲಿಂದ ಹೆಚ್ಚಿನವರು SDM ಗೆ ಬರ್ತಾರೆ ಕಬಡ್ಡಿ ಆಡ್ಲಿಕ್ಕೆ. ಅದರಲ್ಲಿ ಕೀರ್ತಿ ಇರ್ಬೋದು, ರಾಗ್ ಇರ್ಬೋದು, ಅದರೊಟ್ಟಿಗೆ ಈ ಪ್ರೀತಮ್ ಇವರು ತುಂಬಾ ಟ್ಯಾಲೆಂಟ್. ಆಕ್ಚುಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡೋದು, ನಿಮ್ಗೆ ಕಬಡ್ಡಿ ಆಡ್ಬೇಕು, ಅದರೊಟ್ಟಿಗೆ ಜಾಬ್ ಆಗ್ಬೇಕಂತ. ಇವರಿಗೆ ಎಲ್ಲ ಮನೆಯವ್ರದ್ದು ಫುಲ್ ನಿತೇಶ್, ಪ್ರಕಾಶ್ ಸಮೃದ್ಧಿ, ಗ್ರಾಮದವ್ರದ್ದು ತುಂಬಾ ಇವರಿಗೆ ಸಪೋರ್ಟ್ ಇತ್ತು, ಊರವ್ರದ್ದು ಎಲ್ಲ. ಇವ್ರು ಎಲ್ಲಿ ಮ್ಯಾಚ್ ಉಂಟು ಎಲ್ಲ ಬರ್ತಿದ್ರು ಇವ್ರು. ಆಕ್ಚುಲಿ ನಾನ್ ಕೂಡ ಇವರ ಮನೆ ಪಕ್ಕದವನೇ ಆಗ್ತೇನೆ. ಇವರು ಇಷ್ಟು ಕಬಡ್ಡಿ ಆಡ್ತಾರಂತ ನಮ್ಮ ಗಿರೀಶ್ ಶೆಟ್ಟಿ ತೆಲ್ಲಾರು, ಮಹೇಶ್ ಕುಡುಪಲಜೆಲ್ಲ ಒಂದು ನ್ಯಾಷನಲ್ ಲೆವೆಲ್ ಮ್ಯಾಚ್ ಕೂಡ ಮಾಡಿದ್ದಾರೆ ಮುನಿಯಾಲಲ್ಲಿ, ಗ್ರೌಂಡ್ ಅಲ್ಲಿ. ಯಾಕಂದ್ರೆ ನಮ್ಮ ಈಗಿನ ಮಕ್ಕಳಿಗೆ ಒಂದು ಜಾಬ್ ಆಗ್ಬೇಕು, ಹೆಸರು ಮಾಡ್ಬೇಕಂತ. ಇವರಿಗೆ ನಾವು ಈಗೆಲ್ಲ ಇದೊಂದು ಶಿಡಿಲ್, ನಮ್ಗೆ ಊರಿಗೆ ಒಂದು ಶಿಡಿಲ್ ಹೊಡೆದಾಗಿದೆ ಅಲ್ವಾ? ನಿಜ ಸತ್ಯ ಸರ್. ಹೌದು ನೋಡೋಣ. ಯಾಕಂದ್ರೆ ನಾವು ಈ ನಮ್ದೊಂದು ನದಿ ಉಂಟು, ಆಕ್ಚುಲಿ ಸ್ವರ್ಣ ನದಿ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟು ಕಣ್ಣೀರು ಆ ನದಿಗೆ ಹೋಗಿರ್ಬೋದು, ಅಷ್ಟು ಕಣ್ಣೀರು ಹಾಕಿದ್ದಾರೆ ಊರವರು ಮತ್ತೆ ಇಡೀ ಗ್ರಾಮದವರು. ನಿಜ ಅಲ್ವಾ? ನಾನು ಆಕ್ಚುಲಿ ಅಲ್ಲಿಗೆ ಸಹ ಮಂಡ್ಯ ಸಹ ಹೋಗಿದ್ದೇನೆ, ತಕೊಂಡು ಬರ್ಲಿಕ್ಕೆ ಹೋಗಿದ್ದೇನೆ. ನಮ್ಗೆ ತಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಮಾತಾಡ್ಬೇಕಂದ್ರೆ ತುಂಬಾ ಒಂದು ಆಲೋಚನೆ ಉಂಟು. ಆಕ್ಚುಲಿ ನಾನೊಂದು ಡಾಕ್ಟರ್ ಹತ್ರ ಒಂದು ಮನವಿ ಮಾಡೋದಿಷ್ಟೇ. ಯಾಕಂದ್ರೆ ಕ್ರೀಡಾಪಟು ಮಾತ್ರ ಅಲ್ಲ, ಈಗ 25ರಿಂದ 30 ಏಜ್ ವರ್ಷ ಸಾಯ್ತಿದ್ದಾರೆ. ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಸದ್ಯದಲ್ಲಿ 2-3 ಜನ ಡೆತ್ ಆಯ್ತು ಹಾರ್ಟ್ ಅಟ್ಯಾಕ್ ಇಂದ. ಇದು ಈಗ ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಆಟ ಆಡ್ಲಿಕ್ಕೆ ಹೋಗ್ಬೇಕಂದ್ರೆ ಇಂಜರಿ ಇರ್ತಾರೆ. ಇದಕ್ಕೆ ಕೆಲವರು ದೂರದಿಂದ ಹೇಳ್ತಾರೆ ವ್ಯಾಕ್ಸಿನ್ ಪ್ರಭಾವ ಅಂತ, ಏನಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಡಾಕ್ಟರ್ ಧೈರ್ಯ ತುಂಬಾ ಕೆಲಸ ಮಾಡ್ಕೊಡ್ಬೇಕು. ಈ ತಾಯಂದಿರ ಕಣ್ಣೀರು ಒರೆಸುವಂತ ಕೆಲಸ ಡಾಕ್ಟರ್ ಮಾಡ್ಬೇಕು. ಇದು ಡಾಕ್ಟರ್ ದೊಡ್ಡ ಒಂದು ಸವಾಲಾಗಿದೆ. ಇನ್ನು ಯಾವ ಮಗನು ಈ ರೀತಿ ಆಗಬಾರ್ದಂತ ಒಂದು ಮುನ್ನೆಚ್ಚರಿಕೆ ಮಾಡ್ಬೇಕು. ಇದಕ್ಕೆ ಸರ್ಕಾರ ಸಹ ಒಂದು ಯಾವ ಮಕ್ಕಳನ್ನು ಕಳೆದುಕೊಳ್ಳೋದಕ್ಕೆ ನೋಡುವ ಜವಾಬ್ದಾರಿ ಸರ್ಕಾರ ಪುನಃ ವಹಿಸ್ಕೊಳ್ಬೇಕು. ಎಸ್ ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್ ತಮ್ಮ ಒಂದು ಕನ್ಸರ್ನಿಗೆ. ಜೊತೆಗೆ ತಮಗೂ ಕೂಡ ಬಹಳಷ್ಟು ಬೇಸರ ಇದೆ, ಯಾಕಂದರೆ ಅವರನ್ನು ಹತ್ತಿರದಿಂದ ನೋಡಿದವರು ತಾವು, ಸೊ ಅವರ ಸಾಧನೆಗಳನ್ನು ನೋಡಿದವರು ತಾವು. ತಮ್ಮಗಳಿಗೆ ಬಹಳಷ್ಟು ನೋವಿದೆ, ಪ್ರತಿಯೊಬ್ಬರು ಕೂಡ ನೋವಿದೆ. ಯಾಕಂದರೆ ಬಾಳಿ ಬದುಕಬೇಕಾಗಿರೋದು, ಸಾಧನೆ ಮಾಡಬೇಕಾಗಿರೋದು ಹುಡುಗ ಈ ರೀತಿ ಆಗ್ತಾನೆ ಅಂತ ಬಂದಾಗ ವಿಧಿಯ ಕ್ರೂರ ಆಟ ನೋಡೋಟ ಒಂದು ವಿಚಾರಗಳಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ವಿಜಯಪ್ರಾಜ್ ಅಂತೇಳಿ. ನಮಸ್ತೆ ಸರ್, ಮಾತಾಡಿ ಸರ್. ಕಬಡ್ಡಿ ಕಮೆಂಟೇಟರ್ ನಾನು. ನಮಸ್ತೆ ನಮಸ್ತೆ ಸರ್. ಎಸ್ ಸರ್, ಮಾತಾಡಿ ಸರ್. ಈ ಪ್ರೀತಮ್ ಅವರ ಒಂದು ಅಕಾಲಿಕ ಸಾವು ಏನ್ ಹೇಳ್ತೀರಾ ಸರ್? ನಿಮ್ಮ ವಾಯ್ಸ್ ತುಂಬಾ ಸ್ಲೋ ಕೇಳ್ತದೆ ಸರ್ ನಮಗೆ. ಸರ್ ಕೇಳ್ತಾ ಇದೆಯಾ ಸರ್? ಈಗ ಕೇಳ್ತಾ ಇದೆಯಾ ಸರ್? ಇಲ್ಲ, ಕ್ಲಿಯರ್ ಇಲ್ಲ. ಅಂದ್ರೆ ಬಾರಿ ಲೋ, ಅಂದ್ರೆ ಬಾವಿಯಲ್ಲಿ ಮಾತಾಡಿದಾಗ ಕೇಳ್ತದೆ. ಇಲ್ಲ ಸರ್, ನಿಮ್ಮ ವಾಯ್ಸ್ ಕ್ಲಿಯರ್ ಇದೆ. ನನ್ನ ವಾಯ್ಸ್ ಕೇಳ್ತಾ ಇದೆಯಾ ಸರ್ ತಮ್ಗೆ ಈಗ? ಈಗ ಒಂಚೂರು ಓಕೆ ಕೇಳ್ತಾ ಇದೆ. ಎಸ್ ಸರ್, ಮಾತಾಡಿ ಸರ್. ತಾವು ಪ್ರೀತಮ್ ಅನ್ನ ನೋಡಿದವರು, ಸೊ ಹಾಗಿದ್ದಾಗ ತಾವು ಏನ್ ಹೇಳ್ತೀರಾ ಸರ್ ಈ ಒಂದು ಕಬಡ್ಡಿ ಕ್ಷೇತ್ರದಲ್ಲಿ ಆಗಿರುವಂತಹ ಈ ಒಂದು ನಷ್ಟದ ಬಗ್ಗೆ? ಎಸ್ ಸರ್. ಒಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನಮ್ಮ ಕರಾವಳಿ ಭಾಗದ ಕಬಡ್ಡಿಗೆ ಒಂದು ದೊಡ್ಡ ನಷ್ಟ. ಸತ್ಯ, ಹೌದು. ಒಂದು ವಿಚಾರವಾಗಿ ಹೇಳ್ಬೇಕಾದ್ರೆ ಒಬ್ಬ ಪ್ರತಿಷ್ಠಿತ SDM ಕ್ಲಬ್ ಪರವಾಗಿ ಆಡ್ತಿದ್ದ, ಕಾಲೇಜ್ ಪರವಾಗಿ. ಆ ನಂತರದ ದಿನಗಳಲ್ಲಿ ಆತನಿಗೆ ಕಾಲೇಜಿನ ಜೀವನ ಮುಗಿದ ಬಳಿಕ, ವಿದ್ಯಾಭ್ಯಾಸ ಮುಗಿದ ಬಳಿಕ ಬೇರೆ ಬೇರೆ ತಂಡಗಳೆಲ್ಲ ಆಡ್ತಾ ಇದ್ದ. ಹೆಚ್ಚಾಗಿ ಹೊರ ರಾಜ್ಯಗಳಲ್ಲಿ ಅಥವಾ ತಂಡವನ್ನ ಕಟ್ಟಿಕೊಳ್ತಾ ಹೊರ ಭಾಗಕ್ಕೆ ಹೋಗುವಂತದ್ದನ್ನೆಲ್ಲ ಮಾಡ್ತಾ ಇದ್ದ. ಅನೇಕ ಯುವ ಆಟಗಾರರಿಗೆ ಒಬ್ಬ ಮಾದರಿ ಆಟಗಾರನಾಗಿದ್ದ. ಜೊತೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದ. ಯಾವ ರೀತಿಯಲ್ಲಿ ಅಂದ್ರೆ, ಒಂದು ರೀತಿಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕಬಡ್ಡಿ ಆಗ್ತಿರ್ಬೇಕಾದ್ರೆ ಅಲ್ಲಿಗೆ ತಂಡಗಳನ್ನ ಕರ್ಕೊಂಡು ಹೋಗಿ ಅಥವಾ ಯುವ ಆಟಗಾರನ ಪರಿಚಯಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದ ಸಣ್ಣ ಪ್ರಾಯದಲ್ಲಿ. ಒಂದು ವಿಚಾರವನ್ನು ಹೇಳಬೇಕಾದ್ರೆ, ಇತ್ತೀಚಿನ ಕಾಲಘಟ್ಟದಲ್ಲಿ ನಾನು ಆಲ್ಮೋಸ್ಟ್ ಒಂದು 9 ವರ್ಷದಿಂದ ಕಬಡ್ಡಿ ಕ್ಷೇತ್ರದ ನಿರೂಪಕನಾಗಿದ್ದೇನೆ. ಸೊ ನಾವು ಕಂಡ ಹಾಗೆ ಇತ್ತೀಚಿನ ದಿನಗಳ ಒಂದು ಬೆಳವಣಿಗೆಗಳೇನಾಗಿದೆ ಸರ್, ಆಟಗಾರರ ಪ್ರತಿಯೊಂದು ಪಂದ್ಯಾವಳಿಗಳಲ್ಲಿ ಅವ್ರು ಹೇಗೆ ಭಾಗವಹಿಸ್ತಾರೆ ಅನ್ನೋದಕ್ಕಿಂತ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದರ ಬಗ್ಗೆ ಅವರ ಜೀವನ ಅಳವಡಿಕೆ ಆಗಿದೆ. ಅಂದ್ರೆ ಇವತ್ತು ಒಬ್ಬ ಚೆನ್ನಾಗಿ ಆಡಿದ್ರೆ ನಾಳೆನೂ ಅದೇ ಆಟವನ್ನು ಆತ ಮುಂದುವರಿಸಬೇಕಾದಂತ ಅನಿವಾರ್ಯತೆಯ ಸ್ಥಿತಿ. ಕರೆಕ್ಟ್. ಇದು ಹೆಚ್ಚಾಗಿ ಕಾಡುತ್ತಿರುವುದು ಯಾಕಂದ್ರೆ, ಒಂದು ನಿದ್ದೆ ಬಿಟ್ಟು ಬೆಳಗಿನ ತನಕ ಮ್ಯಾಚ್ಗಳಾಗ್ತಾ ಇದೆ. ಕರೆಕ್ಟ್. ಬೆಳಗಿನ ಜಾವ 10 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಮುಗಿದ್ರೆ ಆಟಗಾರರ ಆರೋಗ್ಯವೂ ಕೂಡ ಉಳಿಯುತ್ತದೆ. ಅದರ ಜೊತೆಗೆ ಅವರು ಹೆಚ್ಚುವರಿಯಾಗಿ ತ್ರಾಸವನ್ನ ಪಡಬೇಕಾದಿಲ್ಲ. ಈ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೂಡ ನಾವು ಕೊಡುವಂತ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಆಟಗಾರರು ಕೆಲವೊಂದು ಸಂದರ್ಭಗಳಲ್ಲಿ ಅವರ ಈಗ ತೀರ್ಕೊಂಡಂತ ಯಾರು 3 ಜನ ಆಟಗಾರಿದ್ದಾರೆ, ನಮ್ಮ ಚಿನ್ಮಯ ಆಗಿರ್ಬೋದು, ಪ್ರೀತಮ್ ಆಗಿರ್ಬೋದು, ಅಥವಾ ಮೊನ್ನೆ ತೀರ್ಕೊಂಡಂತ ವಿನಾಯಕ್ ಆಗಿರ್ಬೋದು, ಅಥವಾ ಇದ್ರ ಮುಂದೆ ತೀರ್ಕೊಂಡಂತ ಅನೇಕ ಹುಡುಗರಾಗಿರ್ಬೋದು. ಇಷ್ಟು ಅಂದ್ರೆ ಸರ್ ಈಗ ಸರ್ ಈಗ ಹಾಗಾದ್ರೆ ಕಬಡ್ಡಿಯಲ್ಲಿ ಇಲ್ಲಿ ತನಕ ಚಿನ್ಮಯ್ ಅವರು, ಪ್ರೀತಮ್ ಅವರು, ಮತ್ತೆ ಯಾರು ಸರ್? ವಿನಾಯಕ್ ಅಗೇರ್ ಅಂತ ಹೇಳಿ. ಅವರಿಗೆ ಎಷ್ಟು ವರ್ಷ ಆಗಿತ್ತು ಸರ್? ಅವನಿಗೆ ಒಂದು 20 ವರ್ಷ. ಅವರು ಕೂಡ ಇದೆ ಹಾರ್ಟ್ ಅಟ್ಯಾಕ್ ರೀತಿಯಲ್ಲಿ ಸಾವನ್ನಪ್ಪಿರುವಂತದ್ದು? ಆಟಲ್ಲ, ಅವನಿಗೆ ಲೋ, ಅಂದ್ರೆ ಅವನು ಆಟ ಆಡ್ತಿದ್ದ ಅಲ್ಲಿ ಲೋ BP ಆಯ್ತು. ಲೋ BP ಆದಾಗ ಅವನನ್ನ ಸೈಡಲ್ಲಿ ಕುತ್ಕೊಂಡು ಅವನ್ನ ಉಪಚರಿಸ್ತಾ ಇದ್ರು. ಅಷ್ಟೊತ್ತಿಗೆ ಕುಸ್ತು ಬಿದ್ದು ಅಲ್ಲೇ. ಓಕೆ ಸರ್. ಈಗ ಈ ಕಬಡ್ಡಿ ಎಲ್ಲ ಮ್ಯಾಚ್ ಎಲ್ಲ ಆಗ್ತಾ ಇರುವಂತ ಸಂದರ್ಭಗಳಲ್ಲಿ ಅಲ್ಲಿ ಎಮರ್ಜೆನ್ಸಿ ಅಂತ ಹೇಳಿ ತುರ್ತು ಚಿಕಿತ್ಸಾ ವಿಭಾಗ ಅನ್ನುವಂಥದ್ದು ಏನಿರಲ್ವಾ ಸರ್? ಅಂದ್ರೆ ಈ ರೀತಿ ಆದಾಗ ಮಾಡುವಂತ ವೈದ್ಯರು ನೋಡ್ಕೊಳ್ಳುವಂತದ್ದು? ಇಲ್ಲ, ಇರುತ್ತೆ. ಕೆಲವು ಕಡೆಗಳೇನಾಗುತ್ತೆ, ದೊಡ್ಡ ದೊಡ್ಡ ಟೂರ್ನಮೆಂಟ್ ಗಳನ್ನ ಆರ್ಗನೈಸ್ ಮಾಡಿದಂತವ್ರು ಅಲ್ಲಿ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಅಥವಾ ಆಂಬ್ಯುಲೆನ್ಸ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ. ಮಾಡ್ಬೇಕು. ಈಗ ಈ ಹುಡುಗರು ತೀರಿದಂತ ಕೆಲವೊಂದು ಪಂದ್ಯಗಳು ಹೇಗಿತ್ತು ಅಂದ್ರೆ, ಆ ಪ್ರದೇಶ ಬಹಳ ಹಳ್ಳಿಗಾಡಿನ ಪ್ರದೇಶ. ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗುವಂತದ್ದು ಸರಿ ಸುಮಾರು ಒಂದು 15 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವಂತಹ ಪ್ರದೇಶಗಳು. ಹಾಗಿದ್ದಾಗ ಕರೆಕ್ಟ್ ಸರ್, ಹಾಗಿದ್ದಾಗ ಅದನ್ನ ಮೊದಲೇ ಮುನ್ಸೂಚನೆಯಲ್ಲೇ ರೆಡಿ ಮಾಡಿ ಇಡ್ತಾ ಇದ್ರೆ ಅದೇ ಸ್ಥಳದಲ್ಲಿ, ಅದೇ ಪ್ಲೇಸ್ ಅಲ್ಲಿ, ಅಂದ್ರೆ ಎಮರ್ಜೆನ್ಸಿ ಆಗಿ ಆಗುವಂತ ಚಿಕಿತ್ಸೆ, ತುರ್ತು ಚಿಕಿತ್ಸೆ, ಇಸ್ ಇಟ್ ಪಾಸಿಬಲ್? ಏನ್ ಹೇಳ್ತೀರಿ, ಯಾಕೆ ಆಗಲ್ವಾ ಇದು? ಆಗತ್ತೆ, ಸಾಧ್ಯ ಇದೆ. ಹಾಗಂತ ಆಗಲ್ಲ ಅಂತ ಹೇಳಿ ಯಾವತ್ತು ಪ್ರಾಣಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಸರ್. ಹೌದು, ಅಂದ್ರೆ ಕೆಲವು ಕಡೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಟ್ಲೀಸ್ಟ್ ಒಂದು ಸಣ್ಣ ವಿಚಾರ, ಒಂದು ಸಣ್ಣ ಗಾಯ ಆದ್ರೂ ಕೂಡ ಅದಕ್ಕೆ ಬೇಕಾದಂತ ತುರ್ತು ಚಿಕಿತ್ಸೆ ವಿಭಾಗ ಇರುವುದಿಲ್ಲ. ಯಾಕಂದ್ರೆ ಈಗ ಒಂದು ಕಬಡ್ಡಿ ಮ್ಯಾಚ್ ಆದಾಗ ನಾವು ಫಸ್ಟ್ ಏಡ್ ಬಾಕ್ಸ್ ಅಂತ ಹೇಳ್ತೇವೆ. ಆ ಫಸ್ಟ್ ಏಡ್ ಬಾಕ್ಸ್ ಅನ್ನ ಅಲ್ಲಿ ಇಟ್ಕೊಂಡಿರ್ತೇವೆ. ಆದ್ರೆ ಕೆಲವು ಕಡೆಗಳಲ್ಲಿ ಕೇಳಿದಾಗ ಅದು ಕೂಡ ವ್ಯವಸ್ಥೆಗಳು ಇರುವುದಿಲ್ಲ. ಹಾಗಂತ ಅದು ತಪ್ಪು ಅಂತ ಹೇಳ್ತಲ್ಲ, ಕೆಲವರು ಅವರ ಬೇಜವಾಬ್ದಾರಿತನ ಇರ್ಬೋದು ಅಥವಾ ಮರ್ತು ಹೋಗಿರ್ಬೋದು ಈಗ ಅಂತೇಳಿ ಆನ್ಸರ್ ಕೊಡೋದು. ಈ ರೀತಿಯಲ್ಲಿ ಆದಾಗಲೂ ಕೂಡ ಚಿಕಿತ್ಸೆ ಸಿಗುವುದಿಲ್ಲ ಆಟಗಾರರಿಗೆ. ಬಹುಶಃ ಈ ಒಂದು ವಿಚಾರದಲ್ಲಿ ತಾವುಗಳು ಸರ್ ಈಗ ಅಲ್ಲ, ತಾವುಗಳು ಈಗ ಡಾಕ್ಟರ್ ಕೂಡ ಅದನ್ನೇ ಹೇಳಿರುವಂತದ್ದು ಸರ್, ಈ ಒಂದು ವಿಚಾರದಲ್ಲಿ ತಾವುಗಳು ಒಂದು ಪ್ರಮುಖವಾದ ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ತಾವು ಅಲ್ಲಿ ಕಮೆಂಟ್ರಿ ಮಾಡ್ತಾ ಇರ್ತೀರಾ ಸರ್, ಜೊತೆಗೆ ತಮ್ಗಳಿಗೆ ಬಹಳಷ್ಟು ಈ ಒಂದು ಅಸೋಸಿಯೇಷನ್ ಗಳ ಬಗ್ಗೆ ಗೊತ್ತಿದೆ, ಕಾಂಟ್ಯಾಕ್ಟ್ ಇದೆ. ಸೊ ಪ್ರತಿಯೊಂದು ಈ ಇಂತ ಕಬಡ್ಡಿಗೆ ಟೂರ್ನಮೆಂಟ್ ಗಳನ್ನ ಆಯೋಜಿಸಿದಾಗ ತಾವು ಆಯೋಜಕರ ಜೊತೆ ಮಾತನಾಡಿದಾಗ ಸರ್,
ಅಂದ್ರೆ ಅದು ಸುಸೂತ್ರವಾಗಿ ನಡೆಯುತ್ತೆ ಆ ಒಂದು ಟೂರ್ನಮೆಂಟ್. ಯಾವುದೇ ರೀತಿಯ ಇಂತಹ ಅಂದ್ರೆ ಪ್ರತಿಭಾನ್ವಿತ ಆಟಗಾರರನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರ್ಲಿಕ್ಕಿಲ್ಲ ಬಹುಶಃ. ತಾವುಗಳು ಕೂಡ ಈ ಒಂದು ವಿಚಾರದಲ್ಲಿ ಸ್ಟೆಪ್ಸ್ ಅನ್ನ ಪ್ರಮುಖವಾಗಿ ತೆಗೆದುಕೊಂಡ್ರೆ ಬಹಳಷ್ಟು ಇಂತಹ ಪ್ರತಿಭಾನ್ವಿತ ಕಲಾವಿದರು ಉಳಿದುಕೊಳ್ತಾರೆ ಸರ್. ಯಾಕಂದ್ರೆ ಜೊತೆಗೆ ಇಂತಹ ಸ್ಪೋರ್ಟ್ಸ್ ಗಳಿಗೆ ಕಳಿಸುವಂತಹ ಅವರ ತಂದೆ ಪೇರೆಂಟ್ಸ್ ಗಳು ಕೂಡ ಒಂದು ಧೈರ್ಯದಿಂದ ಕಳಿಸಬಹುದು. ಇಲ್ದಿದ್ರೆ ಇದೇ ಭಯ ಮತ್ತೇನಾಗುತ್ತಾ ನಮ್ಮ ಮಕ್ಕಳಿಗೆ, ಅಥವಾ ಈ ರೀತಿ ಹೋದ್ರೆ ಸಾಯ್ತಾರೆ, ಅಥವಾ ಈ ರೀತಿ ಹೋದ್ರೆ ಇದ್ದಾರೆ ಅಂದ್ರೆ ಭಯ ಪಡಬಾರ್ದಲ್ಲ ಸರ್. ನಾಳೆ ಸ್ಪೋರ್ಟ್ಸ್ ಅನ್ನೋದು ಉಳಿಬೇಕು, ಬೆಳಿಬೇಕು. ಏನ್ ಹೇಳ್ತೀರಿ? ಏನೋ ಇದಕ್ಕೆ ಆಪ್ಷನ್ಸ್ ಇಲ್ವಾ ಆಗಿದ್ರೆ? ಇಲ್ಲ, ಖಂಡಿತ ನೀವು ಹೇಳಿರುವಂತದ್ದು ಸತ್ಯ. ಯಾಕಂದ್ರೆ ಕೆಲವೊಂದು ಕಡೆಗಳಲ್ಲಿ ನಾವೇ ಅದನ್ನ ಹೇಳ್ತೀವಿ. ಈಗ ನಾನು ಕೆಲವೊಂದು ವಿಡಿಯೋಗಳು ನಾನು ಹಾಕಿರ್ತಕ್ಕಂಥ ವಿಡಿಯೋಗಳು ಇನ್ಸ್ಟಾಗ್ರಾಮ್ ಆಗಿರುವ ಯೂಟ್ಯೂಬ್ ನಲ್ಲಿ ಬಹಳಷ್ಟು ಜನರು ನೋಡಿದ್ದಾರೆ. ನಾವ್ ಇದ್ರ ಬಗ್ಗೆ ಮಾಹಿತಿ ಒಂದು ರೀತಿಯಲ್ಲಿ ಮಾತಾಡಿರುವಂತ ವಿಡಿಯೋ ಹೋಗಿದೆ. ಆದ್ರೆ ಅದರಿಂದ ಎಷ್ಟು ಜನ ಸುಧಾರಿಸ್ಕೊಳ್ತಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಒಂದು ವಿಚಾರ ಇದು. ಇನ್ನೊಂದೇನಂದ್ರೆ ಕೆಲವೊಂದು ಆಟಗಾರರ ಪರಿಸ್ಥಿತಿ, ಖುದ್ದಾಗಿ ಈ ಆಟಗಾರ ಅಥವಾ ಈ ಕ್ಲಬ್ ಅಂತ ಹೇಳಿ ನಾನು ಯಾರನ್ನು ಹೇಳುವಾಗಿಲ್ಲ. ಕೆಲವೊಂದು ಆಟಗಾರರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಒಂದು ಅವರ ಜೀವನವನ್ನ ಕಬಡ್ಡಿ ಅಂತಲೇ ಅಂದ್ಕೊಂಡಿದ್ದಾರೆ. ಅವರ ಖರ್ಚು ವೆಚ್ಚಗಳನ್ನ ಸರಿದೂಗಿಸ್ಕೋಬೇಕಾದ್ರೆ ಕಬಡ್ಡಿ ಜೊತೆಗೆ ಅವರ ಅವಿನಾಭಾವ ಸಂಬಂಧವನ್ನು ಉಟ್ಕೊಳ್ತಾ ಒಂದು ಟೂರ್ನಮೆಂಟ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಅಲ್ಲಿ ಆತನ ಒಂದಷ್ಟು ಸಣ್ಣ ಮೊತ್ತ ಬಂದ್ರೆ ಇನ್ನೊಂದು ಟೂರ್ನಮೆಂಟ್ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂದ್ಕೊಂಡಾಗ ಆತನಿಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಆಗ ಆತ ಮುಂದಿನ ಟೂರ್ನಮೆಂಟ್ ಗೆ ಆತನನ್ನು ಸೈಡ್ಗೆ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಕೆಲವೊಂದು ಆಟಗಾರರು ದುಶ್ಚಟಗಳಿಗೆ ದಾಸರಾಗಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಹೆಚ್ಚುವರಿಯಾಗಿ ತೋರ್ಪಡಿಸಕ್ಕೋಸ್ಕರ ಈ ರೀತಿಯ ದಾಸರಾಗ್ತಾ ಇದಾರೆ. ಇದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಯುವ ಹೃದಯಗಳು ಇವತ್ತು ಸ್ತಬ್ಧ ಆಗ್ತಿದೆ ಅಂದ್ಕೊಳ್ತೇವೆ ನಾವು. ಕರೆಕ್ಟ್ ಸರ್, ಕರೆಕ್ಟ್, ನಿಜ, ಸತ್ಯ, ಹೌದು. ಅದಕ್ಕಾಗಿ ಮತ್ತೊಂದು ವಿಚಾರ ಅಂತಂದ್ರೆ, ಈಗ ನಮ್ಮ ದಕ್ಷಿಣ ಕನ್ನಡಕ್ಕೆ ಸೇರ್ಪಡೆ ಕಂಡಾಗ ನಾನು ಕೂಡ ಕೆಲವೊಂದು ಡಾಕ್ಟರ್ಗಳಲ್ಲಿ ಇವತ್ತು ಕೂಡ ಚರ್ಚೆ ಮಾಡಿದೆ. SDM ಹಾಸ್ಪಿಟಲ್ ನಲ್ಲಿ ಅಂದ್ರೆ ಕೆಲವು ಕಡೆಗಳಲ್ಲಿ ನಮ್ಮ ಈಗ ದಕ್ಷಿಣ ಕನ್ನಡದಲ್ಲಿ ಬಿಸಿಯ ಬೇಗ ಹೆಚ್ಚಿರುತ್ತೆ. ಅಂದ್ರೆ ಟ್ಯಾಬ್ಲೆಟ್ ಗಳನ್ನು ತಗೊಂಡಾಗ ಅದರ ವಾರ್ಮ್ ಅಪ್ ಆಗಿ ಬಾಡಿ ಅಷ್ಟು ಬೇಗ ಅದನ್ನ ತಗೊಳ್ತದೆ ಬಾಡಿಗೆ. ಆದ್ರೆ ಕೆಲವು ಪ್ರದೇಶ ಚಿಕ್ಕಮಂಗ್ಳೂರು ಅಥವಾ ನಮ್ಮ ಮಂಡ್ಯ ಕಡೆಗೆ ಹೋದಾಗ ಚಳಿಯ ಪ್ರಮಾಣ ಹೆಚ್ಚಾಗಿರ್ತದೆ. ಅಲ್ಲಿ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ಗಳನ್ನ ತಗೊಂಡ್ರೆ, ಡಾಕ್ಟರ್ ಇದ್ದಾರೆ ನಮ್ ಜೊತೆಗೆ, ಅವ್ರಿಗೆ ಗೊತ್ತಿರ್ಬೋದು, ಟ್ಯಾಬ್ಲೆಟ್ ಗಳನ್ನ ತಗೊಂಡಾಗ ಬಾಡಿ ಅದಕ್ಕೆ ಸೆಟ್ ಆಗುದಿಲ್ಲ. ಅಲ್ಲಿ ಬಾಡಿ ಮತ್ತಷ್ಟು ಕೂಲ್ ಆಗಿರ್ತದೆ, ವಾರ್ಮ್ ಅಪ್ ಆಗಿರೋದಿಲ್ಲ. ಹಾಗಾಗಿ ಸ್ತಬ್ಧ ಆಗುವಂತ ಚಾನ್ಸಸ್ ಗಳು ಹೆಚ್ಚಿದೆ ಅಂತೇಳಿ ಅವರ ಮಾಹಿತಿಯನ್ನು ಕೊಟ್ಟಿರ್ಬೇಕು ನಂಗೆ. ಕರೆಕ್ಟ್, ಹೌದು. ಸರಿ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟು. ಬಹುಶಃ ಚಾನ್ಸಸ್ ಇದೆಯಾ ಡಾಕ್ಟರ್? ಯಾಕಂದ್ರೆ ಚಳಿಗಾಲದ ಅಂದ್ರೆ ನಾವು ಕೂಡ ಕೆಲವು ರಿಪೋರ್ಟ್ಗಳನ್ನ ಇವತ್ತು ನೋಡಿದಾಗ ಬಹಳಷ್ಟು ಗರ್ಭಿಣಿಯರು ಕೂಡ ಈ ಚಳಿಗಾಲದ ಸಂದರ್ಭಗಳಲ್ಲಿ ಹಾರ್ಟ್ ಅಟ್ಯಾಕ್ಗಳಿಂದ ಸಾವನ್ನಪ್ಪಿದ ಘಟನೆ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಡಾಕ್ಟರ್. ಏನು ಈ ಚಳಿಗಾಲಕ್ಕೆ ಜೊತೆಗೆ ಈ ರೀತಿಯ ಒಂದು ಹಾರ್ಟ್ ಅಟ್ಯಾಕ್ಗಳಿಗೆ ಏನಾದ್ರು ಸಮಸ್ಯೆಗಳಿದೆ? ಚಳಿಗಾಲಕ್ಕೆ ಮತ್ತೆ ಹೃದಯಾಘಾತಕ್ಕೆ ಸಂಬಂಧ ಉಂಟು. ಯಾಕಂದರೆ ಕೋಲ್ಡಲ್ಲಿ ಈ ಹೃದಯಾಘಾತದ ಪ್ರಮಾಣಗಳು ಜಾಸ್ತಿ ಇರ್ತದೆ, ಯಾಕಂದರೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಇರ್ತದೆ. ಅದೇ ರೀತಿ ಬೆಳಗಿನ ಜಾವದಲ್ಲಿ ಕೂಡ ಹೃದಯಾಘಾತ ಮತ್ತು ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಜಾಸ್ತಿ. ಯಾಕಂದರೆ ರಕ್ತದೊತ್ತಡದಲ್ಲಿ ಕೂಡ ಏರುಪೇರು ಆಗ್ತದೆ, ಅದರಿಂದ ಕೂಡ ಈ ರೀತಿ ಆಗ್ತದೆ ಅಂತ ಕೆಲವು ವೈಜ್ಞಾನಿಕ ವರದಿಗಳು ತಿಳಿಸ್ತವೆ. ಬಟ್ ಗರ್ಭಿಣಿಯರಲ್ಲಿ ಹೃದಯಾಘಾತ ಮತ್ತು ಕೋಲ್ಡಿಗೆ ಅಂತ ಸಂಬಂಧ ಇರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಓಕೆ 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 ಎಸ್ ಸರ್ ಡಾಕ್ಟರ್. ಸರ್ ಬೇರೆ ಪ್ರಶ್ನೆಗಳಿದೆಯಾ ಸರ್? ಇಲ್ಲ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಈಗ ತಮಗೆ ಥ್ಯಾಂಕ್ ಯು ಸರ್. ಯಾಕಂದರೆ ಉಪಯುಕ್ತವಾದ ಮಾಹಿತಿಯನ್ನು ಹೇಳಿದಿರಿ ತಾವು. ಜೊತೆಗೆ ಇದು ಸರ್ಕಾರದ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಆಗಲೇಬೇಕು. ಜೊತೆಗೆ ಯಾವುದೇ ಒಂದು ಟೂರ್ನಮೆಂಟ್ ಆಗುವಾಗ ಅಲ್ಲಿ ಒಂದು ಪ್ರಮುಖವಾಗಿ ಇಂತಹ ಒಂದು ತುರ್ತು ಚಿಕಿತ್ಸಾ ವಿಭಾಗ ಬೇಕೇ ಬೇಕು ಸರ್. ಈ ನಿಟ್ಟಿನಲ್ಲಿ ತಾವುಗಳು ಕೂಡ ಒಂದು ನಿರ್ಧಾರವನ್ನು ಮಾಡ್ಕೊಳ್ಬೇಕು ಸರ್. ಇಲ್ಲದಿದ್ದರೆ ನಾಳೆ ಪ್ರತಿಯೊಂದು ಮಾಧ್ಯಮಗಳು ಕೂಡ ನೋಡಿ ಅದನ್ನು ಅಬ್ಸರ್ವ್ ಮಾಡುವಂಥ ಪರಿಸ್ಥಿತಿ ಬರ್ತದೆ, ನೋ ಡೌಟ್. ಯಾಕಂದರೆ ಒಂದು ಟೂರ್ನಮೆಂಟ್ ಮಾಡಬೇಕು, ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ಆ ಪ್ರತಿಭೆಗಳು ಉಳಿದ್ರೆ, ಅವರ ಜೀವ ಉಳಿದ್ರೆ ಮಾತ್ರ ಟೂರ್ನಮೆಂಟ್ಗಳು ನಡೆಯುತ್ತೆ. ಅವರ ಜೀವ ಉಳಿದ್ರೆ ಮಾತ್ರ ಆ ಪ್ರತಿಭೆಗಳು ಅಥವಾ ಅವರ ಭವಿಷ್ಯ ಉಳಿಯುತ್ತೆ. ಸೊ ಹಾಗಿದ್ದಾಗ ಆ ಒಂದು ವಿಚಾರದಲ್ಲಿ ತಾವುಗಳು ಕೂಡ ಒಂದು ಸರ್ಕಾರದ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಬೇಕು ಸರ್. ಖಂಡಿತ ಕೂಡ ನಮ್ಮ ಬೆಳ್ತಂಗಡಿ ಶಾಸಕರು ಇದ್ರ ಬಗ್ಗೆ ಸದನದಲ್ಲಿ ಕೂಡ ಮಾತಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಜನರ ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡುವಂತ ವ್ಯವಸ್ಥೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಶಾಸಕರನ್ನ ಕೂಡ ನಾನು ಅಭಿನಂದಿಸಬೇಕು. ಅವರ ಕರ್ತವ್ಯವನ್ನು ಬಹಳ ನಿಭಾಯಿಸಿದ್ದಾರೆ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕೊನೆಯದಾಗಿ ಒಂದು ಕರೆ ಇದೆ. ಓಕೆ, ಎಸ್, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ದಯಮಾಡಿ ಕ್ಷಮಿಸಿ. ಇನ್ನು ಮುಂದಕ್ಕೆ ನಾನು ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಯಾಕಂದರೆ ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ ಬಹಳಷ್ಟು ಜನರು ಕರೆಯನ್ನು ಮಾಡ್ತಾ ಇದ್ರಿ, ಬಹಳಷ್ಟು ಪ್ರಶ್ನೆಗಳು. ಜೊತೆಗೆ ಪ್ರೀತಮ್ ಅವರ ಈ ಒಂದು ಅಕಾಲಿಕವಾಗಿರುವಂತಹ ಸಾವು ಯಾರಿಗೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಆತ ಬದುಕಿದಂತಹ ರೀತಿ ಆ ರೀತಿ ಇತ್ತು. ಸೊ ಹಾಗಿದ್ದಾಗ ಬಹಳಷ್ಟು ಕರೆಗಳನ್ನು ತೆಗೆದುಕೊಂಡಿದ್ದೀವಿ, ಬಹಳಷ್ಟು ಪ್ರಶ್ನೆಗಳು, ಈ ಸಾವುಗಳು ಯಾಕೆ ಆಗುತ್ತೆ ಅನ್ನೋ ಪ್ರಶ್ನೆಗಳ ನಡುವೆ. ಎಸ್ ಸರ್ ಡಾಕ್ಟರ್, ಈಗ ಬಹಳಷ್ಟು ಹಾಗಾದರೆ ಈ ರೀತಿ ಆಗ್ತಾ ಇದೆ ಅಂತ ಬಂದಾಗ ಏನು ಮಾಡಬೇಕು ಯುವಕರು ಜೊತೆಗೆ ಜನಸಾಮಾನ್ಯರು ಪ್ರಸಕ್ತ ಕಾಲಘಟ್ಟದಲ್ಲಿ? ಎಸ್, ಈ ರೀತಿ ಮಾಡಬೇಕು. ಒಂದು ಕಡೆ ಒಂದು ಆರೋಪ ಇದೆ, ದೊಡ್ಡದಾಗಿರುವಂಥದ್ದು ಆರೋಪ, ತಮ್ಗಳ ಕಿವಿ ಕೂಡ ಕೇಳಿರ್ಬೋದು, ವ್ಯಾಕ್ಸಿನೇಷನ್, ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ ಆಗಿರಬಹುದೇನೋ ಅನ್ನುವಂಥದ್ದು ವಿಚಾರಗಳು ಬಂದಾಗ ಕೊನೆಯಲ್ಲಿ. ಈಗ ವ್ಯಾಕ್ಸಿನೇಷನ್ ಅನ್ನು ಬ್ಲೇಮ್ ಮಾಡಿ ಪಾಯಿಂಟ್ ಇಲ್ಲ, ಯಾಕಂದರೆ ಕೋವಿಡ್ ಕಾಲಘಟ್ಟದಿಂದ ನಾವು ಮುಂದುವರಿದಿದ್ದೇವೆ.
ಕೋವಿಡ್ ಆಗಿ ಇವತ್ತಿಗೆ 5 ವರ್ಷ ಆಯಿತು, ವ್ಯಾಕ್ಸಿನ್ ಮುಗ್ದು ಇವತ್ತು 3 ವರ್ಷ ಆಯಿತು. ಸೊ ಯಾವುದೇ ವ್ಯಾಕ್ಸಿನ್ 3 ವರ್ಷದ ನಂತರ ಪ್ರಭಾವ ಬೀರುವಂಥದ್ದು ಇಲ್ಲ. ಸೊ ಐ ಥಿಂಕ್ ದಟ್ ಡಿಸ್ಕಷನ್ ಇಸ್ ಫ್ಯೂಟೈಲ್. ಇಟ್ಸ್ ನಾಟ್ ರಿಲೆವೆಂಟ್ ಇನ್ ಟುಡೇಸ್ ಡೇ. Then what about food? Yeah, definitely food habits, avoiding addictions, the lifestyle, and increasing incidence of diabetes. I think these are the 4 contributing factors for heart problems in the young. ನಾವು ಮೋರ್ ಇಂಪಾರ್ಟೆಂಟ್ ನಾವೇನು ಮಾಡ್ಬೋದು, ಮೊದಲನೇದು ಹೆದರಬೇಡಿ. ಯಾಕಂತ ಹೇಳಿದರೆ ಒಂದು ಘಟನೆ ಆದ ಕೂಡಲೇ ಎಲ್ಲರಿಗೂ ಈ ರೀತಿ ಆಗುತ್ತೆ ಅಂತ ಭಾವನೆ ಬರೋದು ಅದು ತಪ್ಪು. ಯಾಕಂತ ಹೇಳಿದರೆ ಈಗ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ನಾವು ರೋಡಲ್ಲಿ ನಡೆಯದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾ? ನಾವು ನಮ್ಮ ಜಾಗ್ರತೆಯನ್ನು ವಹಿಸಿ ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕಾಗ್ತದೆ. ಅದೇ ರೀತಿ ಈ ಘಟನೆಯಿಂದ ನಾವು ಏನನ್ನು ಕಲ್ತ್ಕೋಬೇಕು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಒಂದು ದೇಶವಾಗಿ ನಾವು ಯಾವ ಬದಲಾವಣೆಯನ್ನು ತರ್ಬೋದು ಅದರ ಬಗ್ಗೆ ಆಲೋಚನೆ ಮಾಡಿ ಮುಂದೆ ಇಂಥ ಘಟನೆಗಳು ಮರುಕಳಿಸಿದಾಗ ಮೆಡಿಕಲಿ ನಾವು ಏನು ಜಾಗ್ರತೆಯನ್ನು ವಹಿಸಬೇಕು ಅದನ್ನು ಮಾಡ್ಬೋದು. ಈಗ ಉದಾಹರಣೆಗೆ ಹೇಳೋದಿದ್ರೆ, ದೊಡ್ಡ ಟೂರ್ನಮೆಂಟ್ ಇರುವಾಗ ಖಂಡಿತವಾಗಿ ಒಂದು ವೈದ್ಯಾಧಿಕಾರಿ ಇರುವಂತೆ ನೀವು ಸ್ಟ್ರೆಸ್ ಮಾಡಿ. ಸೆಕೆಂಡ್, ಪಕ್ಕದಲ್ಲಿ ಒಂದು ECG ಮೆಷಿನ್ ನಿಮಗೆ ಹತ್ತಿರ ಶಿಫ್ಟ್ ಮಾಡುವಂಥ ಒಂದು ಆ್ಯಂಬುಲೆನ್ಸ್ ಇದು ವ್ಯವಸ್ಥೆ, ಇದನ್ನು ಮಾಡುವಂಥ ಜವಾಬ್ದಾರಿ ಆರ್ಗನೈಸಿಂಗ್ನವರು ತೆಗೆದುಕೊಳ್ಳಬಹುದು. ಇದಕ್ಕೇನು ದೊಡ್ಡ ಖರ್ಚು ಬೀಳುವುದಿಲ್ಲ. ಸರಿಯಾ? ಎರಡನೆಯದು, ಸರ್ಕಾರದ ಮಟ್ಟಿನಲ್ಲಿ ಆಟಗಾರರಿಗೆ ಕೊಡುವಂಥ ಪ್ರೋತ್ಸಾಹವನ್ನು ಸರ್ಕಾರ ಇಸ್ ನಥಿಂಗ್. ಸರ್ಕಾರ ಇಸ್ ಗಾಟ್ ಲಾಟ್ ಆಫ್ ಮನಿ. ಟ್ಯಾಕ್ಸ್ ಪೇಯರ್ಸ್ ಮನಿ ಇಸ್ ವಿತ್ ದ ಗವರ್ಮೆಂಟ್. ಸೊ ದೇ ಕ್ಯಾನ್ ಈಸಿಲಿ ಸ್ಪೆಂಡ್ ಸ್ಮಾಲ್ ಅಮೌಂಟ್ ಆಫ್ ಮನಿ ಫಾರ್ ದ ವೆಲ್ಫೇರ್ ಆಫ್ ದಿ ಸ್ಪೋರ್ಟ್ಸ್ ಪೀಪಲ್. ವಿಚ್ ಮನಸ್ಥಿತಿ ಮತ್ತು ಮನಸ್ಸು ಎರಡು ಇದ್ದರೆ ಸರ್ಕಾರ ಖಂಡಿತವಾಗಿ ಈ ಕೆಲಸವನ್ನು ಮಾಡ್ಬೋದು. ಏನು ಅಸಾಧ್ಯವಾದದ್ದಿಲ್ಲ. ಎರಡನೇದು, ಪ್ರೈವೇಟ್ ಸಂಸ್ಥೆಗಳು ತಮ್ಮ CSR ಫಂಡಿಂದ ಈ ಆಟಗಾರರಿಗೆ ಪ್ರೋತ್ಸಾಹ ಕೊಡುವಂಥ ರೀತಿಯನ್ನು ನಾವು ಮಾಡ್ಬೋದು. ನೀವು ನಮ್ಮ ಕೆಲಸ ಮಾಡ್ಬೋದಷ್ಟೇ. ಪೇಷಂಟ್ ಬಂದರೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಕಾಯಿಲೆ ಹೇಗೆ ಬರುವುದು, ಹೇಗೆ ತಡೆಯುವುದಂತ ಮಾಹಿತಿಯನ್ನು ಪತ್ರಕರ್ತರಾಗಿ ನೀವು ಕೊಡ್ಬೋದು. ಅದಕ್ಕಿಂತ ದೊಡ್ಡ ನಮ್ಮ ಜವಾಬ್ದಾರಿ ಮತ್ತು ರೋಲ್ ಇಲ್ಲ. ಬಟ್ ಯಾರಿಗೆ ತೊಂದರೆ ಉಂಟು ಅವರು ಆದಷ್ಟು ಪಕ್ಕದ ಆಸ್ಪತ್ರೆಗೆ ಹೋಗಿ ಕ್ಲಪ್ತ ಸಮಯದಲ್ಲಿ ನಿಮ್ಮ ವೈದ್ಯರನ್ನು ಭೇಟಿಯಾಗಿ. ಯಾಕಂತ ಹೇಳಿದರೆ ಯಾವುದೇ ಎದೆನೋವು ಮಾರಣಾಂತಿಕವಾಗಿರಬಹುದು, ಬಟ್ ಎಲ್ಲ ಎದೆನೋವು ಹೃದಯಾಘಾತದಿಂದ ಆಗಿರಲಿಕ್ಕೆ ಚಾನ್ಸ್ ಇಲ್ಲ. ಸೊ ಹೆದರಿಕೆ ಬೇಡ, ಜಾಗ್ರತೆ ಇರಲಿ ಅಂತ ನನ್ನ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಸುಭಾಷ್ ಶೆಟ್ರೆ, ಕೊನೆಯದಾಗಿ ಸರ್, ಈಗ ತಮ್ಮ ಒಂದು ಗೆಳೆಯ ಇನ್ನಿಲ್ಲ, ಆದರೆ ಅವರ ನೆನಪುಗಳು ತಮ್ಮಲ್ಲಿ ಪ್ರತಿ ಬಾರಿ ಕೂಡ ಇದ್ದೇ ಇರುತ್ತೆ. ಆ ಮುಟ್ಲುಪಾಡಿ ತಮ್ಮ ಒಂದು ಊರು ಕೂಡ ಹೌದು. ಸೊ ಹಾಗಿದ್ದಾಗ ಕೊನೆಯದಾಗಿ ಏನು ಹೇಳ್ತೀರಾ ಸುಭಾಷ್ ಶೆಟ್ರೆ? ವಿಶೇಷವಾಗಿ ಡಾಕ್ಟರ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ದಾರೆ. ನನ್ಗೆ ಗೊತ್ತಿದ್ದಾಗಿ ಇವತ್ತು ಇಡೀ ನಮ್ಮ 2 ಜಿಲ್ಲೆಯ ಕಬಡ್ಡಿ ಆಟಗಾರರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರಬಹುದು ಅಂತ ಭಾವಿಸ್ಕೊಳ್ತೇನೆ. ಅವ್ರು ಹೇಳಿದ ಎಲ್ಲಾ ಮಾತುಗಳನ್ನ ನಾವು ಮುಂದಿನ ದಿನಗಳಲ್ಲಿ ಅಳವಡಿಸುವ ಜೊತೆಗೆ ಇವತ್ತು ನಮ್ಮ ಕುಟ್ಲ ಕೂಡ ಈ ವಿಶ್ವ ಪ್ರೀತಮ್ ಅನ್ನುವಂತ ಕಾರ್ಯಕ್ರಮದ ಮುಖೇನ ಒಂದು ಹೊಸ ಕ್ರಾಂತಿ ಆಗ್ಲಿ ಅನ್ನೋದು ನನ್ನ ಆಸೆ. ಯಾಕಂತ ಹೇಳಿದ್ರೆ ಇವತ್ತು ಪ್ರೀತಮ್ ನಮ್ಮೊಂದಿಗಿಲ್ಲ, ಆದ್ರೆ ಪ್ರೀತಮ್ಗೆ ಬಹಳಷ್ಟು ಆಸೆಗಳಿತ್ತು. ಕಬಡ್ಡಿಯ ಮೇಲೆ ಬಹಳಷ್ಟು ಪ್ರೀತಿಸ್ತಾ ಇದ್ದ ಆತ. ನಮ್ಮ ಊರನ್ನ ಎಷ್ಟು ಪ್ರೀತಿಸ್ತಾ ಇದ್ದ, ನಮ್ಮ ಮನೆಯ ಅಥವಾ ತನ್ನ ಮನೆಯ ಎಷ್ಟೋ ಕಾರ್ಯಕ್ರಮಗಳನ್ನ ಕಬಡ್ಡಿಗೋಸ್ಕರ ಬಿಟ್ಟಿದ್ದಾನೆ, ಕಬಡ್ಡಿಯನ್ನ ಪ್ರೀತಿಸಿದ್ದಾನೆ. ಇವತ್ತು ನಮ್ಗೆ ಒಂದ್ ಕಡೆ ಬೇಜಾರಿದೆ, ಇನ್ನೊಂದ್ ಕಡೆ ನಾವ್ ಹೇಳ್ತೀವಿ ಆತ ಎಲ್ಲಿ ತೀರಿದ ಅಂತ ಹೇಳಿದ್ರೆ ಕಬಡ್ಡಿ ಅಂಗಣದಲ್ಲಿ ತೀರಿದ. ಆ ಕಬಡ್ಡಿಯನ್ನೇ ಪ್ರೀತಿಸ್ತಾ ಇದ್ದ. ಅದು ಎಲ್ರಿಗೆ ಅಂತ ಭಾಗ್ಯ ಸಿಗುದಿಲ್ಲ. ಕೆಲವು ಕಲಾವಿದರು ಯಕ್ಷಗಾನದ ರಂಗಸ್ಥಳದಲ್ಲಿ ತೀರಿ ಹೋದ್ರು. ಯಾರು ಯಕ್ಷಗಾನವನ್ನು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ರು ಅವರಿಗೆ ಅಂತ ಅವಕಾಶ ಇವತ್ತು ಪ್ರೀತಮ್. ಆದ್ರೆ ಆ ಪ್ರೀತಮ್ನ ಈ ಒಂದು ಸಾವು ಏನಿದೆ ಅಥವಾ ಆ ಪ್ರೀತಮ್ನ ಈ ಮರಣ ಏನಿದೆ ಅದೊಂದು ದೊಡ್ಡ ಪಾಠವಾಗ್ಲಿ, ಆ ಒಂದು ದೊಡ್ಡ ಬದಲಾವಣೆಗೆ ನಾಂದಿ ಆಡ್ಲಿ ಅನ್ನೋದೇ ನಮ್ಮ ಆಶಯ. ಅದು ಸರ್ಕಾರವ ಅಥವಾ ಇಲ್ಲಿರುವಂತ ಸಂಸ್ಥೆಗಳ ಗೊತ್ತಿಲ್ಲ ನಮ್ಗೆ. ಆದ್ರೆ ಕಬಡ್ಡಿ ಆಟಗಾರರಿಗೆ, ಕಬಡ್ಡಿ ಅಂತ ಅಲ್ಲ, ಕ್ರೀಡಾಪಟುಗಳಿಗೆ ಇವತ್ತು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಬಹುದೊಡ್ಡ ಕಾರ್ಯ ಇಂದಿನಿಂದ ಅಥವಾ ಆರಂಭವಾಗ್ಲಿ. ಸಣ್ಣ ಪುಟ್ಟ ಸಮಸ್ಯೆಗಳಿಂದ, ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಇವತ್ತು ಸ್ಟ್ರೆಸ್ ಆಗುವಂತ ಘಟನೆಗಳು ಕಡಿಮೆ ಆಗ್ಲಿ. ಡಾಕ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬೇರೆ ಬೇರೆ ಕಾರಣಗಳನ್ನ ವಿತರಿಸಿ ಹೇಳಿದ್ರು ಅವರು ಬಹಳ ಸ್ಪಷ್ಟವಾಗಿ. ಹಾಗಾಗಿ ಬಹಳ ದೊಡ್ಡ ಬದಲಾವಣೆ ಆಗ್ಲಿ. ಆ ಪ್ರೀತಮ್ನ ಮರೀಲಿಕ್ಕೆ ಅದು ಬಹಳ ಅಸಾಧ್ಯ. ಆದ್ರೆ ಪ್ರೀತಮ್ನಿಂದಾಗಿ ಒಂದು ಬದಲಾವಣೆ ಆಯ್ತು ಅನ್ನುವಂಥದ್ದು ಶಾಶ್ವತವಾಗಿರ್ಲಿ. ಆಗ ನೀವು ಮಾಡಿದ ಕಾರ್ಯಕ್ರಮಕ್ಕೂ ಒಂದು ಅರ್ಥ ಬರುತ್ತೆ. ಆ ಪ್ರೀತಮ್ ಕೂಡ ಉಳಿದವರ ಯಾರಿಗೆ ಅವಕಾಶಗಳು ಸಿಗುತ್ತಾ, ಪ್ರೀತಮ್ ಸಾಕಷ್ಟು ಜನ ಯುವ ಆಟಗಾರರನ್ನ ಪರಿಚಯಿಸಿದ್ದಾರೆ. 26ನೇ ವರ್ಷಕ್ಕೆ ಅವನು ಎಷ್ಟೋ ಆಟಗಾರರನ್ನ ಬೇರೆ ಬೇರೆ ಕಾರ್ಯಕ್ರಮ ಆಟಗಳ ಮುಖೇನವಾಗಿ ಪರಿಚಯಿಸಿದ್ದಾರೆ. ಹಾಗಾಗಿ ಆ ಕೊನೆಯ ಪ್ರೀತಮ್ನ ಮರಣ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಬದಲಾವಣೆಯನ್ನ ತರಲಿ ಅನ್ನೋದೇ ನಮ್ಮ ಆಶೆ. ಆಗ ಪ್ರೀತಮ್ನ ಒಂದು ಬದುಕಿಗೆ ಕೂಡ ಶಾಂತಿ ಸಿಗಬಹುದು, ಆತನ ಆಸೆಗಳು ಈಡೇರ್ಲಿ ಅನ್ನುವಂಥದ್ದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ವಿಷಾದ. ಥ್ಯಾಂಕ್ ಯು ಸುಭಾಷ್ ಶೆಟ್ರೆ. ಯಾಕಂದ್ರೆ ತಾವು ಅವರ ಗೆಳೆಯರಾಗಿ ಜೊತೆಗೆ ಅವರ ಜೊತೆ ಇದ್ರಿ, ಜೊತೆಗೆ ಅವರ ಊರು, ಅವರ ನೆನಪುಗಳು ತಂಬಳಿ ಪ್ರತಿ ಬಾರಿ ಇರುತ್ತೆ.
ಜೊತೆಗೆ ಅದೇ ರೀತಿ ಈ ಒಂದು ಕಬಡ್ಡಿ ಅಂತ ಬಂದಾಗ ಬಹಳಷ್ಟು ವಿಚಾರಗಳನ್ನ ತಾವುಗಳು ಕೂಡ ಸಾಮಾಜಿಕ ಜೀವನದಲ್ಲಿ ಇದ್ದೀರಿ. ಸರ್ಕಾರದ ಗಮನವನ್ನು ಸೆಳೆಯುವಲ್ಲಿ ತಾವುಗಳು ಗೆಳೆಯರೆಲ್ಲ ಸೇರಿಕೊಂಡು ಏನಾದರೂ ಒಂದು ಮನವಿಯನ್ನು ಕೊಡುವಂಥದ್ದು ಅಥವಾ ಏನಾದರೂ ಒಂದು ಈ ಬಗ್ಗೆ ಗಮನ ಸೆಳೆಯುವಂಥ ಕೆಲಸಗಳಾಗಲಿ ಅನ್ನೋದು ನಮ್ಮ ಒಂದು ಆಶಯ. ಯಾಕಂದರೆ ಮಾಧ್ಯಮಗಳು ಅಂತ ಬಂದಾಗ ಈ ವಿಚಾರಗಳನ್ನು ಸರ್ಕಾರದ ಮುಂದೆ ಇಡಬಹುದು, ತದನಂತರ ಅದನ್ನು ಮುಂದಕ್ಕೆ ತಾವುಗಳು ಹೋಗಿ ನೋಡಬೇಕಾಗುತ್ತೆ. ಓಕೆ, ಎಸ್ ಸರ್. ಖಂಡಿತ ಇವತ್ತು ಹರೀಶ್ ಪೂಂಜ್ ಅವರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ. ಇವತ್ತು ನಾನು ಅಮೆಚೂರ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೂ ಬಹಳ ಬೇಜಾರಿದೆ. ಇವತ್ತು ಕಬಡ್ಡಿ ಅಮೆಚೂರ್ಗಳು ಬಹಳ ಸಕ್ರಿಯವಾಗಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆದ್ರೆ ಇವತ್ತು ಪ್ರೀತಮ್ ಇಡೀ ಒಂದು ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರ. ಇವತ್ತು ನಮ್ಮ ಕಾರ್ಕಳ ಅಮೆಚೂರ್ ಅವರು ಬಂದಿದ್ರು, ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಅಮೆಚೂರ್ ಅಂತ ಇದೆ, ಅಮೆಚೂರ್ನವರು ಸಂಕಲ್ಪವನ್ನ ಕೂಡ ಸೂಚಿಸಿಲ್ಲ ಅನ್ನುವಂತ ಬೇಜಾರಿದೆ ನಮ್ಗೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಮೆಚೂರ್ ಬಗ್ಗೆ ಹರೀಶ್ ಪೂಂಜ್ ಅವರು ಮಾತಾಡಿದ್ರು. ಅದೇ ತರ ನಮ್ಗೆ ಉಡುಪಿ ಜಿಲ್ಲೆಯಲ್ಲಿ ಅಮೆಚೂರ್ ಇದೆಯಾ? ಕಬಡ್ಡಿ ನಾವು ತುಂಬಾ ಕಬಡ್ಡಿಗಳನ್ನ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ನಾವು ಕಬಡ್ಡಿ ಮಾಡ್ಬೇಕಾದ್ರೆ ಅಮೆಚೂರ್ ಜೊತೆಗೆ ಪರ್ಮಿಷನ್ ತಗೋಬೇಕು, ಅದು ಅಮೆಚೂರ್ಗೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ಎಲ್ಲ ಮಾತುಗಳನ್ನು ಕೇಳಿದ್ದೇವೆ. ಆದ್ರೆ ಒಬ್ಬ ಇಷ್ಟು ದೊಡ್ಡ ಆಟಗಾರ ಇವತ್ತು ರಾಜ್ಯದಲ್ಲಿ ಸುದ್ದಿ ಆದಾಗ ನಮ್ಮ ಜಿಲ್ಲೆಯ ಅಮೆಚೂರ್ನ ಪ್ರತಿನಿಧಿಯಾಗಿ ಯಾರು ನನಗೆ ಸಂತಾಪ ಸೂಚಿಸಿದ್ರು ಗೊತ್ತಿಲ್ಲ. ಪತ್ರಿಕೆಗಳಲ್ಲಿ ಅಧ್ಯಕ್ಷರ ಹೆಸರನ್ನು ಓದಿದ್ ನೆನಪಿದೆ. ಯಾರು ಅಧ್ಯಕ್ಷರು ಕೂಡ ಇವತ್ತು ಬಂದಿಲ್ಲ. ಕಾರ್ಕಳದ ಅಮೆಚೂರ್ ಅವರು ಬಂದಿದ್ದಾರೆ, ಕಾರ್ಕಳದ ಎಲ್ಲ ತೀರ್ಪುಗಾರರು ಬಂದಿದ್ದಾರೆ. ಆದ್ರೆ ಪ್ರೀತಮ್ ಬರೀ ಕಾರ್ಕಳದ ಆಟಗಾರ ಅಲ್ಲ. ಇವತ್ತು ಇಂತ ಅವ್ರ ಮತ್ತೆ ಏನಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇಡೀ ಜಿಲ್ಲೆಯ ಆಟಗಾರರು ಬಂದಿದ್ರಲ್ಲ, ಒಂದು 200-300 ಜನ ಯುವ ಆಟಗಾರರು ಅವನ ಒಂದು ಅಂತಿಮ ದರ್ಶನ ಪಡೀಲಿಕ್ಕೆ ಬಂದಿದ್ರು. ಆ 200-300 ಜನ ಆಟಗಾರರಿಗೆ ಅಮೆಚೂರ್ ಅವ್ರು ಇದ್ದಿದ್ರೆ ಆಗ ಏನಾಗ್ತಾ ಇತ್ತು? ನಾಳೆ ನಮ್ ಜೊತೆ ಇವ್ರು ಇರ್ತಾರೆ ಧೈರ್ಯ. ಇವತ್ತು ಆಟಗಾರರಿಗೆ ಧೈರ್ಯ ಕೊಡ್ಬೇಕಾದ ಕೆಲಸವನ್ನ ಯಾರು ಮಾಡ್ಬೇಕು? ಅಮೆಚೂರ್ ಮಾಡ್ಬೇಕು, ಕಬಡ್ಡಿ ಅಮೆಚೂರ್ ಮಾಡ್ಬೇಕು. ಸರ್ಕಾರದಿಂದ ಅನುದಾನಗಳನ್ನ ಅಮೆಚೂರಿಗೆ ಕೊಡುತ್ತೆ, ಅದು ಸರ್ಕಾರ ನಿಬಂಧನೆ ಅಂಡರ್ ಅಲ್ಲಿ ಬರುತ್ತೆ, ಸಹಕಾರದ ಇಲಾಖೆಯಲ್ಲಿ ಬರುತ್ತೆ. ಹಾಗಾಗಿ ಸಚಿವರ ಗಮನವನ್ನ ಕೂಡ ಸೆಳೆದಿದ್ದಾರೆ. ಹಾಗಾಗಿ ಅಮೆಚೂರ್ಗಳು ಧೈರ್ಯ ಕೊಡುವ ಕೆಲಸವನ್ನ ಮಾಡ್ಲಿ. ಆ ಕಬಡ್ಡಿ ಪಂದ್ಯಾಟಗಳು ಆಗುವ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ, ಈಗ ಆಂಬುಲೆನ್ಸ್ ಗಳಿರ್ಬೋದು, ವೈದ್ಯಕೀಯ ಇರ್ಬೋದು, ನಾವು ಸಣ್ಣ ಪುಟ್ಟ ಕ್ರೀಡಾಪೀಠಗಳನ್ನ ಮಾಡುವಾಗ ಕೂಡ ನಾವು ಒಂದು ಆಶಾ ಕಾರ್ಯಕರ್ತರನ್ನ ಕರೆದು ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಆದ್ರೆ ಇಂಥ ಕಬಡ್ಡಿ ಪಂದ್ಯಾಟದಲ್ಲಿ ಮುಂದೆ ಇಂಥ ದುರ್ಘಟನೆಗಳು ಆಗದಿರ್ಲಿ ಅನ್ನೋದೇ ನಮ್ಮ ಒಂದು ಆಶಯ. ಎಸ್ ಸರ್, ಒಳ್ಳೆಯ ಮಾಹಿತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ಕಬಡ್ಡಿ ಕ್ಷೇತ್ರದಲ್ಲಿ ಇನ್ನೂ ಕೂಡ ಬಾಳಿ ಬದುಕಬೇಕು, ಜೊತೆಗೆ ಸಾಧನೆಯನ್ನು ಮಾಡಬೇಕಾಗಿರುವಂತಹ ಯುವಕ ಪ್ರೀತಮ್ ಶೆಟ್ರು ಅಕಾಲಿಕವಾಗಿ ಸಾವನ್ನಪ್ತಾರೆ. 26 ವರ್ಷ ಪ್ರಾಯ. ಬರುತ್ತಾ ಸಾವು ಅಂತ ಹೇಳಿದ್ರೆ ಬರ್ತಾ ಇದೆ. 20 ವರ್ಷದ ಹುಡುಗನು ಕೂಡ ತೀರಿ ಹೋಗ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಅಂತ ಬಂದಾಗ, ಎಸ್, ನಮ್ಮ ಲೈಫ್ ಸ್ಟೈಲ್ ಅನ್ನುವಂಥದ್ದು, ನಾವು ತೆಗೆದುಕೊಳ್ಳುವಂಥ ಆಹಾರ, ಜೀವನ ಶೈಲಿ, ಪದ್ಧತಿಗಳು ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಹಾಗಿದ್ದಾಗ ಏನು ಕಾರಣ ಅಂತ ಬಂದಾಗ, ನಮ್ಮ ಜೀವನ ಶೈಲಿಗಳಲ್ಲಿ ನಾವು ಕಂಟ್ರೋಲ್ ಮಾಡಬೇಕು, ನಮ್ಮ ಆಹಾರ ಪದ್ಧತಿಗಳಲ್ಲಿ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋಂಥದ್ದು. ಇವೆಲ್ಲದರ ಜೊತೆಗೆ ಇಂತಹ ಸ್ಪೋರ್ಟ್ಸ್ ಮ್ಯಾನ್ಗಳು, ಈ ರೀತಿಯ ಒಂದು ಕ್ರೀಡಾಪಟುಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಯಾಕಂದರೆ ಗೆಲ್ಲಬೇಕು ಸರಿ, ಆದರೆ ಮಿತವಾಗಿ ಇರುವಂತಹ ವ್ಯಾಯಾಮಗಳು, ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಏನು ಒಂದು ಪ್ರೋಟೀನ್ ಪೌಡರ್ಗಳು ಯಾವುದು ಕೂಡ, ಪೇನ್ ಕಿಲ್ಲರ್ಸ್ಗಳು ಯಾವುದು ಕೂಡ ನಮ್ಮ ದೇಹಕ್ಕೆ, ನಮ್ಮ ಹಾರ್ಟಿಗೆ, ನಮ್ಮ ಒಂದು ಪ್ರಾಣಕ್ಕೆ ಕುತ್ತು ತರುವಂಥದ್ದೇ ಆಗದೇ ಇರಲಿ ಅನ್ನೋದು ನಮ್ಮ ಒಂದು ಆಶಯ. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಮೊದಲನೇದಾಗಿ ನಾವು ಕೇಳ್ತಾ ಇರುವಂಥಷ್ಟೇ, ಪ್ರೀತಮ್ ಅವರು, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಜೊತೆಗೆ ಅವರ ಇಡೀ ಕುಟುಂಬಕ್ಕೂ ಕೂಡ ಈ ನೋವನ್ನು ಭರಿಸುವಂಥ ಶಕ್ತಿ ಆ ದೇವರು ನೀಡಲಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರು, ನಾನು ಈ ಒಂದು ಘಟನೆ ಆದ ಬಳಿಕ, ಜೊತೆಗೆ ಬಹಳಷ್ಟು ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಈ ರೀತಿ ಹಾರ್ಟ್ ಅಟ್ಯಾಕ್ಸ್ಗಳು, ಬಹಳಷ್ಟು ಕರೆಗಳು ಕೂಡ ನಮ್ಮ ಕಚೇರಿಗೆ ಬಂದು ಮಾಡಿದರು. ಒಂದು ಅವೇರ್ನೆಸ್ ಕೊಡಿ, ಈ ಬಗ್ಗೆ ಜಾಗೃತಿಯನ್ನು ಹುಟ್ಟಿಸಿ, ಈ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಮತ್ತೆ ಒಂದು ಸಂದೇಶವನ್ನು ಕೊಡಿ, ಅಂದರೆ ಸ್ವಲ್ಪ ಆದರೂ ಕೂಡ ಅಲರ್ಟ್ನೆಸ್ ಸಿಗುತ್ತೆ ಅನ್ನೋದು. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಪ್ರೈಮ್ ಟೈಮ್ ನಮ್ಮ ಪ್ರೀತಮ್ಗೋಸ್ಕರ ಮೀಸಲಾಗಿಟ್ಟಿದ್ದೇವೆ. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನರಸಿಂಹ ಪೈ ಅವರು, ನಮ್ಮ ಖ್ಯಾತ ಹೃದ್ರೋಗ ತಜ್ಞರು, KMC ಹಾಸ್ಪಿಟಲ್ ಮಂಗಳೂರು, ವೈದ್ಯರಾಗಿ ಮಾತ್ರವಲ್ಲದೆ ಮನುಷ್ಯ ಅಥವಾ ನಮ್ಮ ಜೀವನದಲ್ಲಿ ನಾವುಗಳು ಯಾವ ರೀತಿ ಬದುಕಬೇಕು, ಯುವಕರು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕ್ತಾ ಇದ್ದಾರೆ, ಯಾವ ರೀತಿ ಬದುಕಬಾರದು ಅನ್ನುವಂಥ ನಿಟ್ಟಿನಲ್ಲಿ ವೆರಿ ವ್ಯಾಲ್ಯೂಯಬಲ್ ಆಗಿರುವಂಥದ್ದು, ಜೊತೆಗೆ ವೆರಿ ಇನ್ಫಾರ್ಮೇಟಿವ್ ಆಗಿರುವಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನರಸಿಂಹ ಪೈ ಸರ್. ಆ್ಯಂಡ್ ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ವೆರಿ ಇನ್ಫಾರ್ಮೇಟಿವ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಅವರ ಗೆಳೆಯ ಮುಟ್ಲುಪಾಡಿ ಸುಹಾಸ್ ಶೆಟ್ಟರು ಕೂಡ ನಮ್ಮ ಜೊತೆ ಭಾಳಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು, ಜೊತೆಗೆ ಅವರ ಗೆಳೆಯ ನೆನಪುಗಳನ್ನು ನಮ್ಮ ಜೊತೆ ಬಿಚ್ಚಿಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಮುಟ್ಲುಪಾಡಿ ಸುಹಾಸ್ ಶೆಟ್ರೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಬ್ಬರು ಅತಿಥಿಗಳು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಭಯ ಬೇಡ, ಆತಂಕ ಬೇಡ. ಆದರೆ ಹೃದಯಾಘಾತ ಯಾವ ರೀತಿ ಆಗುತ್ತೆ, ಹೇಗಾಗುತ್ತೆ ಯಾರಿಗೂ ಕೂಡ ಗೊತ್ತಿರಲ್ಲ. ಆದರೆ ನೋವು ಅಂತ ಬಂದಾಗ ಗ್ಯಾಸ್ಟ್ರಿಕ್ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಲೇಬೇಡಿ. ECG ಮಾಡಿಸಿ, ವೈದ್ಯರಲ್ಲಿ ತಾವುಗಳು ತೋರಿಸಿ. ಯಾಕೆಂದರೆ ಬದುಕು ಅಮೂಲ್ಯವಾಗಿರುವಂಥದ್ದು. ಒಂದು ಸಲ ಹಾರ್ಟ್ ಅಟ್ಯಾಕ್ ಸ್ತಬ್ಧವಾಗಿ ಹೋದರೆ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಿದ್ದಾಗ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.
ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆ